ಚೆಂಡೆ ಸದ್ದಿನ ಮೂಲಕ ಸಾಗಿದ ಮೆರವಣಿಗೆ, ಕೇಸರಿ ತೊಟ್ಟು ಗೆಲುವಿನ ನಗೆ ಬೀರಿದ ಕಮಲ ಪಡೆ, ಅದ್ದೂರಿ ವೇದಿಕೆಯಲ್ಲಿ ಒಂದಾದ ಕೇಸರಿ ನಾಯಕರು, ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಊರ ಮಂದಿ. ಇದೇ ಹೊತ್ತಿನ ವಿಶೇಷ. ಕಾರ್ಯಕರ್ತರಿಗೆ ಅಭಿನಂದನೆ. ನಾನು ಸುಮಿತ್ರಾ. ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮುಂಡೂರಿನ ಅದೆಷ್ಟೋ ಬಿಜೆಪಿ ಕಾರ್ಯಕರ್ತರ ಕನಸು ನನಸಾಗಿದೆ. ಅದೆಷ್ಟೋ ವರ್ಷಗಳಿಂದ ಕಾಂಗ್ರೆಸ್ನ ತೆಕ್ಕೆಯಲ್ಲಿದ್ದ ಪಂಚಾಯತ್ ಇದೀಗ ಕಮಲ ಪಡೆಯ ಪಾಲಾಗಿದೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಬೀಗಿದ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳಿಗೆ ಮುಂಡೂರಿನ ನೇಸರಾದಲ್ಲಿ ಅದ್ದೂರಿ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕ ಸಂಜೀವ ಮಠಂದೂರು, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್, ಪಣಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಜಯರಾಮ್ ಪೂಜಾರಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಸಂಪೂರ್ಣ ಕಾರ್ಯಕ್ರಮದ ಸುಂದರ ಕ್ಷಣ ನಿಮಗಾಗಿ.
ಚಾವಡಿದ ಬಾರಿ ಪಿರವುಗು ಪೋದು ಉಂತಿನ ಅಂಚಿನ ಮಾತ ಈ ಊರ್ದ ನಾಗರಿಕ ಬಂದುಲು ಐನಾತ್ ಬೇಗ ಎದುರುಡು ಮಸ್ತ್ ಚಾರ್ಲು ಖಾಲಿ ಉಂಡ ನಿಕ್ಲೆಗೋಸ್ಕರ ಪೂರ ಚಾರ್ದ ವ್ಯವಸ್ಥೆಲ್ಲ ಮಲ್ದುಂಡು ಬೈದಿನಂಚಿನ ಮಾತ ಬಿನ್ನೆರ್ಲ ಚಾವಡಿದ ಎದುರುಗು ಬತ್ತದ ಆಸನನ್ನು ಸ್ವೀಕಾರ ಮಲ್ಪೋಡು ಪಂದ ನಿಕ್ಳ ಭಿನ್ನ ಐತೊಂದಿಲ್ಲ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವ ಗಣ್ಯರು ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಚುನಾವಣಾ ಕಣಕ್ಕಿಳಿದು ರೋಚಕವಾದ ಪೈಪೋಟಿಯನ್ನು ನೀಡಿ ಗೆಲುವಿನ ನಗೆಯ ಜೊತೆಗೆ ಚುನಾವಣಾ ಕಣದಲ್ಲಿ ಸ್ಪರ್ಧಿಸಿದಂತಹ ಎಲ್ಲ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿಗಳು ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಬಿಜೆಪಿ ಅಭ್ಯರ್ಥಿಗಳು ವೇದಿಕೆಯತ್ತ ಆಗಮಿಸಬೇಕು. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನಿಂತಿರುವಂತಹ ಎಲ್ಲ ನಾಗರಿಕ ಬಂಧುಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಇಟ್ಟಿರುವಂತಹ ಆಸನಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಪಂಚಾಯತ್ ಸದಸ್ಯರು ದಯವಿಟ್ಟು ವೇದಿಕೆಯತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೀವಿ, ಸ್ವಾಗತಿಸ್ತಾ ಇದ್ದೀವಿ. ಅಂಚನೆ ಬತ್ತಿಂಚಿ ಮಾತ ಬಿನ್ನೆರ್ಲ ಊರ್ದ ನಾಗರಿಕ ಬಂದುಲ್ಲ ನಿಖಲ್ ದೈದೀದು ಮಾತಿರ್ಲ ಚಾರಣ್ ಸ್ವೀಕಾರ ಮಲ್ಪುಡು ಬಂದ ನಿಖಿಳ ಎಂಕ್ಲು ಭಿನ್ನ ಐತೊಂದಿಲ್ಲ. ಪ್ರಜೆಗಳು ಕಟ್ಟಿರೋ ಸಮಾಜದಲ್ಲಿ ನಿಷ್ಪಕ್ಷಪಾತವಾಗಿ ಸ್ವಾರ್ಥರಹಿತವಾಗಿ ಸಾಮಾಜಿಕ ಕಳಕಳಿಯಿಂದ ಅತ್ಯುನ್ನತ ಸೇವೆಯನ್ನ ಕಳೆದ ಹಲವಾರು ವರ್ಷಗಳಿಂದ ಸಂಘಟಿಸಿಕೊಂಡು ಹಿಂದುತ್ವ, ರಾಷ್ಟ್ರೀಯತೆ, ರಾಷ್ಟ್ರೀಯ ಸುರಕ್ಷತೆ, ಏಕಾತ್ಮ ಮಾನವತಾವಾದ ತತ್ವ ಮೌಲ್ಯಗಳನ್ನು ಪ್ರತಿಪಾದಿಸುವ ಪಕ್ಷವೇ
ನಮ್ಮೆಲ್ಲರ ಹೆಮ್ಮೆಯ ಭಾರತೀಯ ಜನತಾ ಪಕ್ಷ ಚುನಾವಣಾ ಕಣದ ಸಂಪೂರ್ಣ ಫಲಿತಾಂಶಗಳ ಬಿತ್ತರದ ಬಳಿಕ ಸೋಲು ಗೆಲುವುಗಳೆನ್ನುವ ಎರಡು ತಕ್ಕಡಿಗಳಲ್ಲಿ ಗೆಲುವಿನ ನಡೆಗೆ ಸೇರಿ ಮುಂಡೂರು ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದ ದಿನವೊಂದರ ಸೇರ್ಪಡೆಯಾಗಿದೆ. ಭಾರತೀಯ ಜನತಾ ಪಕ್ಷದ ನಿಷ್ಪಕ್ಷಪಾತ ಸೇವೆಯ ಕುರುಹು, ಪ್ರಜಾಪರ ಸಂಘಶಕ್ತಿಯ ದ್ಯೋತಕವಾಗಿ ಈ ಜಯ ಸಿಕ್ಕಿರೋ ಸಂತಸದ ಕ್ಷಣದಲ್ಲಿ ಗೆಲುವಿನ ಹರ್ಷ ಬೀರಿದ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಅಭಿನಂದನಾ ಕಾರ್ಯಕ್ರಮ. ಪ್ರಣಮ್ಯ ಶಿರ್ಸ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತವಾಸ್ಯಂ ಸ್ಮರೇ ನಿತ್ಯಂ ಆಯುಷ್ಕಮಾರ್ಥಸಿದ್ದೆ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಎಲ್ಲದಕ್ಕೂ ಆದಿದೇವನಾದ ಗಣಪತಿ ದೇವನನ್ನ ಮನಸಾರೆ ಸ್ಮರಿಸಿದ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಎಂಬ ಸಾಲೊಂದನ್ನ ಎಲ್ರಿಗೂ ಈ ಕ್ಷಣದಲ್ಲಿ ನೆನಪಿಸಿಕೊಳ್ತಾ ಸಂಭ್ರಮದ ವಾತಾವರಣದ ಮಧ್ಯೆ ಬೆಳದಿಂಗಳ ಚಂದಿರನ ನೋಟದಲ್ಲಿ ನೇಸರನ ಹೊಂಗಿರಣ ಅಂದ್ರೆ ರವಿಶೆಟ್ಟಿ ಮೂಡಂಬೈಲು ಇವರ ಮನೆಯಂಗಳದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಭಾರತೀಯ ಜನತಾ ಪಕ್ಷ ಮುಂಡೂರಿನ ಅಭ್ಯರ್ಥಿಗಳಿಗೆ ನಡೆಯುತ್ತಿರುವಂತಹ ಅಭಿನಂದನಾ ಸಮಾರಂಭಕ್ಕೆ ಎಲ್ರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಗಣ್ಯರೆಲ್ಲರ ಉಪಸ್ಥಿತಿಯನ್ನ ಮತ್ತೊಮ್ಮೆ ನೆನಪಿಸಿಕೊಂಡು ಇದೀಗ ಕಾರ್ಯಕ್ರಮವು ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ನಡೆಯಬೇಕೆಂದರೆ ಭಗವಂತನ ಅನುಗ್ರಹ ಬೇಕು. ಹಾಗಾಗಿ ಪ್ರಾರ್ಥನೆ ದುಗ್ಗಪ್ಪ ಕಡ್ಯ ಇವರಿಂದ. ಹರಿ ಓಂ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತನಂ ಏಕದಂತಮುಪಾಸ್ಮಹೇ. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರೇ ಪ್ರಭಾತೆ ಕರದರ್ಶನಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಟೋ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜೆ. ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಆ ದೇವರ ಅನುಗ್ರಹವನ್ನ ಸದಾ ಬೇಡಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಗಣ್ಯರನ್ನ ಮಾತಿನ ಮಂಟಪದಲ್ಲಿ ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದೀಗ ಸ್ವಾಗತ ಅರುಣ್ ಕುಮಾರ್ ಪುತ್ತಿಲ ಇವರಿಂದ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ತಾಯಿ ಭಾರತ ಮಾತೆಯ ಮಡಿಲಿಗೆ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ, ಅತ್ಯಂತ ಸಂತೋಷದ ಕ್ಷಣಗಳಲ್ಲಿ ನಾವೆಲ್ಲ ಇವತ್ತು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿರತಕ್ಕಂತಹ ಈ ಭಾಗದಲ್ಲಿ ಕಡು ಬಡವರಿಗೆ ಅನ್ನದಾತರಾಗಿ ಇವತ್ತು ಬಹ್ರೈನ್ನಲ್ಲಿ ಉದ್ಯಮವನ್ನು ಗಳಿಸಿ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ಬದುಕಿರತಕ್ಕಂಥ ಶ್ರೀಯುತ ರವಿಶೆಟ್ಟಿಯವರ ಮನೆಯ ಮುಂಭಾಗದಲ್ಲಿ ನಾವೆಲ್ಲ ಇವತ್ತು ಸಂತೋಷದ ಕ್ಷಣದಲ್ಲಿ ಭಾಗಿಗಳಾಗಿದ್ದೇವೆ. ಕಳೆದ 15 ವರ್ಷಗಳಲ್ಲಿ ಭ್ರಷ್ಟಾಚಾರದ ಆಡಳಿತ, ಸ್ವಜನ ಪಕ್ಷಪಾತ, ಕಾರ್ಯಕರ್ತರಿಗೆ ನಿತ್ಯ ನಿರಂತರವಾಗಿರತಕ್ಕಂತಹ ಕಿರುಕುಳದ ಮುಖಾಂತರ ದ್ವೇಷ ಅಸೂಯೆಯ ರಾಜಕಾರಣವನ್ನು ಮೆಟ್ಟಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಮುಂಡೂರು ಗ್ರಾಮ ಪಂಚಾಯತ್ನಲ್ಲಿ ಸೋಲಿಸುವುದರ ಮುಖಾಂತರ ಮತ್ತೆ ಭಾರತೀಯ ಜನತಾ ಪಕ್ಷದ ವಿಜಯ ಪತಾಕೆಯನ್ನು ಗ್ರಾಮ ಪಂಚಾಯತ್ನಲ್ಲಿ ಹಾರಿಸಿದ ಈ ಸಂಭ್ರಮದ ಕ್ಷಣಗಳಿಗೋಸ್ಕರ ಈ ಒಂದು ಚುನಾವಣೆಯಲ್ಲಿ ರಾತ್ರಿ ಹಗಲು ದೇವ ದುರ್ಲಭ ಕಾರ್ಯಕರ್ತರಾಗಿ
ಪಂಚಾಯತಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ವಿಜಯವನ್ನು ಗಳಿಸಿಕೊಟ್ಟಿರತಕ್ಕಂತಹ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಚುನಾವಣೆಯಲ್ಲಿ ವಿಜೇತವಾಗಿರತಕ್ಕಂತಹ ಅಭ್ಯರ್ಥಿಗಳಿಗೆ ಅಭಿವಂದನಾ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲ ಇವತ್ತು ಈ ವೇದಿಕೆಯಲ್ಲಿ ಸೇರಿದ್ದೇವೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಬರು ಸೊಗಸು ಅನ್ನತಕ್ಕಂತಹ ಮಾತಿನಂತೆ ಹಿರಿಯರು ಮತ್ತು ಕಿರಿಯರು ಜೊತೆಗೂಡಿ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಶತಾಯ ಗತಾಯ ಮುಂಡೂರು ಗ್ರಾಮ ಪಂಚಾಯತಿನಲ್ಲಿ ಅಧಿಕಾರಕ್ಕೆ ತರಬೇಕು. ಆ ಮುಖೇನ ರಾಮರಾಜ್ಯದ ಕಲ್ಪನೆಯನ್ನ ಸಾಕಾರಗೊಳಿಸಬೇಕು. ಯಾವ ನರೇಂದ್ರ ಮೋದಿಯವರ ಆದರ್ಶದ ರಾಜಕಾರಣ ಮನೆ ಮಾತಾಗಬೇಕು ಮತ್ತು ಸನ್ಮಾನ್ಯ ಯಡಿಯೂರಪ್ಪರವರ ಯಾವ ಅಭಿವೃದ್ಧಿಶೀಲ ರಾಜಕಾರಣ ಗ್ರಾಮ ಗ್ರಾಮದಲ್ಲಿ ನಡಿಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ಚುನಾವಣೆಯನ್ನ ಒಂದು ಸವಾಲಾಗಿ ಸಂಘರ್ಷದ ನಡುವೆ ಜಯಿಸಿದಂತಹ ಸಂದರ್ಭವನ್ನು ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಕಳೆದ 15 ವರ್ಷಗಳಲ್ಲಿ ನಮಗೆ ಆಗಿರತಕ್ಕಂತಹ ನೋವು, ನಮ್ಮ ಕಾರ್ಯಕರ್ತರು ಅನುಭವಿಸತಕ್ಕಂತಹ ಯಾತನೆಗಳು, ಈ ಸರ್ಕಾರದಿಂದ ದೊರೆಯತಕ್ಕಂತಹ ಸೌಲಭ್ಯಗಳನ್ನು ಅಸಮರ್ಪಕವಾಗಿ ನಿರ್ವಹಣೆ ಮಾಡತಕ್ಕಂತಹ ಕಾಂಗ್ರೆಸ್ಸಿಗೆ ತಕ್ಕವಾಗಿರತಕ್ಕಂತಹ ಶಾಸ್ತಿಯನ್ನು ಕೊಟ್ಟು ಪ್ರೀತಿ ವಿಶ್ವಾಸದ ರಾಜಕಾರಣದ ಮುಖಾಂತರ ಮತ್ತೆ ರಾಜ್ಯ ಕೇಂದ್ರ ಸರ್ಕಾರದ ಯೋಜನೆಗಳು ಅತ್ಯಂತ ಸಮರ್ಪಕವಾಗಿ ಮನೆ ಮನೆಗೆ ತಲುಪಬೇಕು ಅನ್ನತಕ್ಕಂಥ ಆಶಯ ಈ ಭಾಗದ ಮತದಾರದ್ದಾಗಿತ್ತು ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೋಸ್ಕರ ಈ ಗೆಲುವಿಗೆ ಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂತಹ ಕಾರ್ಯಕರ್ತರು ಮತ್ತು ಮತದಾರರ ಪ್ರಭುಗಳಿಗೆ ಅಭಿನಂದನೆ ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನತಕ್ಕಂತಹ ಯೋಚನೆಯ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೆದಿದೆ. ಇವತ್ತಿನ ಈ ಕಾರ್ಯಕ್ರಮದ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುತ್ತೂರು ಮಂಡಲದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಯುವ ಸಮುದಾಯಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿ ಪಕ್ಷವನ್ನ ಸಿದ್ಧಾಂತದ ಜೊತೆಗೆ ಮನೆ ಮನೆಗೆ ತಲುಪಿಸ್ತಕ್ಕಂಥ ಮತ್ತು ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನ ಹೆಚ್ಚಿಸಿರ್ತಕ್ಕಂತಹ ಶಾಜಾ ರಾಧಾಕೃಷ್ಣ ಆಳ್ವಾರ್ ಅವರು ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಸದಾಶಿವ ಶೆಟ್ಟಿ ಪಡ್ಡೆ ಇವರು ಶಾಲನ್ನು ಓದಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಕರ್ನಾಟಕ ಸರ್ಕಾರದ ಘನ ಮಂತ್ರಿಗಳು, ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಮುಖಾಂತರ ಈ ಸಮಾಜದಲ್ಲಿ ಪರಿವರ್ತನೆಯನ್ನು ತರ್ತಾ ಸಾಮಾಜಿಕ ಬದ್ಧತೆಯ ಆಧಾರದಲ್ಲಿ ಸಿದ್ಧಾಂತದ ಜೊತೆಗೆ ಸಮಾಜದಲ್ಲಿ ಕಾರ್ಯಕರ್ತರು ಯಾವ ರೀತಿ ಇರಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ಜನಸಾಮಾನ್ಯರಂತೆ ಪ್ರತಿಯೊಬ್ಬರ ಜೊತೆಗೂ ಕೂಡ ಬೆರೆತಿರತಕ್ಕಂತಹ ಕರ್ನಾಟಕಕ್ಕೆ ಒಂದು ಹೊಸ ಹೆಸರನ್ನು ತಂದುಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಹೆಮ್ಮೆಯ ನಾಯಕರಿಗೆ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂತಹ ಶಿವರಂಜನ್ ಇವರು ಶಾಲನ್ನು ಓದಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಇನ್ನೋರ್ವರು ಈ ಕ್ಷೇತ್ರದ ಅಚ್ಚುಮೆಚ್ಚಿನ ಶಾಸಕರು, ಕಳೆದ 3 ವರ್ಷಗಳಲ್ಲಿ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸ್ತಾ ಯಾವ ಕಾಲೋನಿಗಳಿಗೆ ಯಾವ ಸಮಸ್ಯೆಗಳಿಗೆ ನಿತ್ಯ ನಿರಂತರವಾಗಿ ಸ್ಪಂದನೆಯನ್ನು ಕೊಡುತ್ತಾ ದಿವಸದ 24 ಗಂಟೆ ಕೂಡ ಜನಸೇವೆಯ ತನ್ನ ಕರ್ತವ್ಯ ಅನ್ನತಕ್ಕಂಥ ರೀತಿಯಲ್ಲಿ ನಿಭಾಯಿಸಿಕೊಂಡು ಜನಸಾಮಾನ್ಯನ ವಿಶ್ವಾಸದ ಜೊತೆಗೆ ನಮ್ಮ ಜೊತೆಗೆ ಉಪಸ್ಥಿತರಿರತಕ್ಕಂಥ ನಮ್ಮ ನೆಚ್ಚಿನ ಶಾಸಕರು ಸನ್ಮಾನ್ಯ ಸಂಜೀವ ಮಠಂದೂರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನೇಸರ ಮನೆಯ ಅಳಿಯ ಆಗಿರುವಂತಹ ದಾಸ್ ಪ್ರಕಾಶ್ ರೈ ಇವರು ಶಾಲನ್ನು ಓದಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಇನ್ನೋರ್ವರು ನಮ್ಮೆಲ್ಲರಿಗೂ ಮಾತೃ ಸಮಾನರಾಗಿರತಕ್ಕಂತಹ ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡ ಅವರು ಕಳೆದ 4.5 ವರ್ಷಗಳಲ್ಲಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನತೆಯ ಮುಖಾಂತರ ಅನುದಾನವನ್ನು ಒದಗಿಸಿಕೊಟ್ಟು ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಎತ್ತರಕ್ಕೆ ಬೆಳೆಸಿದಂತಹ ಮಹಿಳೆಯವರು. ಇವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಮೂಲ್ಯ ಸುಧೀರ್ ಶೆಟ್ಟಿ ಇವರು ಕಾರ್ಯಕ್ರಮಕ್ಕೆ ಶಾಲನ್ನು ಓದಿಸುವ ಮುಖಾಂತರ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಇನ್ನೋರ್ವರು ಯುವ ಸಮುದಾಯದ ಸ್ಫೂರ್ತಿಯ ಚಿಲುಮೆ, ಕಳೆದ 4.5 ವರ್ಷಗಳಲ್ಲಿ ಒಂದು ಒಳ್ಳೆಯ ರಾಜಕಾರಣದ ಮುಖಾಂತರ ಜನಸಾಮಾನ್ಯನ ಬದುಕಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮತ್ತು ಅಭಿವೃದ್ಧಿಯ ಮುಖಾಂತರ ಪುತ್ತೂರಿನ ಜನಮಾನಸದಲ್ಲಿರತಕ್ಕಂತಹ
ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಅವರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ರಮೇಶ್ ಗೌಡ ಪಜಿಮಣ್ಣು ಇವರು ಶಾಲನ್ನು ಓದಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಗಟ್ಟಿಗೊಳಿಸಲಿಕ್ಕೆ ನಿತ್ಯ ನಿರಂತರವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಈ ಸಮಾಜಕ್ಕೆ ಆದರ್ಶವಾಗಿರ್ತಕ್ಕಂಥ RC ನಾರಾಯಣರವರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಅನಿಲ್ ಕುಮಾರ್ ಕಣ್ಣಾರ್ನೂಜಿ ಇವರು ಶಾಲನ್ನು ಓದಿಸುವ ಮುಖಾಂತರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ವೇದಿಕೆಯಲ್ಲಿರ್ತಕ್ಕಂಥ ಇನ್ನೋರ್ವರು ನಮ್ಮೆಲ್ಲರಿಗೂ ಮಾತೃ ಸಮಾನರಾಗಿರ್ತಕ್ಕಂಥ APMCಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ತ್ರಿವೇಣಿ ಬೆರವೋಡಿ ಅವರು ಕಳೆದ ಅವಧಿಯಲ್ಲಿ ಅನುದಾನಗಳನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡ್ತಾ ಪಕ್ಷದ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಗ್ರಾಮ ಪಂಚಾಯತಿನ ಚುನಾವಣೆಯಲ್ಲಿ ಕೂಡ ವಿಜಯವನ್ನು ಗಳಿಸುವುದಕ್ಕೆ ಪೂರಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರುವವರು. ಅವರು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಇದ್ದಾರೆ. ಶ್ರೀಮತಿ ತ್ರಿವೇಣಿ ಬೆರವೋಡಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಆನಂದ್ ಪೂಜಾರಿ ಇವರು ಕಾರ್ಯಕ್ರಮಕ್ಕೆ ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರತಕ್ಕಂಥ ಇನ್ನೋರ್ವ ಮುಖ್ಯ ಅತಿಥಿ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರು. ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸಗಳನ್ನು ಮಾಡ್ತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಈ ಸಮಾಜಕ್ಕೆ ಒಳ್ಳೆಯ ಆದರ್ಶ ರೂಪವಾಗಿ ಕೊಡ್ತಾ ಯಾವ ರೀತಿಯಾಗಿ ಕಾರ್ಯಕರ್ತ ಪಕ್ಷದಲ್ಲಿ ಇರಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತ ಬೂಡಿಯಾರು ರಾಧಾಕೃಷ್ಣರಯ್ಯ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗೌರವಪೂರ್ಣಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ವಾಸುದೇವ ಸಾಲ್ಯನ್ ಇವರು ಶಾಲನ್ನು ಓದಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇನ್ನೋರ್ವರು ಪಾಣಾಜೆ ಶಕ್ತಿ ಕೇಂದ್ರದ ಅಧ್ಯಕ್ಷರು. ಭಾರತೀಯ ಜನತಾ ಪಕ್ಷದ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಗೆಲುವಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಇಡೀ ತಾಲೂಕಿನಾದ್ಯಂತ ಜಿಲ್ಲಾ ಪಂಚಾಯತ್ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಭಾರತೀಯ ಜನತಾ ಪಕ್ಷದ ವಿಜಯ ಪತಾಕೆಯನ್ನು ಹಾರಿಸಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಶ್ರೀಯುತ ಜಯರಾಮ ಪೂಜಾರಿ ಅವರು ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಉಮೇಶ್ ಗೌಡ ಗುತ್ತಿನಪಾಲು ಇವರು ಶಾಲನ್ನು ಓದಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಇರತಕ್ಕಂಥ ಇನ್ನೋರ್ವರು ಶ್ರೀಯುತ ರಾಜೇಶ್ ಬನ್ನೂರ್ ಅವರು ಪುರಸಭಾ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಒಳ್ಳೆಯ ಆಡಳಿತವನ್ನು ಕೊಟ್ಟು ಕಳೆದ 40 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ತನ್ನನ್ನು ತಾನು ಅರ್ಪಿಸಿಕೊಂಡವರು. ಚುನಾವಣೆಯ ಸಂದರ್ಭದಲ್ಲಿ ಕ್ಷೇತ್ರದಿಂದ ನಮಗೆ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂತಹ ಸಂದರ್ಭ ಆ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಗೊಂದಲಗಳನ್ನು ಮೆಟ್ಟಿ ನಿಂತು ನಾವೆಲ್ಲರೂ ಸಮಾನರಾಗಿ ಸಮಾಜದಲ್ಲಿ ಕೆಲಸ ಮಾಡಬೇಕು ಅನ್ನತಕ್ಕಂಥ ಸಂದೇಶದ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ವಿಜಯ ಗಳಿಸುವುದಕ್ಕೆ ಪೂರಕವಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ರೀಯುತ ರಾಜೇಶ್ ಬನ್ನೂರ್ ಅವರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಬಾಲಚಂದ್ರ ಕಡ್ಯ ಇವರು ಶಾಲನ್ನು ಓದಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರತಕ್ಕಂಥ ಇನ್ನೋರ್ವ ಅತಿಥಿಗಳು ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ನಿತೀಶ್ ಕುಮಾರ್ ಶಾಂತಿವನ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಜನಾರ್ದನ್ ಪೂಜಾರಿ ಕುರೆಮಜಲು ಇವರು ಶಾಲನ್ನು ಓದಿಸುವುದರ ಮುಖಾಂತರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಸರ್ವೆ ತಾಲೂಕು ಪಂಚಾಯತ್ ಕ್ಷೇತ್ರದ ಜನಪ್ರಿಯ ತಾಲೂಕು ಪಂಚಾಯತ್ ಸದಸ್ಯರು. ಕಳೆದ ಅವರ ಚುನಾವಣೆಯ ಸಂದರ್ಭದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ವಿಜಯವನ್ನು ದಾಖಲು ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಕ್ಷದ ವಿಜಯ ಪತಾಕೆ ಮುಂಡೂರು ಗ್ರಾಮ ಪಂಚಾಯತ್ನಲ್ಲಿ ಅರಳಿರತಕ್ಕಂಥ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಯುವ ನಾಯಕರು. ಈ ಬಾರಿಯ ಚುನಾವಣೆಯಲ್ಲಿ ಸಹ ಪ್ರಭಾರಿಗಳಾಗಿ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಭಾರತೀಯ ಜನತಾ ಪಕ್ಷ ಮುಂಡೂರಿನಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಅಹರ್ನಿಶಿಯಾಗಿ ದುಡಿದಿರ್ತಕ್ಕಂಥ ಯುವಕ ಶ್ರೀಯುತ ಶಿವರಂಜನ್ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಶೇಷಪ್ಪ ಶೆಟ್ಟಿ ಇವರು ಶಾಲನ್ನು ಓದಿಸುವ ಮುಖಾಂತರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮಣ್ಣು ಮುಕ್ಕಿಸಿ
ಭಾರತೀಯ ಜನತಾ ಪಕ್ಷದ ವಿಜಯ ಪತಾಕೆಯನ್ನ ಮುಂಡೂರು ಗ್ರಾಮ ಪಂಚಾಯತಿನಲ್ಲಿ ಹಾರಿಸಿದಂತಹ ಕೀರ್ತಿಯನ್ನ ತಂದಿರತಕ್ಕಂತಹ ನಮ್ಮ ಹೆಮ್ಮೆಯ ಅಭ್ಯರ್ಥಿಗಳಾಗಿರತಕ್ಕಂಥ ಗೆಲುವಿನ ಸರದಾರ ಆಗಿರತಕ್ಕಂಥ ಶ್ರೀಯುತ ಬಾಲಕೃಷ್ಣ ಪೂಜಾರಿ, ಶ್ರೀಯುತ ಅಶೋಕ್ ಕುಮಾರ್ ಪುತ್ತಿಲ, ಶ್ರೀಯುತ ಕರುಣಾಕರ ಗೌಡ ಎಲಿಯ, ಶ್ರೀಯುತ ಎಸ್ ಟಿ ಚಂದ್ರಶೇಖರ್ ಅವರು, ಶ್ರೀಯುತ ದುಗ್ಗರ್ ಅವರು, ಶ್ರೀಮತಿ ಅರುಣ ಕಣ್ಣರ್ನೂಜಿ ಅವರು, ಶ್ರೀಮತಿ ಪುಷ್ಪಾರವರು, ಉಮೇಶ್ ಗೌಡ ಅಂಬಟರ್ ಅವರು, ಯಶೋಧ ಜಲಾಡಿ ಅವರು, ಪ್ರವೀಣ್ ನಾಯ್ಕ ಸೊರಕೆ ಅವರು, ಪ್ರೇಮಾರ್ ಅವರು, ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸತಕ್ಕಂತಹ ಗೌತಮ್ ರೈ, ಶ್ರೀಯುತ ಲಿಂಗಪ್ಪ ಗೌಡ, ಅಶೋಕ್ ರೈ, ಯಶೋಧ, ಇವರೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೆಯೋದಕ್ಕೆ ಮತ್ತು ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ಶಾಶ್ವತವಾಗಿರಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮುಂಡೂರು ಗ್ರಾಮ ಪಂಚಾಯತಿನ ಎಲ್ಲ ಮತದಾರ ಬಂಧುಗಳಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಮುಂದಿನ ದಿವಸಗಳಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಅತ್ಯಂತ ದೊಡ್ಡ ಬಹುಮತದಿಂದ ಆರಿಸಿ ಕಳಿಸ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮೆಲ್ಲರ ಅನ್ಯೋನ್ಯತೆ ನಿತ್ಯ ನಿರಂತರವಾಗಲಿ. ನಾವೆಲ್ಲರೂ ಭಾರತ ಮಾತೆಯ ಸೇವೆಯನ್ನು ಮಾಡ್ತಾ ಭಾರತೀಯ ಜನತಾ ಪಕ್ಷಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡೋಣ ಅಂತಕ್ಕಂಥ ಆಶಯದ ಜೊತೆಗೆ ತಮಗೆಲ್ಲರಿಗೂ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ತಮ್ಮ ನೇರ ಮಾತಿನ ಮೂಲಕ ತಮ್ಗೆಲ್ರಿಗೂ ಸ್ವಾಗತವನ್ನ ಕೋರಿದಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಇವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಜೊತೆ ಪತ್ರಕರ್ತ ಮಿತ್ರರಿದ್ದಾರೆ, ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಬಂದಿರತಕ್ಕಂತಹ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಮತ್ತೊಮ್ಮೆ ಬಯಸ್ತಾ ಈ ಕಾರ್ಯಕ್ರಮ ಹೇಗಿದೆ, ಕಾರ್ಯಕ್ರಮದ ರೂಪುರೇಷೆ ಹೇಗೆ, ಚುನಾವಣಾ ಒಂದು ಪೈಪೋಟಿ ಯಾವ ರೀತಿ ಇತ್ತು, ಈಗ ಕಾರ್ಯಾಡಳಿತ ಸದ್ಯ ಯಾವ ರೀತಿ ನಡೀತಾ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ಸಕ್ರಿಯ ಕಾರ್ಯಕರ್ತ ಆಗಿರುವಂತಹ ಶಿವರಂಜನ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಕಿ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ. ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಾಜ ರಾಧಾಕೃಷ್ಣ ಆಳು ಅವರೇ, ಈ ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸಂಜೀವ ಮಠಂದೂರ್ ಅವರೇ, ಜಿಲ್ಲಾ ಪಂಚಾಯತ್ನ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮೀನಾಕ್ಷಿ ಶಾಂತಿಗೌಡ ಅವರೇ, ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಧಾಕೃಷ್ಣ ಬೋರ್ಕರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪತ್ರಕರ್ತ ಮಿತ್ರರೇ, ಬಹುಶಃ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಕೆಲವೊಂದು ಘಟನೆಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಕಳೆದ 4.5 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ತಾಲೂಕು ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ನನ್ನನ್ನು ಎಲ್ಲರೂ ಸೇರಿ, ಪಕ್ಷದವರು, ಊರಿನವರು, ಕಾರ್ಯಕರ್ತರು ಸೇರಿ ಅಭ್ಯರ್ಥಿಯನಿಗೆ ಆಯ್ಕೆ ಮಾಡಿದರು. ಆ ಸಂದರ್ಭದಲ್ಲಿ ಒಬ್ಬರು ಊರಿನ ಹಿರಿಯ ಕಾರ್ಯಕರ್ತರೊಬ್ಬರು ಮಾತಂದು ಹೇಳಿದರು, ನನ್ನ ಜೀವಮಾನ ಕಾಲದಲ್ಲಿ ನಾನು BJP ಗೆಲ್ಲುವುದನ್ನು ಇಲ್ಲಿ ನೋಡಬೇಕು ಅಂತೇಳಿ. ಆಗ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಸರ್ವೆ ಅಂದರೆ ಕಾಂಗ್ರೆಸ್ಸಿನ ಕೋಟೆ, ಭದ್ರಕೋಟೆ. ಮೊನ್ನೆ ತನಕ ಅದು ಮುಂದುವರೆದಿತ್ತು. ಬಹುಶಃ ನಾವು ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಮೊದಲ ಬಾರಿಗೆ ನಾವು ಅಕೌಂಟನ್ನು ಸರ್ವೆಯಲ್ಲಿ ಈ ಸಲ ಓಪನ್ ಮಾಡಿದ್ದೇವೆ. ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ನನ್ನ ಗೆಲುವನ್ನು ನಿಮ್ಮೆಲ್ಲರ ಕಾರ್ಯಕರ್ತರ ಶ್ರಮದಿಂದ ಆ ಗೆಲುವು ಬಂತು. ನಾನು ಸುಮಾರು 496 ಮತ ಮತ್ತು 4 ಅಂಚೆ ಮತ ಬಂದು 500 ಮತಗಳಿಂದ ಸರ್ವೆ ತಾಲೂಕು ಪಂಚಾಯತ್ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿ ಕಳಿಸಿದ್ರಿ. ಬಹುಶಃ ಅದರ ನಂತರ ನಾವು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದ ಹಿಂದೆ ತಿರುಗಿ ನೋಡಲಿಲ್ಲ. ಮತ್ತು ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ ನಾವು ಬಹುಮತವನ್ನು ಪಡ್ಕೊಳ್ತಾ ಬಂದೆವು. ಕಳೆದ ನವೆಂಬರ್ 30ನೇ ತಾರೀಕಿಗೆ ಇಲ್ಲೊಂದು ಚುನಾವಣೆ ಘೋಷಣೆ ಆಗೋ ಒಂದಿನ ಮೊದಲು
ಇಲ್ಲೊಂದು ಕಾರ್ಯಕ್ರಮ ನಡೆದಿತ್ತು. ಮಾನ್ಯ ಶಾಸಕರಲ್ಲಿ ಉಲ್ಲೇಖವನ್ನು ಮಾಡಿದರು. ಎಲ್ಲ ತಾಲೂಕು ಪಂಚಾಯತ್ ನಮ್ಮಲ್ಲಿದೆ, ಜಿಲ್ಲಾ ಪಂಚಾಯತ್ ನಮ್ಮಲ್ಲಿದೆ, ರಾಜ್ಯ ಸರ್ಕಾರ ಇದೆ, ಶಾಸಕರಿದ್ದಾರೆ, ಕೇಂದ್ರ ಸರ್ಕಾರ ಇದೆ, MP ಇದ್ದಾರೆ. ಆದರೆ ನಮ್ಮದು ಪಂಚಾಯತ್ ಒಂದು ಕೊರತೆ ಕಾಣ್ತಾ ಇತ್ತು. ಬಹುಶಃ ಅವತ್ತೇ ನಾವು ಸಂಕಲ್ಪ ಮಾಡಿದ್ದೆವು, ಪಂಚಾಯತನ್ನು ಪಡ್ಕೊಂಡೇ ಪಡಿತೇವೆ ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿ ಕಾರ್ಯಕರ್ತರೆಲ್ಲರ ಶ್ರಮದಿಂದ ಮೊನ್ನೆಯ ದಿನ ನಾವು 12 ಸೀಟುಗಳನ್ನು 20ರಲ್ಲಿ 12 ಸೀಟುಗಳನ್ನು ಗಳಿಸುವುದರ ಮುಖಾಂತರ ಮುಂಡೂರು ಪಂಚಾಯತನ್ನು ಬಹುಶಃ 18 ವರ್ಷಗಳ ನಂತರ ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಪಡ್ಕೊಂಡಿದ್ದೇವೆ. ಕೆಲವೊಂದು ಸವಾಲುಗಳ ಮಧ್ಯೆ ಸರ್ವೆ ಅಂತ ಹೇಳಿದರೆ ಮೊನ್ನೊಬ್ಬರು ಹೇಳ್ತಾ ಇದ್ದು ಅದು ರಾಕ್ಷಸರವರು ಇದ್ದಾಗೆ ಅಂತ. ಹಾಗೆ ಒಂದಷ್ಟು ಗೂಂಡಾಗಿರಿ, ಒಂದಷ್ಟು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆಗಳು ನಿರಂತರವಾಗಿ ನಮ್ಮ ಪಂಚಾಯತ್ನಲ್ಲಿ ನಡ್ಕೊಂಡು ಬಂದಿತ್ತು. ನಮ್ಗೆ ಗೊತ್ತಿದೆ, ಕಳೆದ ಸ್ವಲ್ಪ ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಗ್ರಾಮ ಸಭೆಯಲ್ಲಿ ವಿನಾಕಾರಣವಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಮಾನ್ಯ ತಾಲೂಕು ಪಂಚಾಯತ್ ಅಧ್ಯಕ್ಷರು ಕೂಡ ಅದರಲ್ಲಿ ಇದ್ದರು, ನಾನು ಇದ್ದೆ. ನಿರಂತರವಾಗಿ ಹೀಗೆ ನಮ್ಮ ಮೇಲೆ ದಬ್ಬಾಳಿಕೆಗಳು, ನಿರಂತರವಾಗಿ ಗೂಂಡಾಗಿರಿ ಇದನ್ನೇ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ವ್ಯವಸ್ಥೆ ನಡೆದಿತ್ತು. ಬಹುಶಃ ಅದಕ್ಕೆ ಇವತ್ತು ಮತದಾರರು ಕಾರ್ಯಕರ್ತರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ನಾನು ವಿಶೇಷವಾಗಿ ರಾಜೇಶ್ ಬನ್ನೂರವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಲೇಬೇಕು. ಯಾಕಂದರೆ ಅವರು ನಮ್ಮ ಪ್ರಭಾರಿಗಳಾಗಿ ಅವ್ರನ್ನ ಕೊಟ್ಟರು. 29ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಚುನಾವಣೆ ಘೋಷಣೆ ಆಗುವ ಮೊದಲೇ ಅವರು ಹೆಚ್ಚು ಕಮ್ಮಿ 2-3 ಸಲ ಈ ಕ್ಷೇತ್ರವನ್ನು ಪ್ರವಾಸ ಮಾಡಿದರು. ಈ ಕ್ಷೇತ್ರದ ಆಗುಹೋಗುಗಳನ್ನು ತಿಳ್ಕೊಂಡು ಇಲ್ಲಿ ಏನು ನಡೀತದೆ, ಏನು ನಡೀತಾ ಇದೆ, ಏನು ನಡಿಬೇಕು ಅಂತ ಹೇಳೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಂದ ಮೊದಲ ಮೀಟಿಂಗ್ನಲ್ಲೇ ಅವರು ಹೇಳಿದರು, ನೀವು ಹೇಳೋದಕ್ಕೆ ಏನು ಹೇಳ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನನಗೆ ಗೊತ್ತುಂಟು ಈ ಕ್ಷೇತ್ರದ ಬಗ್ಗೆ, ನೀವೆಂತ ಹೇಳ್ತೀರೋ ಕೇಳ್ತೇನೆ ನಾನು ಅಂತ ಹೇಳಿದರು. ಅದರ ನಂತರ ನಿರಂತರವಾಗಿ ನಾವು ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೇವೆ ಚುನಾವಣೆ ತನಕ. ಬಹುಶಃ ಆ ಒಂದು 20-25 ದಿವಸ ರಾತ್ರಿ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಜೊತೆಗಿದ್ದು ನಮಗೆ ಏನು ಎಲ್ಲ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ರಾಜೇಶ್ ಬನ್ನೂರವರು. ನಾನು ಈ ಸಂದರ್ಭದಲ್ಲಿ ಮಂಡಲದವರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಇನ್ನು ಮುಂದಿನ ಯಾವುದೇ ಚುನಾವಣೆ ಬಂದರೆ ಕೂಡ ರಾಜೇಶ್ ಬನ್ನೂರವರಂಥ ಪ್ರಭಾರಿಗಳನ್ನು ನಮಗೆ ಕೊಡಿ. ಖಂಡಿತವಾಗಲೂ ನಾವು ಮುಂದಿನ ದಿನಗಳಲ್ಲಿ ಸರ್ವೆ ಮುಂಡೂರು ಕೆಮ್ಮಿಂಜೆಯನ್ನು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯನ್ನಾಗಿ ಇನ್ನೊಮ್ಮೆ ಮಾಡ್ತೇವೆ ಅಂತ ಹೇಳುವ ಮಾತನ್ನು ಹೇಳ್ತಾ 20 ಜನ ಅಭ್ಯರ್ಥಿಗಳಲ್ಲಿ 12 ಜನ ಗೆದ್ದಿದ್ದಾರೆ. ಖಂಡಿತವಾಗಲೂ ಇನ್ನು ಉಳಿದ 8 ಜನ ಸೋತವರಲ್ಲ, ಅವರು ಕಡಿಮೆ ಮತ ತಗೊಂಡಿದ್ದಾರೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಪಂಚಾಯತ್ನ ಆಡಳಿತ ಮಾಡುವಾಗ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಆಡಳಿತ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರು ಯಾರೂ ಸೋತವರಂತೂ ಖಂಡಿತ ಅಲ್ಲ. ಏನೋ ನಮ್ಮದು ಕೆಲವು ಸಣ್ಣ ಪುಟ್ಟ ತಪ್ಪುಗಳಿರ್ಬೋದು, ಕೆಲವು ಸಮಸ್ಯೆಗಳಿಂದಾಗಿ ಆ ಸೀಟುಗಳನ್ನು ನಾವು ಕಳ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಖಂಡಿತ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ನಮ್ಮ ಮಾನ್ಯ ಶಾಸಕರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಎಲ್ಲಿವರೆಗೆ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಅಂತ ಹೇಳಿದರೆ ಬೋರ್ವೆಲ್ನಿಂದ ನೀರು ಕೊಡುವುದಿಲ್ಲ ಕುಡಿಲಿಕ್ಕೆ ಅಂತ ಹೇಳುವಲ್ಲಿವರೆಗಿನ ಪರಿಸ್ಥಿತಿ ಇತ್ತು. ಆದರೆ ರಾತ್ರಿ ಶಾಸಕರಿಗೆ ಫೋನ್ ಮಾಡಿ, ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೆ ಫೋನ್ ಮಾಡಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ 12 ಗಂಟೆ ಒಳಗೆ ಸರ್ವೆ ಕ್ಷೇತ್ರದಲ್ಲಿ ಬೋರ್ವೆಲ್ಲನ್ನು ತೆಗೆಸಿ ಕುಡಿಯುವ ನೀರನ್ನು ಹಾಕಿ ಎಲ್ರಿಗೂ ನೀರು ಕೊಡುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ಶಾಸಕರನ್ನು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು, ತಾಲೂಕು ಪಂಚಾಯತ್ ಅಧ್ಯಕ್ಷರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಕಾರ್ಯಕರ್ತ ಬಂಧುಗಳು, ಅವರ ಕೆಲಸ ನಿಜವಾಗ್ಲೂ ನಾವು ಅದನ್ನು ಹೇಳಲೇಬೇಕು. ಅದಕ್ಕೋಸ್ಕರ ಇವತ್ತು ಅಭಿನಂದನಾ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದೇವೆ. ಸರ್ವೆ ಕ್ಷೇತ್ರದಲ್ಲಿ, ವಿಶೇಷವಾಗಿ ಸರ್ವೆ ಕ್ಷೇತ್ರದಲ್ಲಿ ನಾನು ಆಗಲೇ ಹೇಳಿದೆ, ಚುನಾವಣೆ ದಿನ ತನಕನೂ, ಚುನಾವಣೆ ಮುಗಿದು ಮತ ಎಣಿಕೆ ಆದ ನಂತರ ಕೂಡ ಅವರದ್ದು ಅದೇ ರೀತಿಯ ದಬ್ಬಾಳಿಕೆಗಳು ಮುಂದುವರಿತಾ ಇತ್ತು. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ನೇತೃತ್ವದ ಏನು ಪಂಚಾಯತ್ ಸದಸ್ಯರಿದ್ದಾರೆ ಅವರ ನೇತೃತ್ವದಲ್ಲಿ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಾಗಲಿ, ಅದರ ಜೊತೆಗೆ ನಾವು ನಂಬಿಕೊಂಡು ಬಂದಂತಹ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತದ ಮುಖಾಂತರವೇ ಆಡಳಿತವನ್ನು ಮಾಡುವಂಥ ವ್ಯವಸ್ಥೆಗಳಾಗಲಿ, ಹಿಂದುತ್ವದ ಎಜೆಂಡವನ್ನು ಇಟ್ಕೊಂಡೇ ಕೆಲಸವನ್ನು ಮಾಡುವಂತಾಗಲಿ, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಮುಂದೂರಿನಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುವಂತಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅಭ್ಯರ್ಥಿಗಳಿಗೂ ಗೌರವದ ಮಡಿಲು ತುಂಬಿಸುವಂತಹ ಮಹೋನ್ನತ ಕಾರ್ಯ ಇದೀಗ ವೇದಿಕೆ ಮೇಲೆ ನಡೆಯುತ್ತಿದೆ. ಚುನಾವಣಾ ಕಣಕ್ಕಿಳಿದ ಅಭ್ಯರ್ಥಿಗಳಿಗೆ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಶಾಲು ಹೊದಿಸಿ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಲಿಂಗಪ್ಪ ಪೂಜಾರಿ,
ಲಿಂಗಪ್ಪ ಪೂಜಾರಿ, ಮೀನಾಕ್ಷಿ ಕುಶಾಲಪ್ಪ ಗೌಡ, ಗೀತಾ ಮೋಹನ್, ಅಶೋಕ್ ಕುಮಾರ್ ಪುತ್ತಿಲ, ಬಾಲಕೃಷ್ಣ ಪೂಜಾರಿ, ಅರುಣ ಅನಿಲ್ ಕುಮಾರ್, ಪುಷ್ಪಾವತಿ ಪುರಂದರಗೌಡ, ಉಮೇಶ್ ಗೌಡ ಅಂಬಟ, ಕಾವ್ಯ ಚೆನ್ನಪ್ಪ ಗೌಡ ತೌಡಿಂಜ, ದುಗ್ಗಪ್ಪ ಕಡ್ಯ, ಯಶೋಧ ಅಜರಾಡಿ, ಗೌತಮ್ ರೈ ಸರ್ವೆ, ಚಂದ್ರಶೇಖರ್ ಎನ್ಎಸ್ಡಿ, ಪ್ರೇಮ ಬಾವಿಕಟ್ಟೆ, ಪ್ರವೀಣ್ ನಾಯ್ಕ, ವಸುಧಾ ರೈ, ಅಶೋಕ್ ರೈ ಸೊರಕೆ, ಸಂಧ್ಯಾ ರವೀಂದ್ರ, ಕರುಣಾಕರ್ ಎಲಿಯಾ, ಸುನೀತಾ ಇವರೆಲ್ಲರೂ ಈ ಬಾರಿ ಚುನಾವಣಾ ಕಣಕ್ಕಿಳಿದು ಅತ್ಯುನ್ನತವಾದ ಪೈಪೋಟಿಯನ್ನು ನೀಡಿ ಬಹುಶಃ 18 ವರ್ಷಗಳ ಬಳಿಕ ಚುನಾವಣಾ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಒಂದು ಘಟನೆಗೆ ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಅದೇನೂ ಅಲ್ಲ, ಮುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದುಗೆಯನ್ನೇರುವಲ್ಲಿ ಇವರೆಲ್ಲರ ಸಹಾಯ ಸಾಕಷ್ಟಿದೆ, ಬಹಳಷ್ಟಿದೆ. ಇವರಿಗೆಲ್ಲರ ಸೇವೆಯನ್ನು ಸ್ಮರಿಸ್ತಾ ವೇದಿಕೆ ಮೇಲೆ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಸಚಿವರಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಇವರಿಂದ ಶಾಲು ಹೊದಿಸಿ ಅಭಿನಂದನಾ ಕಾರ್ಯಕ್ರಮ, ಜೊತೆಗೆ ಇವರೆಲ್ಲರಿಗೂ ಇವರ ಕಾರ್ಯಕ್ಷೇತ್ರಕ್ಕೆ ಎಲ್ರಿಗೂ ಶುಭವಾಗಲಿ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲ ಕಾರ್ಯಕರ್ತರಿಗೂ ಶುಭ ಸೂಚನೆಯನ್ನು ನೀಡ್ತಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಅಶೋಕ್ ಕುಮಾರ್ ಪುತ್ತಿಲ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮನ್ನು ಗೆಲ್ಲಿಸಿದಂತಹ ಎಲ್ಲ ಮತದಾರ ಬಾಂಧವರೇ, ಭಾರತೀಯ ಜನತಾ ಪಕ್ಷವು ಕಳೆದ 17 ವರ್ಷಗಳ ನಂತರ ಆಡಳಿತ ಚುಕ್ಕಾಣಿಯನ್ನು ಮುಂಡೂರು ಪಂಚಾಯತಿನಲ್ಲಿ ಹಿಡಿಯಲಿಕ್ಕಿದೆ. ಬಹುಶಃ ತಾವಿಟ್ಟಂತಹ ಪ್ರೀತಿ ವಿಶ್ವಾಸವನ್ನು ನಾವು ಮುಂದಿನ ದಿನಗಳಲ್ಲಿ ಉಳಿಸಿಕೊಳ್ಳುತ್ತೇವೆ ಎಂಬ ಭರವಸೆಯನ್ನು ನೀಡುತ್ತಾ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಡುತ್ತಾ ಜನಸಾಮಾನ್ಯನಿಗೆ ತೊಂದರೆಯಾಗದಂಥ ದೃಷ್ಟಿಯಿಂದ ನಾವೆಲ್ಲರೂ ಒಮ್ಮತವಾಗಿ ಕೆಲಸ ಮಾಡುತ್ತೇವೆಂಬ ಮಾತನ್ನು ಹೇಳುತ್ತಾ ತಾವೆಲ್ಲರೂ ಕೊಟ್ಟಂಥ ಮತಗಳಿಗೆ ಸರಕಾರದಿಂದ ದೊರಕುವಂತಹ ಎಲ್ಲ ಸವಲತ್ತುಗಳನ್ನು ನಿಮಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡುತ್ತೇವೆ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ನನಗೆ 2 ಮಾತಾಡಲು ಅನುವು ಮಾಡಿಕೊಟ್ಟ ತಮಗೆ ವಂದಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಮಾನ್ಯ ಸಚಿವರು ಹಾಗೂ ಎಲ್ಲ ಗಣ್ಯರಲ್ಲೂ ಅನುಮತಿಯನ್ನು ಕೋರಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿ ಒಬ್ಬರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ತಾವು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ರಾಜೇಶ್ ಬನ್ನೂರು ಇವರು ಚುನಾವಣಾ ಪ್ರಭಾರಿಗಳಾಗಿ ಮಾಡಿದಂತಹ ಸೇವೆ ನಿಜವಾಗ್ಲೂ ಅನನ್ಯ ಅಂತ ಹೇಳ್ಬೋದು. ಹೀಗಾಗಿ ತಾವು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಮಾನ್ಯ ಸಚಿವರು ಎಲ್ಲ ಗಣ್ಯರು ಜೊತೆಗೂಡಿ ಶ್ರೀಯುತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಹುಶಃ ಅನಿರೀಕ್ಷಿತ ಅಂತ ಅನಿಸ್ಬೋದು. ರಾಜೇಶ್ ಬನ್ನೂರು ಸರ್ ಇವರು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಸರ್, ತಾವು ಸನ್ಮಾನ ಸ್ವೀಕರಿಸಿದ ನೆಲೆಗಟ್ಟಿನಲ್ಲಿ 1-2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಆಳ್ವರವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೋಟ ಶ್ರೀನಿವಾಸ್ ಪೂಜಾರಿಗಳೇ, ಹಾಗೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸರಕಾರದಿಂದ ಯಾವುದೆಲ್ಲ ಅನುದಾನಗಳು ಸಿಗುತ್ತದೆಂಬಂಥದ್ದನ್ನು
ನಮ್ಮ ಊರಿಗೆ ತಿಳಿಸಿಕೊಟ್ಟು ಅದನ್ನು ತರಿಸಿಕೊಟ್ಟಂಥ ಮಾನ್ಯ ಶಾಸಕರಾದಂಥ ಸಂಜೀವ ಮಠಂದೂರವರೇ, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾದಂಥ ಮೀನಾಕ್ಷಿ ಶಾಂತಿಗೌಡರವರೇ, ಅದೇ ರೀತಿ ಜಿಲ್ಲಾ ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಾದಂಥ RC ನಾರಾಯಣರವರೇ, ಜಿಲ್ಲಾ ಉಪಾಧ್ಯಕ್ಷರಾದಂಥ ಬುಡಿಯಾರು ರಾಧಾಕೃಷ್ಣ ರೈಗಳೇ, ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಬೋರ್ಕರ್ರವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಅನನ್ಯ ಕ್ಷೇತ್ರದ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ನನ್ನ ನೆಚ್ಚಿನ ಕಾರ್ಯಕರ್ತ ಬಂಧು ಭಗಿನಿಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ಶ್ರದ್ಧೆಯ ತಾಯಂದಿರೇ, ಅನಿರೀಕ್ಷಿತವಾಗಿ ಒಂದು ಸನ್ಮಾನವನ್ನು ಸ್ವೀಕರಿಸುವಂಥ ಸೌಭಾಗ್ಯ ಬಹುಶಃ ನನ್ನ ಪಾಲಿಗೆ ಬಂದಿದೆ. ಯಾವುದೇ ಒಂದು ಸೂಚನೆಯನ್ನು ಬಿಟ್ಟುಕೊಡದೆ ಇವತ್ತು ಸನ್ಮಾನ ಮಾಡಿದಂಥ ಮುಂಡೂರಿನ ಕಾರ್ಯಕರ್ತರಿಗೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಆತ್ಮೀಯರೇ, ನಾನಿನ್ನು ಜಾಸ್ತಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಏನು ತಾವು ಅಧಿಕಾರವನ್ನು ಪಡ್ಕೊಂಡಿದ್ದೀರಾ, ಅದರಲ್ಲಿ ರಾಜೇಶ್ ಬನ್ನೂರಿನ ಶ್ರಮ ಮಾತ್ರ ಇರುವುದಲ್ಲ, ಈ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಸರ್ವೆ, ಮುಂಡೂರು ಮತ್ತು ಕೆಮ್ಮಿಂಜೆಯ ಎಲ್ಲ ಬೂತಿನ ಕಾರ್ಯಕರ್ತ ಬಂಧುಗಳು, ಭಗಿನಿಯರು ಮತ್ತು ಊರಿನ ಗಣ್ಯರು ತುಂಬು ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಶಿವರಂಜನ್, ತಾಲೂಕು ಪಂಚಾಯತಿನ ಸದಸ್ಯರಾದಂಥ ಶಿವರಂಜನ್ರವರು, ನಮ್ಮ ಮೋಹನ್ ರೈಗಳು, ಅಶೋಕ್ ಕುಮಾರ್ ಮತ್ತು ಅರುಣ್ ಕುಮಾರ್ ಪುತ್ತಿಲರವರು, ಹಾಗೆ ನಮ್ಮ ಹರಿನಾರಾಯಣ ಭಟ್ರು, ಸದಾಶಿವ ಭಂಡಾರಿಗಳು, ಶಂಕರನಾರಾಯಣ ಭಟ್ರು, ಹೀಗೆ ತುಂಬ ಜನ, ಒಬ್ಬರ ಹೆಸರನ್ನು ನೀನು ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬ ವಿಚಾರಗಳಿದೆ. ಎಲ್ಲರೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಫಲವಾಗಿ ಇವತ್ತು ನಾವು ಬಹಳ ಉತ್ತಮ ರೀತಿಯಲ್ಲಿ ಇಲ್ಲಿ ಗೆದ್ದು ಬಂದಿದ್ದು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಗೆದ್ದಂಥ ಅಭ್ಯರ್ಥಿಗಳಿಗೆ ಅಥವಾ ನಮ್ಮ ಏನು ಸದಸ್ಯರಿದ್ದಾರ, ನಿಮಗೊಂದು ಕಿವಿ ಮಾತು ನನ್ನದು, ಗೆದ್ದ ನಂತರ ನಿನ್ನ ಜೊತೆ ಬೆಳೆಯುವ ನಡೆಯವರಿಗಿಂತ ಗೆಲುವು ಸಿಗುವ ಮೊದಲು ನಿಮ್ಮ ಹಿಂದೆ ಬಂದಂಥ ಕಾರ್ಯಕರ್ತರನ್ನು ಯಾವತ್ತೂ ನೆನಪಿಟ್ಟುಕೊಳ್ಳಿ. ಯಾವುದೇ ಕಾರಣಕ್ಕೂ ಅವರನ್ನು ಮರೆಯುವಂಥ ಕೆಲಸವನ್ನು ಮಾಡಬೇಡಿ. ಯಾಕಂತ ಕೇಳಿದರೆ ಅಧಿಕಾರದಲ್ಲಿರುವವರನ್ನು ನೋಡುವ ಇಚ್ಛೆ ಇರೋದಂಥ ಕಾರ್ಯಕರ್ತರು ನಮ್ಮಲ್ಲಿ ಸಾವಿರಾರು ಜನ ಇದ್ದಾರೆ, ನೂರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅವರ ಏನು ಶ್ರಮದ ಪ್ರತಿಫಲ ಇದೆ ಅದನ್ನು ತಾವು ಅನುಭವಿಸಲಿಕ್ಕಿದ್ದೀರಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕಾರ್ಯಕರ್ತನ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ತಾವು ನಡೀತೀರಿ ಮತ್ತು ನಡೆಸ್ಕೊಂಡು ಹೋಗ್ತೀರಿ ಎಂಬಂಥ ವಿಶ್ವಾಸ ನನಗಿದೆ. ಆ ರೀತಿಯಲ್ಲಿ ನಮಗೆ ನಮ್ಮ ಆರಾಧ್ಯ ದೇವರಾದ ಮಾಲಿಂಗೇಶ್ವರ ಸುಖ ಸಂಪತ್ತನ್ನು, ನೆಮ್ಮದಿಯನ್ನು ಕೊಡುವುದರ ಜೊತೆಗೆ ಈ ಊರು ಸಮೃದ್ಧವಾದಂಥ ಅಭಿವೃದ್ಧಿಯನ್ನು ಪಡೆಯುವುದರ ಜೊತೆಗೆ ಮುಂದೆ ನಡೆಯುವಂಥ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಜಯಬೇರಿ ಗಳಿಸಲಿಕ್ಕೆ ಅವರೆಲ್ಲರೂ ನಮಗೆ ಆಶೀರ್ವದಿಸಲೆಂದು ಕೇಳಿಕೊಳ್ಳುತ್ತಾ ಅವಕಾಶಕ್ಕೆ ಹೊಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಭೂತಪೂರ್ವ ಮಾತುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅಭ್ಯರ್ಥಿಗಳಿಗೆ ತಮ್ಮ ನಗುವೆನ್ನುವ ಆಭರಣದ ಮೂಲಕವೇ ಸೊಗಸಾಗಿ ಗೌರವಿಸಿ ನಮ್ಮೆಲ್ಲರಿಗೂ ತಮ್ಮ ನಿಸ್ವಾರ್ಥ ಸೇವೆ, ನಿರಾಡಂಬರ ಜೀವನ ಶೈಲಿ, ಸರಳವಾದ ವ್ಯಕ್ತಿತ್ವ, ಮುಕ್ತವಾದ ಮಾತು, ಅಮೋಘ ಆಡಳಿತದ ಮೂಲಕ ನೆಚ್ಚಿನ ಸಚಿವರಾಗಿ ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಡೂರು ಗ್ರಾಮ ಪಂಚಾಯತಿನ ವಿಜಯೋತ್ಸವದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸ್ನೇಹಿತ ರಾಧಾಕೃಷ್ಣ ಆಳ್ವರವರೇ, ಕರ್ನಾಟಕ ರಾಜ್ಯದಲ್ಲಿ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿ ಇಡೀ ಕ್ಷೇತ್ರವನ್ನು, ಪುತ್ತೂರು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೇನೆ ಅನ್ನುವಂಥ ಪಣತೊಟ್ಟು ಶ್ರದ್ಧೆಯಿಂದ ಮುನ್ನಡೆಯುತ್ತಿರುವಂಥ ಗೌರವಾನ್ವಿತ ಶಾಸಕರಾಗಿರುವಂಥ ಸಂಜೀವ ಮಠಂದೂರೇ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ ಅವರೇ, ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಾಧಾಕೃಷ್ಣರೇ, RC ನಾರಾಯಣರೇ, ಸಹೋದರಿ ತ್ರಿವೇಣಿಯವರೇ, ಹಿರಿಯರಾದ ರಾಧಾಕೃಷ್ಣ ರೈಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ, ಸ್ನೇಹಿತರೆ, ಈಗ ಉಡುಪಿಯಿಂದ ಬಂದಿದ್ದೆ, ಮತ್ತೆ ಬೈಂದೂರಿಗೆ ಹೋಗಬೇಕು. ಹಾಗಾಗಿ ಇಲ್ಲಿಂದ 2-2:30-3 ಗಂಟೆ ಆಗುತ್ತೆ. ಆ ಕಾರಣಕ್ಕೊಂದು 5 ನಿಮಿಷ ನಿಮ್ಮ ಜೊತೆ ಮಾತಾಡಿ ಹೋಗಬೇಕು ಮತ್ತು ನಿಮಗೆಲ್ಲರೂ ಅಭಿನಂದನೆ ಹೇಳಬೇಕು ಅನ್ನುವ ಕಾರಣಕ್ಕೋಸ್ಕರ ಬಂದಿದ್ದೆ. ಸಾಮಾನ್ಯವಾಗಿ ನಾವೆಲ್ಲರೂ ಗೌರವಿಸುವ, ನಾವೆಲ್ಲರೂ ಆರಾಧಿಸುವ ನಮ್ಮ ಪಾರ್ಟಿಯ ಸೈದ್ಧಾಂತಿಕ ವಿಚಾರಗಳನ್ನು ಮತ್ತು ಸಂದೇಶಗಳನ್ನು ದೇಶದೆಲ್ಲೆಡೆ ಕೊಂಡೊಯ್ದು ಜನಸಂಘದ ಕಾಲದಲ್ಲಿ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ದೀನ್ ದಯಾಳ್ಜಿಯವರು ಒಂದು ಮಾತು ಹೇಳ್ತಾ ಇದ್ದರು. ಭಾರತ ದೇಶದಲ್ಲಿ ರಾಜಕಾರಣವನ್ನು ವೃತ್ತಿಯಾಗಿಟ್ಟುಕೊಂಡವರು ಕೋಟ್ಯಾಂತರ ಮಂದಿ. ಭಾರತ ದೇಶದಲ್ಲಿ ರಾಜಕಾರಣವನ್ನು ವೃತ್ತಿಯಾಗಿಟ್ಟುಕೊಂಡವರು ಕೋಟ್ಯಾಂತರ ಮಂದಿ. ಆದರೆ ಇದೇ ಭಾರತ ದೇಶದಲ್ಲಿ ರಾಜಕಾರಣವನ್ನು ವ್ರತವಾಗಿ ಸ್ವೀಕರಿಸಿದವರು ಕೆಲವೇ ಮಂದಿ ಅಂಥೇಳಿ. ಆ ಕೆಲವೇ ಮಂದಿಯಲ್ಲಿ ಭಾರತೀಯ ಜನತಾ ಪಕ್ಷದ ಮೂಲಕ ಚುನಾಯಿತರಾಗ ಪ್ರತಿಯೊಬ್ಬ ಸದಸ್ಯನೂ ಕೂಡ
ರಾಜಕಾರಣವನ್ನು ವ್ರತವಾಗಿ ಸ್ವೀಕರಿಸುವಂಥ ಸೈದ್ಧಾಂತಿಕಕ್ಕೆ ಬದ್ಧವಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯ. ರಾಜಕಾರಣವನ್ನು ವ್ರತವಾಗಿ ಸ್ವೀಕರಿಸಿ, ರಾಜಕಾರಣ ನಮ್ಮದು ವೃತ್ತಿಯಲ್ಲ, ಅದು ವ್ರತವಾಗಿ ಸ್ವೀಕರಿಸಬೇಕು. ಸೈದ್ಧಾಂತಿಕ ವಿಚಾರಗಳಿಗೆ ಬದ್ಧರಾಗಿ ಕೆಲಸಗಳನ್ನು ಮಾಡಬೇಕು. ರಾಜಕಾರಣ ಪಾರದರ್ಶಕವಾಗಿರಬೇಕು. ರಾಜಕಾರಣ ಸೇವೆಯ ಮತ್ತೊಂದು ಮುಖವಾಗಿರಬೇಕು ಅನ್ನೋದೇ ನಮ್ಮ ಪ್ರಧಾನಮಂತ್ರಿಯವರ ಆಶಯ. ಅದಕ್ಕನುಗುಣವಾಗಿ ಮಡೂರು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಗೆದ್ದಿರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ನಮ್ಮೆಲ್ಲ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ಅವರಿಗೆ ಕೇಸರ ಶಾಲೆ ಹಾಕಿ ಸನ್ಮಾನ ಮಾಡಿ ಕೈ ಮುಗಿದು ಅಭಿನಂದನೆ ಹೇಳಿದ್ದೇನೆ. ನಿಮಗೆ ಶುಭವಾಗಲಿ. ನಮ್ಮ ಬೆಂಗಳೂರಿನ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಜಗನ್ನಾಥ್ ಭವನ ಅಂತ ಹೆಸರಿಡಲಾಗಿದೆ. ಜಗನ್ನಾಥ್ ಭವನ ಅಂತೇಳಿ ಜಗನ್ನಾಥರಾವ್ ಜೋಶಿಯವರ ಕಲ್ಪನೆಯನ್ನಿಟ್ಟುಕೊಂಡು ನಮ್ಮ BJPಯ ಮಲ್ಲೇಶ್ವರಂನಲ್ಲಿರುವಂಥ ರಾಜ್ಯ ಕಚೇರಿಗೆ ಜಗನ್ನಾಥ್ ಭವನ ಅಂತ ಹೆಸರಿಟ್ಟಿದ್ದೇವಲ್ಲ, ಆ ಜಗನ್ನಾಥರಾವ್ ಜೋಶಿಯವರು ರಾಜಕಾರಣಕ್ಕೆ ಹಿರಿಯರು. ನಮ್ಮ ಪಾರ್ಟಿಗೆ ಮಾತ್ರ ಅಲ್ಲ, ನಮ್ಮ ಸೈದ್ಧಾಂತಿಕ ವಿಚಾರಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ರಾಜಕಾರಣಕ್ಕೆ ಹಿರಿಯರು. ಒಂದು ಸಾರಿ ಏನಾಯಿತು ಅಂದರೆ, ವಿಧಾನಸೌಧದಲ್ಲಿ ಶಾಸಕರಿಗೆಲ್ಲ ತರಬೇತಿ ಕೊಡ್ತಾಯಿದ್ರು. ಶಾಸಕರಿಗೆ ಆ ತರಬೇತಿ ಕೊಡಲಿಕ್ಕೆ ಅರ್ಧ ಗಂಟೆಗಳ ಅವಧಿಯನ್ನು ಜಗನ್ನಾಥರಾವ್ ಜೋಶಿಯವರಿಗೆ ಅಂದಿನ ಸ್ಪೀಕರ್ ಅವರು ಕೊಡ್ತಾರೆ. ಭಾಳ ದುರ್ಬಲವಾಗಿತ್ತು ನಮ್ಮ ಪಾರ್ಟಿ. ಗೆಲ್ಲೋದು ಹೇಗಂತ ನಮ್ಗೆ ಗೊತ್ತೇ ಇಲ್ಲ. ಅಂಥ ದಿನಗಳಲ್ಲಿ ಜಗನ್ನಾಥರಾವ್ ಜೋಶಿಯವರ ಹಿರಿತನ, ಅವರ ಶ್ರದ್ಧೆ, ಅವರ ಪ್ರಾಮಾಣಿಕತೆ, ಅವರ ರಾಷ್ಟ್ರಭಕ್ತಿ, ಅವರಲ್ಲಿರುವಂಥ ವಿದ್ವತ್ತನ್ನು ಮನಗಂಡು ಅವತ್ತಿನ ಸ್ಪೀಕರ್ ಅವರು ವಿಧಾನಸೌಧದಲ್ಲಿ ಜಗನ್ನಾಥರಾವ್ ಜೋಶಿಯವರಿಗೆ ಶಾಸಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ನಾವೆಲ್ಲ ಇವತ್ತು ಸಂಜೀವಣ್ಣ ಸಹಿತ ಎಲ್ಲರನ್ನೂ ನಾವು ಏನು ಕರಿತೇವೆ ಶಾಸಕರನ್ನಂದರೆ, ಗೌರವಾನ್ವಿತ ಶಾಸಕರೇ, ಜನಪ್ರಿಯ ಶಾಸಕರೇ, ಜನಾದರಣೀಯ ಶಾಸಕರೇ ಅಂಥೇಳಿ ಭಾಳ ಎತ್ತರದ ಶಬ್ದದಲ್ಲಿ ಗೌರವದಿಂದ ನಾವು ಕರೆಯೋದು ರೂಢಿ ಎಲ್ಲ ಶಾಸಕರನ್ನು ಕೂಡ. ಆದರೆ ಜಗನ್ನಾಥರಾವ್ ಜೋಶಿಯವರು ಭಾಷಣ ಪ್ರಾರಂಭ ಮಾಡಿದಾಗ ಏನು ಹೇಳಿದರು ಅಂದರೆ, ಶಾಸಕರು ಉದ್ದೇಶಿಸಿ ಎಲ್ಲ ಮಕ್ಕಳ್ರ ಅಂತೇಳಿ, ಎಲ್ಲ ಮಕ್ಕಳ್ರ ಅಂತ ಕರೆದ್ರು. ಅಂದರೆ ಶಾಸಕರನ್ನು ಕೂಡ ವಿಧಾನಸೌಧದಲ್ಲಿ ಕುಳಿಸಿ ಈ ಭಾರತ ದೇಶದಲ್ಲಿ ಯಾವನಾದರೂ ಒಬ್ಬ ಎಲ್ಲ ಮಕ್ಕಳ್ರ ಅಂತ ಕರೆದಂಥ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಜಗನ್ನಾಥರಾವ್ ಜೋಶಿಯವರಿಗೆ ಮಾತ್ರ ಸಲ್ಲುತ್ತೆ. ಅಂಥ ಹಿರಿಯರೊಬ್ಬರು ಎಲ್ಲ ಮಕ್ಕಳ್ರ ಅಂತ ಮಾತಾಡ್ತಾ ಹೇಳ್ತಾರೆ, ನಿಮಗಿಂತ ಯೋಗ್ಯರು ಯಾರಿಗಿಂತ, ಅಲ್ಲಿ ಕುಳಿತಂಥ ಶಾಸಕರಿಗಿಂತ ನಿಮಗಿಂತ ಯೋಗ್ಯರು, ನಿಮಗಿಂತ ಪ್ರಾಮಾಣಿಕರು, ನಿಮಗಿಂತ ರಾಷ್ಟ್ರಭಕ್ತರು, ನಿಮಗಿಂತ ವಿದ್ಯಾವಂತರು, ನಿಮಗಿಂತ ಬುದ್ಧಿವಂತರು ಕೋಟ್ಯಾಂತರ ಜನ ಈ ವಿಧಾನಸೌಧ ಹೊರಗಿದ್ದಾರೆ. ನಿಮಗಿಂತ ಯೋಗ್ಯರು, ನಿಮಗಿಂತ ಪ್ರಾಮಾಣಿಕರು, ನಿಮಗಿಂತ ರಾಷ್ಟ್ರಭಕ್ತರು, ನಿಮಗಿಂತ ವಿದ್ಯಾವಂತರು, ನಿಮಗಿಂತ ಬುದ್ಧಿವಂತರು ಕೋಟ್ಯಾಂತರ ಜನ ವಿಧಾನಸೌಧ ಹೊರಗಿದ್ದಾರೆ. ಅದೃಷ್ಟದ ರೇಖೆ ನಿಮಗಿರುವುದರಿಂದ ಜನ ನಿಮಗೆ ಓಟ್ ಹಾಕಿ ವಿಧಾನಸೌಧ ಒಳಗೆ ಕುಳಿಸಿದ್ದಾರೆ. ಹಾಗಾಗಿ ಈ ಎಲ್ಲ ಜನ, ಕೋಟ್ಯಾಂತರ ಜನ ಹೊರಗಿದ್ದಾರೆ, ಅವರು ನಿಮ್ಮನ್ನೆಲ್ಲ ಗಮನಿಸ್ತಾರೆ ಅಂತ ತಿಳ್ಕೊಂಡು ನೀವು ಕೆಲಸಗಳನ್ನು ಮಾಡಿದರೆ ನಿಮ್ಮ ಗೌರವ ಹೆಚ್ಚುತ್ತೆ ಅನ್ನುವಂಥ ಮಾತುಗಳನ್ನು ನಮ್ಮ ಜಗನ್ನಾಥರಾವ್ ಜೋಶಿಯವರು ಅಲ್ಲಿರುವಂಥ ಎಲ್ಲ ಶಾಸಕರಿಗೆ ಹೇಳ್ತಾರೆ. ನಾನು ಇದನ್ನು ಯಾಕೆ ನೆನಪು ಮಾಡಿಕೊಂಡೆ ಅಂತ ಹೇಳಿದರೆ, ನಮ್ಮ ಗ್ರಾಮ ಪಂಚಾಯತಲ್ಲಿ, ನಮ್ಮ ತಾಲೂಕು ಪಂಚಾಯತಲ್ಲಿ, ನಮ್ಮ ಜಿಲ್ಲಾ ಪಂಚಾಯತಲ್ಲಿ, ನಮ್ಮ ಶಾಸನ ಸಭೆಗಳಲ್ಲಿರುವಂಥ ನಾವು ಸುತ್ತಲ ಜನ ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನಮ್ಮ ಒಂದೊಂದು ಹೆಜ್ಜೆಯನ್ನು, ನಮ್ಮ ಒಂದೊಂದು ಮಾತನ್ನು, ನಮ್ಮ ಒಂದೊಂದು ಯೋಚನೆಯನ್ನು, ನಮ್ಮೆಲ್ಲರ ವಿಚಾರಗಳನ್ನು ಅತ್ಯಂತ ಗಂಭೀರವಾಗಿ ಗಮನಿಸ್ತಾರೆ ಅಂತ ತಿಳ್ಕೊಂಡು ಕೆಲಸಗಳನ್ನು ಮಾಡಿದಾಗ ನಮ್ಮ ಕೆಲಸಕ್ಕೆ ಪಾರದರ್ಶಕ ಬರ್ತದೆ, ನಮ್ಮ ಕೆಲಸಕ್ಕೆ ಶ್ರದ್ಧೆ ಬರ್ತದೆ ಅನ್ನೋದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು ಅಂತ ಅನಿಸುತ್ತೆ. ಗ್ರಾಮ ಪಂಚಾಯತಲ್ಲಿ ಗೆದ್ದವರಿಗೆಲ್ಲರಿಗೂ ಕೂಡ ನಾವು ಅತ್ಯಂತ ಸಣ್ಣ ಕ್ಷೇತ್ರದಿಂದ ಬಂದಿದ್ದೇವೆ ಅಂತ ಅನಿಸಿರ್ಬೋದು. ಈ ಪ್ರಜಾಪ್ರಭುತ್ವದಲ್ಲಿ ಆಳಿಸಿಕೊಳ್ಳುವವರ ಆಡಳಿತ ಯಾವುದು ಕೇಳಿದರೆ ಗ್ರಾಮ ಪಂಚಾಯತ್ ಅಂತೇವೆ ನಾವು. ಆಳಿಸಿಕೊಳ್ಳುವವರ ಆಡಳಿತ ಯಾರು ಆಳಿಸಿಕೊಳ್ಳೋರು? ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, MP ಗಳಿಂದ, MLAಗಳಿಂದ, ಮಂತ್ರಿಗಳಿಂದ, ಮೇಲ್ಸ್ತರದ ಜನಪ್ರತಿನಿಧಿಗಳಿಂದ ಆಳಿಸಿಕೊಳ್ಳುವ ಸಾಮಾನ್ಯ ಜನರಿದ್ದಾರಲ್ಲ, ಅವರೇನಾದರೂ ಚುನಾಯಿತರಾಗಿ ಮತ್ತೆ ಆಡಳಿತ ನಡೆಸುವಂಥ ಅವಕಾಶಗಳು ಅವರಿಗೆ ಸಿಕ್ಕಿದರೆ ಅದನ್ನು ಪಂಚಾಯತ್ ರಾಜ್ ಅಂತ ಕರೆಯಲಾಗುತ್ತೆ. ಈ ಪಂಚಾಯತ್ ರಾಜ್ ಬಂದಿರುವಂಥ ಒಂದು ಕಲ್ಪನೆಯ ವಿಚಿತ್ರ. ಸಂವಿಧಾನದ 73ನೇ ಕಲಮನ್ನು ತಿದ್ದುಪಡಿ ಮಾಡಿ ಈ ಪಂಚಾಯತ್ನ 3 ಟೈರ್ ಸಿಸ್ಟಮನ್ನು ತಂದ್ರಲ್ಲ, ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು, ಗ್ರಾಮ ಪಂಚಾಯತು. ಅದೆಷ್ಟು ಪರಿಣಾಮಕಾರಿಯಾಗಿತ್ತು ಅಂತ ಹೇಳಿದರೆ, ಆ ಕಾಯ್ದೆಯ ಬಗ್ಗೆ ಮಾತನಾಡಿ ಹೊರಬಂದಂಥ ಅಟಲ್ಜಿಯವರು ಹೇಳಿದ್ರಂತೆ, ನಾಳೆಯಿಂದ ಈ ಕಾಯ್ದೆ ಜಾರಿಯಾದರೆ ಆಳಿಸಿಕೊಳ್ಳುವವರೆಲ್ಲ ಆಡಳಿತ ನಡೆಸ್ತಾರೆ ಅಂತೇಳಿ ಉದ್ಗಾರವನ್ನು ತೆಗೆದ್ರಂತೆ. ಹಾಗಾಗಿ ಜನರ ಮಧ್ಯೆ ಓಡಾಡುವಂಥ ಜನ, ಜನರ ನೋವುಗಳಿಗೆ, ಜನರ ದುಃಖಗಳಿಗೆ, ಜನರ ದುಮ್ಮಾನಗಳಿಗೆ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವಂಥ ಜನ ಗ್ರಾಮ ಪಂಚಾಯತಿನ ಪ್ರತಿನಿಧಿಗಳಾಗಿ ಬರ್ತಾರೆ ಅನ್ನೋದು ಇದರ ಒಟ್ಟು ವ್ಯವಸ್ಥೆಯ ಆಶಯ. ನಿಮಗೇನಾದರೂ ನಾಳೆ
ದೊಡ್ಡ ರಸ್ತೆ ಮಾಡಬೇಕು, ನಿಮ್ಗೆ ಅವಕಾಶಗಳಿಲ್ಲ, ಯಾಕಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಹಣ ಇರೋದಿಲ್ಲ. ಯಾವುದೇ ಸೇತುವೆ ಮಾಡಬೇಕು, ಭರವಸೆ ಕೊಡಬೇಡಿ, ನಿಮ್ಮ ಹತ್ರ ಸಾಧ್ಯ ಇಲ್ಲ. ಯಾವುದೋ ಒಂದು ರಸ್ತೆ, ಯಾವುದೋ ಒಂದು ಸೇತುವೆ, ಯಾವುದೋ ಒಂದು ನೀರಿನ ಟ್ಯಾಂಕನ್ನು ಮಾಡಬೇಕು ಅಂತ ನಿಮ್ಗೆ ಅನಿಸಿದರೆ ನಿಮ್ಗೆ ಯಾರಿಗೂ ಭರವಸೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಮ್ಮ ಶಾಸಕರ ಮುಂದೆ, ನಮ್ಮ MP ಗಳ ಮುಂದೆ, ನಮ್ಮ ಸರ್ಕಾರದ ಮುಂದೆ ನೀವು ಹೇಳಬೇಕು. ಒಂದೇ ಸರ್ತಿ ಆಗದಿದ್ದರೂ ಕೂಡ ಶಾಸಕರು ಹಂತ ಹಂತವಾಗಿ ಆ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಸರ್ಕಾರಗಳು ಕೊಟ್ಟಿರುವಂಥ ಅನುದಾನಗಳನ್ನು ಅನುಷ್ಠಾನ ಮಾಡಿ ಕಟ್ಟಕಡೆಯ ಕಡು ಬಡವನಿಗೆ ಹೇಗೆ ತಲುಪಿಸಬೇಕು ಅನ್ನೋದನ್ನು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯೋಚನೆ ಮಾಡಲಿಕ್ಕೋಸ್ಕರ ಪಂಚಾಯತ್ ರಾಜ್ನ ಕಟ್ಟಕಡೆಯ ವ್ಯವಸ್ಥೆ ಆಗಿರುವಂಥ ಗ್ರಾಮ ಪಂಚಾಯತನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದಂಥ ಜವಾಬ್ದಾರಿ. ನಮ್ಮಲ್ಲಿ ಅನೇಕ ಅಧಿಕಾರಿಗಳನ್ನು ಗ್ರಾಮ ಪಂಚಾಯತಿಗೆ ಕೊಡಬೇಕು ಅನ್ನೋ ನಮ್ಮ ಸರ್ಕಾರದ ಕಲ್ಪನೆಗಳಿದೆ. ಇಲ್ಲಿವರೆಗೆ ಆಧಾರ್ ಕಾರ್ಡ್ನ ತಿದ್ದುಪಡಿಯನ್ನು ಅಲ್ಲೆಲ್ಲೋ ಮತ್ತೆಲ್ಲ ಮಾಡಬೇಕಾಗಿತ್ತು. ಇನ್ನು ಮುಂದೆ ಅದನ್ನ ಗ್ರಾಮ ಪಂಚಾಯತಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಅದರ ನಿರ್ವಹಣೆಯನ್ನು ನೀವು ಪಂಚಾಯತ್ ಸದಸ್ಯರು ನೋಡಬೇಕಾದಂಥ ಅವಶ್ಯಕತೆಗಳಿದೆ. ಜಾತಿ ಮತ್ತು ಆದಾಯ ಸರ್ಟಿಫಿಕೇಟಿಗೋಸ್ಕರ ತಾಲೂಕು ಕಚೇರಿಗೆ ತಿರುಗಬೇಕಾಗಿತ್ತು. ಯಾರ್ಯಾರೋ ವಿದ್ಯಾರ್ಥಿಗಳಿಗೆ ಒಂದು ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಬೇಕಾದರೆ, ಬಡವರಿಗೆ ಯಾರಾದರೂ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಬೇಕಾದರೆ ಇಲ್ಲಿವರೆಗೆ ತಾಲೂಕು ಕಚೇರಿ ತಿರುಗಬೇಕಾದಂಥ ಜವಾಬ್ದಾರಿ ಇತ್ತು. ಈಗ ಪ್ರಸ್ತಾಪನೆ ಕಳಿಸ್ತಾ ಇದ್ದೇವೆ ಸರ್ಕಾರದ ಮುಂದೆ, ಜಾತಿ ಮತ್ತು ಆದಾಯದ ಪತ್ರವನ್ನು ಕೂಡ ಗ್ರಾಮ ಪಂಚಾಯತ್ ಮೂಲಕ ವಿತರಣೆ ಮಾಡಬೇಕು ಅನ್ನೋದು ನಮ್ಮ ಆಶೆ ಮತ್ತು ಆಶಯ. ಆಯುಷ್ಮಾನ್ ಕಾರ್ಡ್ಗಳನ್ನು ಬೇರೆ ಬೇರೆ ಇಲಾಖೆಗಳಿಗೆ ಹೋಗಿ ತರಬೇಕಾದಂಥ ಜವಾಬ್ದಾರಿಗಳಿತ್ತು. ಇನ್ನು ಮುಂದೆ ನಮ್ಮ ಗ್ರಾಮ ಪಂಚಾಯತಲ್ಲಿ ಆಯುಷ್ಮಾನ್ ಕಾರ್ಡನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತೇವೆ. ಹೀಗೆ ಗ್ರಾಮ ಪಂಚಾಯತ್ ಮೂಲಕ ಒಂದು ಗ್ರಾಮದಲ್ಲಿರುವಂಥ ಸರ್ವ ಸವಲತ್ತುಗಳನ್ನು ಕೂಡ ಗ್ರಾಮ ಪಂಚಾಯತಿಗೆ ಹೇಗೆ ವಿತರಣೆ ಮಾಡಬೇಕು, ಗ್ರಾಮ ಪಂಚಾಯತ್ ಮೂಲಕ ಹೇಗೆ ಅಧಿಕಾರ ನಡೆಸಬೇಕು ಅನ್ನುವಂಥ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ಇವತ್ತು ನೀವು 12 ಜನ ಗೆದ್ದುಬಿಟ್ಟಿದ್ದೀರಿ. ಸೋಲುಗಳು BJP ಸಾಮಾನ್ಯ. ಇವತ್ತು ರವಿಶೆಟ್ಟರ ಮನೆ ಅಂಗಳದಲ್ಲಿ ನಾವು 100 ಜನ ಕೂತ್ಕೊಂಡು ಗೆಲುವಿನ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದೆವು. ನಮ್ಮ ಹಿಂದಿನವರು ಹೇಗಿದ್ದರು ಅಂತ ಹೇಳಿದರೆ, ಅವರು ಯಾರ್ದೋ ಮನೆ ಅಂಗಳದಲ್ಲೇ ಮಾಡ್ತಾಯಿದ್ರು. ಯಾಕೆ ಮಾಡಬೇಕು ಅಂದರೆ ಬೇರೆ ಕಡೆ ಬಾಡಿಗೆ ಕೊಡಲಿಕ್ಕೆ ನಮ್ಮ ಹತ್ರ ಹಣ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಹಿರಿಯ ಕಾರ್ಯಕರ್ತರ ಮನೆಯಲ್ಲಿ ಕೂತ್ಕೊಂಡು ಅವರದ್ದೇ ಕಾಫಿ ಕುಡಿದು ನಮ್ಮ ಜನಸಂಘದ ಕಾಲದ ಸಿದ್ಧಾಂತಗಳನ್ನೆಲ್ಲ ಹೇಳಿ, ನಾನು ಸಣ್ಣವನಿದ್ದಾಗ ನಮ್ಮ ಪಾರ್ಟಿಯಲ್ಲಿ ಕಾಂಗ್ರೆಸ್ನವರು ಗೆದ್ದು ಮೆರವಣಿಗೆ ಮಾಡ್ತಾಯಿದ್ರು, ನಾವು ಸೋತ್ ಮೆರವಣಿಗೆ ಮಾಡ್ತಾಯಿದ್ದೆವು. ಸೋತ್ ಯಾಕೆ ಮೆರವಣಿಗೆ ಮಾಡ್ತಾಯಿದ್ವು ಅಂತ ಹೇಳಿದ್ರೆ, ಕಳೆಸರ್ತಿಗಿಂತ ಈ ಸತಿ ನಮಗೆ ಓಟ್ ಜಾಸ್ತಿ ಬಂದಿದೆ ಅನ್ನೋ ಕಾರಣಕ್ಕೆ ನಮ್ಮದು ಉದ್ದಕ್ಕೂ ಮೆರವಣಿಗೆ. ಅವ್ರಿಗೆ ಕನ್ಫ್ಯೂಸ್, ಯಾರು ಗೆದ್ದವರು ಅಂತೇಳಿ, ಯಾರಿಗೆ ಗೆದ್ದದ್ದು ಯಾರು, ಮೆರವಣಿಗೆ ಮಾಡೋದು ಯಾರು ಹೇಗಂತೇಳಿ. ಯಾಕೆಂದರೆ ನಮ್ಮದು ಭಾಳ ಆರ್ಭಟದ ಹೊಡೆತಾಗಿತ್ತು, ಅದು ಕಳಸತ್ತಿಗಿಂತ ಹೆಚ್ಚು ಜಾಸ್ತಿ ತೊಗೊಂಡಿದ್ದೇವೆ ಅಂತೇಳಿ. ಈ ಕಾಲಘಟ್ಟದಲ್ಲಿರುವಂಥ ಪಾರ್ಟಿ ಇವತ್ತು ಇಡೀ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿ ಮೆಂಬರ್ಶಿಪ್ಪನ್ನು ಪಡೆದಿರುವಂಥ ಪಾರ್ಟಿ ಅನ್ನುವಂಥ ಗೌರವಕ್ಕೆ ಪಾತ್ರ ಆಯ್ತಲ್ಲ, ಅದು ನಮ್ಮ ಅಂದಿನ ಕಾರ್ಯಕರ್ತರ ಪರಿಶ್ರಮದ ಫಲ. ಎಷ್ಟೋ ಜನ ಮನೆ ಮಠ ಬದುಕನ್ನು ಕಳ್ಕೊಂಡ್ರು. ನಾನು ಪಬ್ಲಿಕ್ ಟಿವಿಯ ರಂಗನಾಥನ ಜೊತೆ ಯಾವಾಗಲೂ ಜಗಳ ಆಡೋನು. ಸಾಮಾನ್ಯವಾಗಿ ನಮ್ಮ ಪಾರ್ಟಿಯನ್ನು ಭಾಳ ಟೀಕೆ ಮಾಡ್ತಾರೆ ಅವರು. ಇರ್ಬೋದು, ಪಾರ್ಟಿಯ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ನಮ್ಮನ್ನು ಟೀಕಿಸ್ಬೋದು. ಪ್ರಜಾಪ್ರಭುತ್ವದಲ್ಲಿ ಒಂದು ಮಾಧ್ಯಮ ತನ್ನದೇ ಆದಂಥ ಭಾವನೆಗಳನ್ನು ಬಿತ್ತನೆ ಮಾಡಿದರೆ ಅದಕ್ಕೋಸ್ಕರ ಬಡಿದಾಡಬೇಕಾದಂಥ ಅವಶ್ಯಕತೆಗಳಿಲ್ಲ. ಆದರೂ ಒಂದು ಜಗಳ ಮಾಡೋನು ನಾನು. ಆದರೆ ಆ ರಂಗನಾಥ್ ಮೊನ್ನೆ ಯಾವುದೋ ಒಂದು ಟಿವಿಯ ಯಾವುದೋ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದರು, ಕಾಂಗ್ರೆಸ್ಸಿಗೂ BJPಗೂ ನೀವು ತುಲನೆ ಮಾಡಬೇಡಿ ಅಂಥೇಳಿ. ಆ ಮತ್ತೊಬ್ಬರು ಕೇಳ್ತಾರೆ, ಯಾಕೆ ತುಲನೆ ಮಾಡಬಾರ್ದು ಅಂತೇಳಿ. BJP ಅಂತ ಹೇಳಿದರೆ ಅದರ ಮೂಲ ಸ್ವರೂಪ ಜನಸಂಘ ಅಂತ ಹೇಳಿದರೆ ಅದರ ಮೂಲ ಸ್ವರೂಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾವ ವ್ಯಕ್ತಿ ರಾಷ್ಟ್ರಕ್ಕೋಸ್ಕರ ಕೈಯಲ್ಲೊಂದು ದೊಣ್ಣೆ ಹಿಡಿದುಕೊಂಡು, ಯಾವ ವ್ಯಕ್ತಿ ಚಡ್ಡಿಯೋ ಅಥವಾ ಪಂಚೆಯನ್ನು ಸೊಂಟಕ್ಕೆ ಸುತ್ತುಕೊಂಡು ರಾಷ್ಟ್ರ 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 ಅನ್ನುವಂಥ ಬಡಿದಾಡ್ತಾ ಇದ್ನೋ, ಇಡೀ ಬದುಕನ್ನು ಒಂದು ರೊಟ್ಟಿ ತಿಂದು ಕುಟುಂಬವೇ ಇಲ್ಲದೆ ಮನೆ ಮಠಗಳನ್ನು ಬಿಟ್ಟು ಯಾವುದಾದ್ರೂ ದೇವಸ್ಥಾನದ ಜಗಲಿಯಲ್ಲಿ ಮಲಗಿ ಅಲ್ಲೊಂದು ಬೈಠಕ್ ಮಾಡಿ, ಅಲ್ಲೊಂದು ಸಂಘಟನೆ ಮಾಡಿ, ಅಲ್ಲೊಂದು ಸಂಘಗಳನ್ನು ಕಲ್ಪನೆಯಲ್ಲಿ ಇಟ್ಕೊಂಡು ರಾಷ್ಟ್ರಕ್ಕೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿದ್ದಾರೋ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕಟ್ಟಿದರು. ದೀನ್ ದಯಾಳ್ಜಿ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿಯ ಮೂಲಕ ಜನಸಂಘ ಅಸ್ತಿತ್ವಕ್ಕೆ ಬಂತು. ಆ ರಾಷ್ಟ್ರಕ್ಕೋಸ್ಕರ ಬಡಿದಾಡಿದವರು ಜನಸಂಘದ ಮೂಲಕ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದರು. ಇವತ್ತು ಭಾರತೀಯ ಜನತಾ ಪಕ್ಷ ಮೂಲತಃ ಜನಸಂಘ, ಅದರ ಹಿಂದಿರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಶಕ್ತಿ. ಆ ಶಕ್ತಿ ರಾಷ್ಟ್ರಕ್ಕೋಸ್ಕರ ತನ್ನ ಬದುಕನ್ನು ಸಮರ್ಪಣೆ ಮಾಡಿದಂಥ ಹಿರಿಯರು ಕಟ್ಟಲ್ಪಟ್ಟಂಥ ಒಂದು ವ್ಯವಸ್ಥೆ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಣ, ಅಧಿಕಾರ ಹಣ, ಅಧಿಕಾರ ಹಣ, ಇವೆರಡರ ಮಧ್ಯೆ ಇಲ್ಲಿವರೆಗೆ ಸ್ವಾತಂತ್ರ್ಯದಿಂದ ಇಲ್ಲಿವರೆಗೂ ಕೂಡ ಬಡತಾಡಿದಿರುವಂಥ ಪಕ್ಷ ಕೇಳಿದರೆ ಕಾಂಗ್ರೆಸ್ ಪಕ್ಷ. ರಾಷ್ಟ್ರಕ್ಕೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿದವರು ಯಾರು ಕೇಳಿದರೆ ಮೂಲತಃ ಜನಸಂಘದ ಹಿಂದಿನ BJPಯ ಕಾರ್ಯಕರ್ತರು. ಅದಕ್ಕೋಸ್ಕರ ಕಾಂಗ್ರೆಸ್ಸಿಗೂ BJPಗೂ ತುಲನೆ ಮಾಡಬೇಡಿ ಅಂತ ಹೇಳಿದಾಗ ನನಗೆ ರೋಮಾಂಚನ ಆಗಿಬಿಡುತ್ತೆ. ನಮ್ಮ ಪಾರ್ಟಿ ಕಟ್ಟಿದಂಥ ಹಿರಿಯರನ್ನು, ಪಾರ್ಟಿಗೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿದವ್ರನ್ನ ನೆನಪು ಮಾಡಿಕೊಂಡ್ರೆ ಇವತ್ತು ನಾವು ಈ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದ್ದೇವೆ. ಎಲ್ಲಿಂದ ಎಲ್ಲಿಗೆ ಬಂದೆವು ನಾವು? ಯಾರದ್ದೋ ಮನೆಗೆ ಮೊನ್ನೆ ಹೋಗಿದ್ದೆ. ಹೋದಾಗ ಅವ್ರು ಹೇಳಿದರು, ಶ್ರೀನಿವಾಸ ಪೂಜಾರಿ ಅವರೇ, ಜನಸಂಘದ ಕಾಲದಲ್ಲಿ ನಾವೆಲ್ಲ 370 ಬಗ್ಗೆ ಮಾತಾಡ್ತಾ ಇದ್ದೆವು. 370 ಬಗ್ಗೆ ನಮಗೆ ಕಲ್ಪನೆಗಳೇ ಇರಲಿಲ್ಲ. 370 ಅಂತ ನಾವು ಹೇಳ್ತಾ ಇದ್ದೆವು. ನಮ್ಮ ಸರ್ಕಾರ ಬಂದರೆ, ಜನಸಂಘ ಬಂದರೆ, BJP ಬಂದರೆ 370ಯನ್ನು ರದ್ದು ಮಾಡ್ತೇವೆ ಅಂತ ಹೇಳ್ತಾ ಇದ್ದೆವು. ಏನು 370?
ಕಾಶ್ಮೀರದಲ್ಲಿರುವಂಥ ಉಗ್ರಗಾಮಿಗಳು ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಹೇಳ್ತಾ ಇದ್ರಲ್ಲ ಧ್ವನಿವರ್ಧದ ಮೂಲಕ, ಭಾರತೀಯರೇ, ನಿಮ್ಮ ತಾಯಿಯ ಎದೆ ಹಾಲನ್ನು ನೀವು ಕುಡಿದಿದ್ದೇ ಹೌದಾದರೆ, ನಿಮ್ಮ ತಾಯಿಯ ಎದೆ ಹಾಲನ್ನೇ ನೀವು ಕುಡಿದಿದ್ದು ಹೌದಾದರೆ ಬನ್ನಿ ಕಾಶ್ಮೀರದ ಚೌಕದಲ್ಲಿ ಬಂದು ತ್ರಿವರ್ಣ ಧ್ವಜ ಹಾರಿಸಿ ನೋಡೋಣ ನೀವು ಅಂತ ಹೇಳ್ತಾ ಇದ್ರಲ್ಲ. ಹೇಗಿತ್ತು ಕಾಲ? ಅದನ್ನು ನೋಡಿದಂಥ ಮನಮೋಹನ್ ಸಿಂಗ್ ಏನು ಹೇಳಿದರು, ಪಾಪ ದಾರಿ ತಪ್ಪಿದ ಹುಡುಗರು, ಗೊತ್ತಿಲ್ಲ ಅವರಿಗೇನು, ಮುಗ್ಧರು, ಅವ್ರನ್ನೆಲ್ಲ ಜೈಲಿಂದ ಬಿಟ್ಟು 1 ಕೋಟಿ ರೂಪಾಯಿ ಪರಿಹಾರ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಹೇಳಿದ್ರಲ್ಲ. ಆವತ್ತಿನ ಕಾಲ ಹೋಗಿ, ಭಾರತೀಯರೇ, ನಿಮ್ಮ ತಾಯಿ ಎದೆ ಹಾಲನ್ನು ಕುಡಿದಿದ್ದರೆ ಬನ್ನಿ ಲಾಲ್ ಚೌಕದ ಬಳಿ ಕಾಶ್ಮೀರ ಚೌಕದಲ್ಲಿ ಬಂದು ತ್ರಿವರ್ಣ ಧ್ವಜ ಹಾರಿಸಿ ಹೋಗಿ ಅಂತ ಹೇಳಿರುವಂಥ ಆ ಉಗ್ರಗಾಮಿಗಳಿಗೆ ಸವಾಲೊಡ್ಡಿ ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ 370 ರದ್ದು ಮಾಡಿ ಇವತ್ತು ಕಾಶ್ಮೀರದ ಪ್ರತಿ ಗಲ್ಲಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ದಿನನಿತ್ಯ ಬೆಳಗ್ಗೆ 8 ಗಂಟೆಗೆ ತ್ರಿವರ್ಣ ಧ್ವಜ ಹಾರುತ್ತಲ್ಲ, ಅದಲ್ಲವೇನು ರಾಷ್ಟ್ರಪತಿಯ ತಾಕತ್ತು? ಈ ತಾಕತ್ತು ಬರಲಿಕ್ಕೆ ಪಟ್ಟಿರುವಂಥ ಶ್ರಮ ಏನು? ಈ ತಾಕತ್ತು ಬಂದಿರಲಿಕ್ಕೆ ರಾಷ್ಟ್ರದಲ್ಲಿರುವಂಥ ಕೋಟ್ಯಾಂತರ ಜನ ಬದುಕನ್ನು ಸಮರ್ಪಣೆ ಮಾಡಿದ್ರಲ್ಲ. ಆ ಸಮರ್ಪಣೆ ಮಾಡಿ ಬೂತ್ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಗೊಳಿಸಿ ನಮ್ಮ ಶಾಸಕರನ್ನು ಆಯ್ಕೆ ಮಾಡಿ, ನಮ್ಮ ಎಂಪಿಗಳನ್ನು ಆಯ್ಕೆ ಮಾಡಿ, ನರೇಂದ್ರ ಮೋದಿ ಅಂತ ರಾಷ್ಟ್ರಭಕ್ತರನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡೋದ್ರ ಮೂಲಕ 370 ರದ್ದಾಯ್ತಲ್ಲ. ಇದಕ್ಕಿಂತ ದೊಡ್ಡ ಸ್ಥಾನ ಯಾವುದಿದೆ ನಮ್ಮ ಶಕ್ತಿಗೆ? ರಾಮ ಜನ್ಮಭೂಮಿಯ ಪ್ರಕರಣದಲ್ಲಿ ನಾನು ವಿರೋಧ ಪಕ್ಷ ನಾಯಕನಾಗಿದ್ದೆ 2 ವರ್ಷದ ಕೆಳಗೆ, 1.5 ವರ್ಷದ ಕೆಳಗೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಒಂದು ಸವಾಲು ಹಾಕಿದ್ರು ನನಗೆ, ಶ್ರೀನಿವಾಸ ಪೂಜಾರಿ ಅವರೇ, ವಿರೋಧ ಪಕ್ಷ ನಾಯಕರು ನೀವು, ರಾಮ ಮಂದಿರ ಕಟ್ಟುತ್ತೇನೆ ಅಂತ ಹೇಳಿ ಇಟ್ಟಿಗೆಯನ್ನು ಕಬ್ಬಿಣವನ್ನು ಒಟ್ಟು ಮಾಡಿದ್ರಲ್ಲ, ಎಲ್ಲಿಟ್ಟಿದ್ದೀರಿ? ಉಂಟೋ ಮಾರಾಟ ಮಾಡಿದರು ಅಂತ ಕೇಳಿದರು. ಪ್ರಜಾಪ್ರಭುತ್ವದಲ್ಲಿ 2 ಪಕ್ಷಗಳ ಮಧ್ಯೆ ಸಾಮಾನ್ಯವಾಗಿ ವಾದಗಳಾದರೆ ಬಹುದೊಡ್ಡದು ಅಂತ ನಾವು ಅನುಭವಿಸಬೇಕಾಗಿಲ್ಲ. ಆದರೆ ಅದನ್ನು ಕೇಳಿ ನನಗೆ ಕೆಂಡಮಂಡಲ ಆಗಿಬಿಡ್ತು. ಎಲ್ಲರೊಂದಿಗೆ ಹೋಗಿ ಬಾವಿಯಲ್ಲಿ ನಿಂತುಬಿಟ್ಟೆ ವಿರೋಧ ಪಕ್ಷ ನಾಯಕ ನಾನು, ನಿಮ್ಮ ಮಾತನ್ನು ವಾಪಸ್ ತಗೊಳ್ಬೇಕು ಅಂತೇಳಿ. ರಾಮ ಮಂದಿರ ಕಟ್ಟಲಿಕ್ಕೆ ಭಾರತೀಯ ಜನತಾ ಪಕ್ಷ ಬದ್ಧವಾಗಿದೆ, ಬೇಕಾದಂಥ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ. ಇಟ್ಟಿಗೆ ಮತ್ತು ಕಬ್ಬಿಣವನ್ನು ಮಾರಾಟುವಂಥ ಅವಶ್ಯಕತೆಗಳು ನಮಗಿಲ್ಲ, ತಪ್ಪು ಮಾಡ್ತಾ ಇದ್ದೀರಿ ನೀವು, ವಾಪಸ್ ತಗೊಳ್ಳಿ ಮಾತು ಅಂತೇಳಿ ಹೋಗಿ ಧರಣಿಯಲ್ಲಿ ಕುಳಿತುಬಿಟ್ಟೆ. ಕುಮಾರಸ್ವಾಮಿ ಅವರು ಗಲಾಟೆ ಆಗಿ ತನ್ನ ಮಾತನ್ನು ವಾಪಸ್ ತಗೊಂಡ್ರು. ವಾಪಸ್ ತಗೊಂಡ ತಕ್ಷಣ ನಾವು ವಾಪಸ್ ಬಂದೆವು. ಅಂಥ ಸ್ಥಿತಿಗಳನ್ನು, ಅಂಥ ವ್ಯಂಗ್ಯಗಳನ್ನು, ಅಂಥ ಟೀಕೆಗಳನ್ನು, ಅಂಥ ಮನುಚುಗಳನ್ನು, ಅಂಥ ಹಾಸ್ಯದ ಮಾತುಗಳನ್ನು ನಮ್ಮ ಕಾರ್ಯಕರ್ತರು ಕೇಳಿ ನೋವುಂಡಿದ್ದಾರಲ್ಲ. ಅದೇ ಇವತ್ತು ನರೇಂದ್ರ ಮೋದಿಯವರು ಆ ರಾಮ ಜನ್ಮಭೂಮಿಗೆ ಶಿಲಾನ್ಯಾಸ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಯ್ತಲ್ಲ. ಇವತ್ತು ಮನೆಗೆ ಹೋಗ್ತಾ ಇದ್ದೇವೆ. ಇವತ್ತು ಬೆಳಗ್ಗೆ ಹೋಗಿದ್ದೆ ನಾನು. ಆ ಒಂದು ಮನೆ ಅಂಗಳದಲ್ಲಿ ನಿಂತು ಹೇಳಿದೆ, ರಾಮ ಜನ್ಮಭೂಮಿಗೋಸ್ಕರ ದೇಣಿಗೆ ಮಾಡಲಿಕ್ಕೆ ಬಂದಿದ್ದೇವೆ, ನೀವೇನಾದರೂ ಕೊಡ್ತೀರಾ ಅಂತ ಕೇಳಿದ ಕೂಡಲೇ ಮನೆಯಲ್ಲಿರುವಂಥ ಹೆಣ್ಣುಮಗಳು ಅವಳ ಗಂಡನ ಜೊತೆಯಲ್ಲಿ ಮಾತಾಡಿ ಬೊಗಸು ತುಂಬ ತಂದ ಹಣ ನನ್ನ ಈ ಜೋಳಿಗೆಗೆ ಹಾಕಿ, ನೀವು ಎಷ್ಟೈದೆಯೋ ಗೊತ್ತಿಲ್ಲ, ನೀವು ಲ್ಯಾಕ್ ಮಾಡಿ ನನಗೆ ಕೂಪನ್ ಕೊಟ್ಟು ಹೋಗಿ ಅಂತ ಹೇಳಿದಾಗ ನನಗೆ ರೋಮಾಂಚನ ಆಗಿಬಿಡುತ್ತೆ. ಪ್ರತಿಯೊಂದು ಮನೆಯಲ್ಲೂ ಇದೇ ಪರಿಸ್ಥಿತಿಗಳು. ಕಾಂಗ್ರೆಸ್, BJP, JDS ಅಂತೇಳಿ ಇಲ್ಲ. ರಾಮ ಮಂದಿರ ಅಂತ ಹೇಳಿದರೆ ಈ ಭಾರತ ದೇಶದ ಸಾರ್ವಭೌಮದ ಸಂಕೇತವಾಗಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮದು ₹1 ಬೀಳಲಿ ಅನ್ನುವಂಥ ಭಾವನೆಗಳಿರುವಂಥ ಜನ ಕೋಟ್ಯಾಂತರ ಮಂದಿ ಸೃಷ್ಟಿಯಾದ್ರಲ್ಲ. ಆ ತಾಕತ್ತು ಎಲ್ಲಿಂದ ಬಂತು? ಆ ತಾಕತ್ತು ಈ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಬಂತು. ಬೂತ್ ಮಟ್ಟದ ಕಾರ್ಯಕರ್ತರು ನನ್ನ ಪಾರ್ಟಿ ನನ್ನ ಪಾರ್ಟಿ ನನ್ನ ಪಾರ್ಟಿ ನನ್ನ ಪಾರ್ಟಿ ಅನ್ನುವಂಥ ಭಾವನೆ, ನನ್ನ ಪಾರ್ಟಿ ಗೆಲ್ಲಬೇಕು ಅನ್ನುವಂಥ ಛಲ, ನನ್ನ ಪಾರ್ಟಿಯ ಸೈದ್ಧಾಂತಿಕವಾಗಿ ನನ್ನ ಪಾರ್ಟಿಯಲ್ಲಿ ಮೇಲೆ ಬರಬೇಕು, ನನ್ನ ಶಾಸಕ ಬರಬೇಕು, ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯ ಬರಬೇಕು, ನನ್ನ ತಾಲೂಕು ಪಂಚಾಯತ್ ಸದಸ್ಯ ಬರಬೇಕು, ನನ್ನ ಗ್ರಾಮ ಪಂಚಾಯತ್ ಸದಸ್ಯ ಬರಬೇಕು, ಆ ಮೂಲಕ ನನ್ನ ಮುಖ್ಯಮಂತ್ರಿಗಳು ಬರಬೇಕು, ಆ ಮೂಲಕ ದೇಶಕ್ಕೆ ನರೇಂದ್ರ ಮೋದಿ ಅಂತ ರಾಷ್ಟ್ರಭಕ್ತರು ಪ್ರಧಾನಿ ಆಗಬೇಕನ್ನುವಂಥ ಕಲ್ಪನೆ ಕನಸುಗಳನ್ನು ಕಂಡು ರಾಷ್ಟ್ರ ಕಟ್ಟಿದಂಥ ಕಟ್ಟಕಡೆಯ ಕಾರ್ಯಕರ್ತರಿಗೆ ಈ ಜಯವನ್ನು ಸಮರ್ಪಣೆ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ದೀರಿ. ನಾನು ಇದಕ್ಕೋಸ್ಕರ ದುಡಿದಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ, ನಮ್ಮ ಮಂಡಲದ ಅಧ್ಯಕ್ಷರಿಗೆ, ನಾನು ಮೊನ್ನೆ ಹಾವೇರಿ ಕಡೆ ಹೋಗಿದ್ದೆ. ನಾನು ಮಾತನಾಡುವಾಗ ಹೇಳಿದೆ, ನಮ್ಮ ರಾಜ್ಯ BJP ಅಧ್ಯಕ್ಷರಾಗಂಥ ನಳಿನ್ ಕುಮಾರ್ ಅವರು ಕರಾವಳಿ ಜಿಲ್ಲೆಯಿಂದ ಬಂದವರು ಅಂತ ನಿಮಗೆ ಯಾರಿಗಾದರೂ ಅನಿಸಿರ್ಬೋದು ಏನೋ. ಯಾಕಂದರೆ ಭಾಳ ದೊಡ್ಡ ರಾಜಕಾರಣದ ವ್ಯವಸ್ಥೆ ನಡುವೆ ನಳಿನ್ ಕುಮಾರ್ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯ BJP ಅಧ್ಯಕ್ಷರಾಗಿದ್ದಾರೆ ಅನಿಸಿರ್ಬೋದು ಏನೋ. ಆದರೆ ಗೊತ್ತಿರಲಿ ನಿಮಗೆ, ಇಡೀ ರಾಷ್ಟ್ರದಲ್ಲಿ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ಜೋಡಣೆಯ ಮೂಲಕ ಅಧಿಕಾರವನ್ನು ಚುನಾವಣೆ ಗೆದ್ದಿರುವಂಥ ಯಾವುದಾದ್ರೂ ಒಂದು ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಆ ಜಿಲ್ಲೆಯಿಂದ ನಳಿನ್ ಕುಮಾರ್ ಬಂದಿದ್ದಾರೆ ಅಂತ ಹೇಳಿದಾಗ ಆ ಸಂಘಟನೆಯ ಸೂತ್ರ ಇಡೀ ರಾಜ್ಯದಲ್ಲಿ ಹೆಣೆಯಲ್ಪಡುತ್ತೆ ಅಂತ ನೀವು ಗಮನಿಸಬೇಕು ಅನ್ನುವಂಥ ಮಾತು ಹೇಳಿ ಬಂದಿದೆ. ಮೊನ್ನೆ ಮುಖ್ಯಮಂತ್ರಿಗಳು ನಳಿನ್ ಕುಮಾರ್ ಸಮಕ್ಷಮದಲ್ಲಿ ಇಡೀ ಪಾರ್ಟಿಗೋಸ್ಕರ ಬಡಿದಾಟ ಮಾಡಿ ಕರ್ನಾಟಕ ರಾಜ್ಯದಲ್ಲಿ BJPಯ ಅಧಿಕಾರಕ್ಕೆ ಬಂದಿರುವಂಥ ಯಡಿಯೂರಪ್ಪನವರು ನಳಿನ್ ಕುಮಾರ್ ಅವರ ಸಮಕ್ಷಮದಲ್ಲಿ ಒಂದು ಮಾತು ಹೇಳಿದರು. ನಳಿನ್ ಕುಮಾರ್ ಅವರು ಈ ರಾಜ್ಯ BJP ಅಧ್ಯಕ್ಷರಾದ ನಂತರ ಕಾರ್ಯಕರ್ತರ ಮೂಲ ಜಯವನ್ನು ದಾಖಲಿಸುವಂಥ ಒಂದು ಸುಯೋಗ ನಮ್ಮ ಕರ್ನಾಟಕಕ್ಕೆ BJPಗೆ ಬಂತು ಅನ್ನುವಂಥ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳಿದಾಗ ನಾನು ಭಾವುಕನಾಗ್ತೇನೆ. ಮುಖ್ಯಮಂತ್ರಿಗಳು ಹೇಳಿಬಿಟ್ರು, ನಳಿನ್ ಕುಮಾರ್ ಮೂಲಕ
ಕಾರ್ಯಕರ್ತರ ಜೋಡಣೆಯ ಮೂಲಕ ನಾವು ಇವತ್ತು ಗೆಲುವನ್ನು ಸಾಧಿಸಿದೆವು ಅನ್ನುವಂಥ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ನಮ್ಮ ನೇತೃತ್ವವನ್ನು ವಹಿಸಿರುವಂಥ ನಳಿನ್ ಕುಮಾರ್ ಅವರಿಗೆ, ಇಲ್ಲಿಯ ಶಾಸಕರಾಗಿರುವಂಥ ನಮ್ಮ ಸಂಜೀವ್ ಮಠಂದೂರವರಿಗೆ ಇಡೀ ಕ್ಷೇತ್ರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಕನಸುಗಳಿದೆ. ಮತ್ತು ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಿಯವರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, BJPಯ ಆಡಳಿತ ತೋರುವುದು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಹಾಗೂ ಪರಿಶುದ್ಧದ ಹಸ್ತದ ಮೂಲಕ ಅನ್ನುವಂಥ ಏನು ಮಾತುಗಳಿದೆ, ಆ ಮಾತನ್ನು ಅರ್ಥ ಮಾಡಿಕೊಂಡು ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಿರುವಂಥ ಬೆರಳೆಣಿಕೆ ಶಾಸಕರಲ್ಲಿ ನಮ್ಮ ಸಂಜೀವ್ ಮಠಂದೂರು ಒಬ್ಬರು ಅಂತೇಳಿ ಹೆಮ್ಮೆಯಿಂದ ಹೇಳುವಂಥ ಕಾಲಘಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ನಮ್ಮ ಗ್ರಾಮ ಪಂಚಾಯತಿನ ಆಡಳಿತಗಳು ವ್ಯವಸ್ಥಿತವಾಗಿ ನಡೀಲಿ, ಇಲ್ಲಿ ಆ ಕ್ಷೇತ್ರದಿಂದ ಬಂದಿರುವಂಥ ಪ್ರತಿನಿಧಿಯಾಗಿ ಈ ಎಲ್ಲ ಸದಸ್ಯರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನಾನು ಕೂಡ ಕೊಡ್ತೇನೆ ಅನ್ನುವಂಥ ಪ್ರೀತಿಯ ಮಾತುಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಮಧ್ಯೆ ಎದ್ದು ಹೋಗ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ, ಧನ್ಯವಾದ. ರಾಜಕೀಯ ಅನ್ನುವಂಥದ್ದು ವೃತ್ತಿಯಲ್ಲ, ಅದೊಂದು ವೃತ್ತ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ತಮ್ಮ ಒತ್ತಡದ ಸಮಯದ ನಮಗೋಸ್ಕರ ಮೀಸಲಿಟ್ಟು ಒಂದಷ್ಟು ಉತ್ತಮವಾದ ಮಾತುಗಳ ಮೂಲಕ ನಮ್ಮೆಲ್ಲರನ್ನ ಹುರಿದುಂಬಿಸಿದಂತಹ ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಇವರು ತಮ್ಮ ಅನಿವಾರ್ಯ ಕಾರ್ಯ ನಿಮಿತ್ತ ಇದೀಗ ಕಾರ್ಯಕ್ರಮದಿಂದ ತೆರಳಲಿರುವುದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊಂದು ಸ್ಫುಟವಾದ ಮಾತುಗಳನ್ನು ನೀಡಿ ಬಹುಶಃ ಮತ್ತಷ್ಟು ತಮ್ಮ ಮಾತುಗಳನ್ನು ಕೇಳಬೇಕು ಅನ್ನುವಂತಹ ಒಂದು ಆಸಕ್ತಿ ಸೃಷ್ಟಿಯಾಗ್ತಾ ಇತ್ತು. ಅಂತಹ ಮಾತುಗಳ ಮೂಲಕ ನಮ್ಮೆಲ್ಲರಿಗೂ ಗಮನ ಸೆಳೆದಂತಹ ಸರ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ದೇವಸ್ಥಾನದ ಬಗ್ಗೆ ಮನವಿ ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ಈ ಸಂಜೀವಣ್ಣ ಎಷ್ಟು ದೇವಸ್ಥಾನಕ್ಕೆ ಹಣ ತಗೊಂಡೋಗಿದ್ದಾರೆ ಅಂತ ಹೇಳಿದರೆ, ಈ ಅಡ್ಡಿಲ್ಲ, ಈ ಮುಖ್ಯಮಂತ್ರಿಗಳು ನನ್ನ ಕರೆದು ಒಂದೊಂದು ಜಿಲ್ಲೆಗೆ 2 ಕೋಟಿ ರೂಪಾಯಿ ಆಧಾರದಲ್ಲಿ ಹಂಚಿಕೆ ಮಾಡುವಂತ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಿದ್ದು ರಾಧಾಕೃಷ್ಣ ಆಳ್ವೆ 22 ಕೋಟಿ ರೂಪಾಯಿ ಆಯಿತು. ಅಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸಮಯ ಕೊಡಿ, ಮಾರ್ಚ್ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಮಾಡ್ತೇವೆ. ಧನ್ಯವಾದ. ಎಲ್ರಿಗೂ ನಮಸ್ತೆ. ಮುಂಡೂರು ಗ್ರಾಮ ಪಂಚಾಯತ್ ಚುನಾವಣೆಯ ವಿಜೇತ ಅಭ್ಯರ್ಥಿಗಳಿಗೆ ಮತ್ತು ಮತದಾರ ಬಾಂಧವರಿಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮ. ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ತುರ್ತು ಕಾರ್ಯಕ್ರಮದ ನಿಮಿತ್ತ ತೆರಳಿದಂತಹ ಮೀನುಗಾರಿಕಾ ಸಚಿವರು, ಉಸ್ತುವಾರಿ ಸಚಿವರಾದಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಂಜೀವ್ ಮಠಂದೂರವರೇ, ಅದೇ ರೀತಿ ಪುತ್ತೂರು ಮಂಡಲದ ಅಧ್ಯಕ್ಷರಾದಂತಹ ಸಜಾ ರಾಧಾಕೃಷ್ಣ ಆಳ್ವಾರವರೇ, ಅದೇ ರೀತಿ ಗೌರವಾನ್ವಿತ ತಾಲೂಕ್ ಪಂಚಾಯತ್ ಅಧ್ಯಕ್ಷರೇ, ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಬುಡಿಯಾರ್ ರಾಧಣ್ಣನವರೇ, ಅದೇ ರೀತಿ ಪಾಣಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂತಹ ಜಯರಾಮಣ್ಣನವರೇ, ಅದೇ ರೀತಿ ಪುತ್ತೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಯವರೇ, ಅದೇ ರೀತಿ APMCಯ ನಿರ್ದೇಶಕರೇ, ಅದೇ ರೀತಿ ಮುಂಡೂರು ಗ್ರಾಮ ಪಂಚಾಯಿತಿಯ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಂತಹ ರಾಜೇಶಣ್ಣನವರೇ, ಅದೇ ರೀತಿ ಮುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಜೇತರಾದ ಎಲ್ಲ ಅಭ್ಯರ್ಥಿಗಳೇ, ಮುಂಭಾಗದಲ್ಲಿದ್ದಂತಹ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಈ ಸಂದರ್ಭದಲ್ಲಿ ವಂದಿಸುತ್ತಾ, ಖಂಡಿತವಾಗಲೂ ತುಂಬ ಖುಷಿಯಾಗ್ತಾ ಉಂಟು. ಒಳ್ಳೆಯ ಕಾರ್ಯಕ್ರಮ. ಇವತ್ತು ಮುಂಡೂರು ಗ್ರಾಮ ಪಂಚಾಯಿತಿಯನ್ನು 18 ವರ್ಷಗಳ ಒಂದು ಕಾಂಗ್ರೆಸ್ಸಿನ ಆಡಳಿತದಲ್ಲಿದ್ದಂತಹ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಇವತ್ತು ನಮ್ಮ BJPಯ ತೆಕ್ಕೆಗೆ ಮಾಡಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇವತ್ತು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗಲೂ ಸಚಿವರು ಮಾತನಾಡಿದ ನಂತರ ಅವರ ಮಾತಿಗೆ ನಾವು ಇವತ್ತು ಮಾತು ಕೊಡುವಂಥದ್ದು ಖಂಡಿತ ಇಲ್ಲ. ಒಂದಿಷ್ಟು ಮಾತನ್ನು ಹೇಳಲಿಕ್ಕೆ ಖಂಡಿತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಗೆಲ್ಲಬೇಕಾದ್ರೆ ಖಂಡಿತವಾಗಲೂ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ತಾಲೂಕು ಪಂಚಾಯತ್ ಸದಸ್ಯರಾಗಿರ್ಬೋದು, ನಾವು ಒಂದಿಷ್ಟು ಅನುದಾನವನ್ನು ಕೊಟ್ಟಿರ್ಬೋದು. ಆದರೂ ಕೂಡ ಇವತ್ತು ಆ ಒಂದು ಗ್ರಾಮ ಪಂಚಾಯಿತಿಯನ್ನು ಗೆಲ್ಲಬೇಕಾದ್ರೆ ಅದೆಷ್ಟೋ ಸವಾಲುಗಳಿತ್ತು. ಆ ಸವಾಲುಗಳನ್ನು ಇವತ್ತು ಮುನ್ನಡೆಸಿ ನಾವು ಖಂಡಿತವಾಗ್ಲೂ ಇವತ್ತು ಗೆದ್ದಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿಯಾಗ್ತಾ ಉಂಟು. ಯಾಕಂತ ಹೇಳಿದರೆ ಇವತ್ತು ಇಡೀ ಪಾಣಾಜಿ ಕ್ಷೇತ್ರದಲ್ಲಿ ನಾನು ನೋಡಿದರೆ ಇವತ್ತು ನಮ್ಮ
ಮುಂಡೂರು ಗ್ರಾಮ ಪಂಚಾಯಿತಿಯ ಒಂದು ಆಡಳಿತದ ಹಿಂದೆ ನಡೆಸಿರ್ತಕ್ಕಂಥ ಕಾಂಗ್ರೆಸ್ಸಿನ ಆಡಳಿತವನ್ನು ನೋಡಿದರೆ ಖಂಡಿತವಾಗಲೂ ಇವತ್ತು ಕುಡಿಯುವ ನೀರಿನಲ್ಲಿ ಕೂಡ ಆಡಳಿತವನ್ನು ನಡೆಸಿದಂಥವರು. ಯಾವುದೇ ಒಂದು ಪಕ್ಷ ಆಡಳಿತವನ್ನು ನಡೆಸಿದಾಗ ನಡೆದಾಡುವ ದಾರಿ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಈ ಎರಡರಲ್ಲಿ ನಾವು ಯಾವತ್ತೂ ರಾಜಕೀಯವನ್ನು ಮಾಡಬಾರ್ದು. ಯಾವುದೇ ಒಂದು ತಳಮಟ್ಟದ ಜನರಿಗೆ ನಾವು ಆ ಎಲ್ಲ ಯೋಜನೆಗಳನ್ನು ಯಾವುದೇ ಒಂದು ಪಕ್ಷ ಆಡಳಿತ ನಡೆಸಿದರೂ ಕೂಡ ಅದನ್ನು ಸರಿಯಾಗಿ ಯಾವುದೇ ಒಂದು ರಾಜಕೀಯ ಮಾಡದೆ ಸಮಾನವಾಗಿ ಹಂಚುವಂಥದ್ದು ಇವತ್ತು ನಮ್ಮ ಸಂವಿಧಾನದಲ್ಲಿ ಬಂದಂತಹ ಒಂದು ಮಾತಿದು. ಇವತ್ತು ಶಿವರಂಜನರಲ್ಲಿ ಹೇಳಿದರು, ನಾವು ಎಷ್ಟು ಕಷ್ಟದಲ್ಲಿ ಈ ಒಂದು ಗ್ರಾಮ ಪಂಚಾಯತಿನ ಇವತ್ತು ಹಿಡ್ದಿದ್ದೇವೆ ಅಂತೇಳಿ. ಖಂಡಿತವಾಗಲೂ ನಾನು ಗೆದ್ದಂಥ ಅಭ್ಯರ್ಥಿಗಳಿಗೆ ಒಂದು ಮಾತು ಹೇಳುವಂಥದ್ದು, ಇವತ್ತು ತಳಮಟ್ಟದ ಕಾರ್ಯಕರ್ತ ಬಂಧುಗಳು ಇವತ್ತು ನಮ್ಮನ್ನು ಗೆಲ್ಲಿಸಿಕೊಟ್ಟಿರ್ಬೋದು, ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಯಾವುದೇ ಒಂದು ಭಿನ್ನಮತ ಇಲ್ಲದೆ ಅದನ್ನು ಸರ್ವರು ಒಂದೇ ರೀತಿಯಲ್ಲಿ ನಾವು ಗೂಡಿ ಒಂದು ಆಡಳಿತವನ್ನು ನಡೆಸಿ ಮುಂದಿನ ದಿನದಲ್ಲಿ ಆ ಒಂದು ಪಂಚಾಯಿತಿಯನ್ನು ನಾವು ಉಳಿಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಖಂಡಿತವಾಗಲೂ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಗ್ರಾಮ ಪಂಚಾಯಿತಿಗೆ ಕೇಂದ್ರ ಸರ್ಕಾರದಿಂದ ಅದೆಷ್ಟು ಅನುದಾನ, ಕೋಟಿ ಅನುದಾನ ಇವತ್ತು ನೇರ ಗ್ರಾಮ ಪಂಚಾಯತಿಗೆ ಬರುವಂಥದ್ದು. ತಳಮಟ್ಟದ ಜನರು ನೇರವಾಗಿ ಯಾವುದೇ ಒಂದು ಅವರ ಬೇಡಿಕೆ ಇದ್ದರೂ ಅದನ್ನು ನೇರವಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಹೇಳುವಂಥದ್ದು. ಅವರಿಗೆ ಮೊದಲಾಗಿ ಸಿಗುವಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರು. ಖಂಡಿತವಾಗಲೂ ನಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ, ನಾವೊಂದು ಯಾವುದೇ ಒತ್ತಡದಲ್ಲಿ ಇದ್ದರೂ ಕೂಡ ನಾವು ಖಂಡಿತವಾಗಲೂ ಆ ತಳಮಟ್ಟದ ಕಾರ್ಯಕರ್ತರು ಯಾವುದೇ ಒಂದು ಬೇಡಿಕೆಯನ್ನಿಟ್ಟಾಗ ಖಂಡಿತವಾಗಲೂ ನಾವು ಒಳ್ಳೆಯ ನಿಟ್ಟಿನಲ್ಲಿ ಅವರಿಗೆ ಸ್ಪಂದನೆಯನ್ನು ಕೊಟ್ಟಾಗ ಖಂಡಿತವಾಗಲೂ ಮುಂದಿನ ದಿನದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಉಳಿಸ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಆಗ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಇಷ್ಟೊಂದು ಶ್ರಮಪಟ್ಟಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತಿಗೆ ಚುಕ್ಕಾಣಿಯನ್ನು ನೀಡ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್. ಸಿಕ್ಕಿರುವಂತಹ ಅಧಿಕಾರವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ನಿಷ್ಪಕ್ಷಪಾತವಾಗಿ ನಿಸ್ವಾರ್ಥರಹಿತವಾಗಿ ಜನಸಾಮಾನ್ಯರಿಗೋಸ್ಕರ ಸೇವೆಯನ್ನು ಮಾಡಬೇಕು ಅನ್ನುವಂತಹ ನಿಲುವುಗಳನ್ನು ವ್ಯಕ್ತಪಡಿಸಿದಂತಹ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿರುವಂತಹ ಮೀನಾಕ್ಷಿ ಶಾಂತಿಗೌಡು ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದೆ ಪುತ್ತೂರಿನಲ್ಲಿ ಜನಸಾಮಾನ್ಯರೆಲ್ಲರ ಅಭಿಪ್ರಾಯಗಳಿಗೂ ಗೌರವದ ಬೆಲೆಯನ್ನು ನೀಡ್ತಾ ಅದೆಷ್ಟೋ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪುತ್ತೂರಿನ ಅಭಿವೃದ್ಧಿಯ ಹರಿಕಾರರು ಆಗಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರುವಂತಹ ಶ್ರೀಯುತ ಸಂಜೀವ್ ಮಠಂದೂರು ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಭಲೋ ಭಾರತ್ ಮಾತಾಕ್ಕೆ. ಸಾಕಾಗ್ತದ? ಸರ್ವೇ ತನಕ ಕೇಳಲಿಲ್ಲದು, ಕೆಮ್ಮಿನ ಜಗೂ ಹೋಗ್ಲಿಲ್ಲದು ಸ್ವರ. ನರೇಂದ್ರ ಮೋದಿಜಿ ಕೆ, ಯಡಿಯೂರಪ್ಪ ಜಿ ಕೆ, JP नड्डा जी के, नलिन कुमार कटील जी के, ಶ್ರೀರಾಮಚಂದ್ರ ಕೆ. ಸ್ವಲ್ಪ ಕೇಳಿದೆ ಈಗ, ಬಹುಶಃ ಸುಧೀರಣ್ಣನ ಊಟದ ಪರಿಮಳ ಕೂಡ ಈಗ ಬಂತು ಅಂತ ಕಾಣ್ತೇನೆ ನಿಮಗೆ. ಮುಂಡೂರು ಗ್ರಾಮ ಪಂಚಾಯಿತಿನ ಎಲ್ಲ ಮತದಾರ ದೇವರು, ದೇವದುರ್ಲಭ ಕಾರ್ಯಕರ್ತರಿಗೆ ಸಲ್ಲಿಸುವಂಥ ಈ ಒಂದು ಅಭಿನಂದನೆಯ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿ ವರಿಯರೇ, ಈ ಒಂದು ಸಭೆಯಲ್ಲಿ ಸೇರಿರುವಂಥ ಎಲ್ಲ ಗೌರವಾನ್ವಿತ ಶ್ರದ್ಧೆಯ ತಾಯಂದಿರೇ, ಎಲ್ಲ ಬಂಧುಗಳೇ, ಈ ದೇಶದಲ್ಲಿ ಒಬ್ಬ ದೃಷ್ಟಾರ ಅಜಾತ ಶತ್ರು ಎನ್ನುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ಜನತಾ ಪಾರ್ಟಿ 2 ಸೀಟನ್ನು ಗೆದ್ದಾಗ ಕಾಂಗ್ರೆಸ್ನವರು ಗೇಲಿ ಮಾಡ್ತಾ ಇದ್ರು, ನೀವಿಬ್ಬರು ನಿಮಗಿಬ್ಬರೇ ಅಂತೇಳಿ. ಆಗ ಅವರು ಹೇಳಿದ ಮಾತು, ಸೂರ್ಯ ಉದಯಿಸ್ತಾನೆ, ಹಿಂದಿಯಲ್ಲಿ ಹೇಳಿದ್ದಾರೆ, ಸೂರ್ಯ ಉದಯಿಸ್ತಾನೆ, ಕಮಲ ಅರಳುತ್ತದೆ. ಇವತ್ತು ನೇಸರದಲ್ಲಿ, ಮುಂಡೂರಿನ ನೇಸರದಲ್ಲಿ ಕಮಲ ಕಿಲ ಕಿಲ ಅರಳ್ತಾ ಇದೆ, ನಗ್ತಾ ಇದೆ. ಬಹುಶಃ ಅದಕ್ಕೆ ನೀವೆಲ್ಲರೂ ಕಾರಣಕರ್ತರು ಅಂತ ಹೇಳಿಕೆ ಚೋರ್ತಾರೆ. ಇವತ್ತಿನ ಮುಂಡೂರಿನ ಈ ಒಂದು ಅಭೂತಪೂರ್ವ ಅಂತ ವಿಜಯವನ್ನು ಸರ್ವೇ ನಮ್ಮ ಹಿರಿಯ ಕಾರ್ಯಕರ್ತ ದಿವಂಗತ ಸ್ವರಕ್ಕೆ ವಸಂತಣ್ಣನಿಗೆ ನಾನು ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸುಮಾರು 30-40 ವರ್ಷದ ಹಿಂದೆ
ತನ್ನ ಸೋದರಳಿಯ ಚುನಾವಣೆಗೆ ನಿಂತಾಗ ಸೋದರಳಿಯನನ್ನು ಬೆಂಬಲಿಸದೆ ನಾನು ನಂಬಿದಂಥ ಸಿದ್ಧಾಂತಕ್ಕೆ ಬದ್ಧನಾಗಿ ಭಾರತೀಯ ಜನತಾ ಪಾರ್ಟಿಯ ಒಟ್ಟಿಗೆ ನಿಂತು ತನ್ನ ಕುಟುಂಬಕ್ಕಿಂತ ಮಿಗಿಲು ನನ್ನ ಪಾರ್ಟಿ ಅಂತ ಹೇಳಿದಂಥ ವಸಂತಣ್ಣ ಇವತ್ತು ನಮಗೆ ಪ್ರೇರಣೆ. ಅಂತ ವಸಂತಣ್ಣಂತ ತುಂಬ ಜನ ಇಲ್ಲಿ ಕಾರ್ಯಕರ್ತರಿದ್ದಾರೆ. ಹರಿನಾರಾಯಣ ಭಟ್ರು ಇರ್ಬೋದು, ಉಲ್ಲೇಖ ಮಾಡಿದರು, ಸದಾಶಿವ ಭಂಡಾರಿ ಇರ್ಬೋದು, ಮೋಹನ್ ರೈ ಅವರು ಇರ್ಬೋದು, ಶಂಕರನಾರಾಯಣ ಭಟ್, ತುಂಬ ಜನ, ನಮ್ಮ ಭಾಸ್ಕರ ಆಚಾರ್ಯ ಇರ್ಬೋದು. ಒಂದಷ್ಟು ಜನ 20 ವರ್ಷ 30 ವರ್ಷದಿಂದ ತಮ್ಮನ್ನು ತಾವು ಗಂಧ ತೇದಂತೆ ಊದುಬತ್ತಿ ಉರಿದಂತೆ ಈ ಸಂಘಟನೆಗೋಸ್ಕರ ಏನು ಕೆಲಸ ಮಾಡಿ ಈ ಸಂಘಟನೆಯನ್ನು ಉತ್ತುಂಗಕ್ಕೆ ಏರಿಸಿದಾರಲ್ಲ, ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಜನಸಂಘದ ಬಗ್ಗೆ ಉಲ್ಲೇಖ ಮಾಡಿದರು ನಮ್ಮ ಉಸ್ತುವಾರಿ ಸಚಿವರು. 100 ವರ್ಷ ಇತಿಹಾಸ ಇರುವಂಥ ಕಾಂಗ್ರೆಸ್ ಆ ಸ್ವಾತಂತ್ರ್ಯ ಚಳುವಳಿಯ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ, ತ್ಯಾಗ, ಪರಿಶ್ರಮದ ಅಡಿಯಲ್ಲಿ ಕಾಂಗ್ರೆಸ್ ಎನ್ನುವ ನೆಲೆಯಲ್ಲಿ ಅಧಿಕಾರಕ್ಕೆ ಬಂತು. ಭಾರತೀಯ ಜನಸಂಘ 1951ರಲ್ಲಿ ಆರಂಭ ಆಗಬೇಕಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯರಿಗೆ ಜವಾಬ್ದಾರಿ ಕೊಟ್ಟಾಗ ಇವತ್ತಿನ ಕಾಶ್ಮೀರಕ್ಕೋಸ್ಕರ ಭಾರತೀಯ ಜನಸಂಘದ ಪ್ರಥಮ ಅಧ್ಯಕ್ಷರ ಬಲಿದಾನ ಆಗ್ತದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿರದು ಕಾಶ್ಮೀರದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಮೇಲೆ ಅಧ್ಯಕ್ಷರ ಅಂತ ದೀನ್ ದಯಾಳ್ ಉಪಾಧ್ಯಾಯರದು ಮಧ್ಯಪ್ರದೇಶದ ಮುಘಲ್ ಸರಾಯಲ್ಲಿ ಅವರ ಆ ಒಂದು ಬಲಿದಾನ ಆಗ್ತದೆ. ಆ ಬಲಿದಾನದ ಮುಖಾಂತರ ಈ ಸಂಘಟನೆ ಇವತ್ತು ಹಳ್ಳಿಯಿಂದ ದಿಲ್ಲಿ ತನಕ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ. ಇಂಥ ಒಂದು ಪಾರ್ಟಿಯಲ್ಲಿ 50 ವರ್ಷ ಒಟ್ಟಿಗೆ ದುಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅಡ್ವಾಣಿ ಅವರು, ಭೈರವ್ ಸಿಂಗ್ ಶೆಖಾವತ್ ಅವರು ಹೇಗಿದ್ರು ಅಂತೇಳಿ ಕಾಂಗ್ರೆಸ್ಸಿನ ಮಹಾನಾಯಕ ಸೋಮನಾಥ್ ಚಟರ್ಜಿ ಅವರು ಒಮ್ಮೆ ಲೋಕಸಭೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಈ ದೇಶದ ಪ್ರಧಾನಿ ಯಾರಾಗಬೇಕು ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅವರಲ್ಲಿ ಚರ್ಚೆ ಆಗ್ತದೆ. ಲಾಲ್ ಕೃಷ್ಣ ಅಡ್ವಾಣಿ ಅವರು ಹೇಳ್ತಾರೆ, ವಾಜಪೇಯಿ ಅವರೇ ನೀವೇ ಸೂಕ್ತ ವ್ಯಕ್ತಿ ಅಂತೇಳಿ. ವಾಜಪೇಯಿ ಅವರು ಹೇಳ್ತಾರೆ, ಅಡ್ವಾಣಿ ಅವರೇ ನೀವೇ ಸೂಕ್ತ ವ್ಯಕ್ತಿ ಅಂತೇಳಿ. ಇಬ್ಬರೊಳಗೆ ಚರ್ಚೆ ಆಗ್ತದೆ, ನೀವು ಆಗಬೇಕು ಅಂತೇಳಿ. ಅಂತ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದರು. ಅದರ ಜೊತೆಯಲ್ಲಿ ಭೈರವ್ ಸಿಂಗ್ ಶೆಖಾವತ್ ಅವರು ಈ ರಾಷ್ಟ್ರದ ಉಪರಾಷ್ಟ್ರಪತಿ ಆಗಿದ್ದರು. ಈ 3 ಜನ 50 ವರ್ಷ ಒಟ್ಟಿಗೆ ಕೆಲಸ ಮಾಡಿ ಯಾವುದೋ ಒಂದು ಅಧಿಕಾರದ ಸ್ಥಾನ ಬರುವಾಗ ನೀನಾಗಬೇಕು ಅಂತ ಹೇಳಿದಂಥ ಒಂದು ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಕಮ್ಯುನಿಸ್ಟಿನ ಸೋಮನಾಥ್ ಚಟರ್ಜಿ ಅವರು ಉಲ್ಲೇಖ ಮಾಡ್ತಾರೆ. ಅದರಿಂದಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಇಡೀ ದೇಶದಲ್ಲಿ ಪಂಚಾಯತಿನಿಂದ ಹಿಡಿದು ಪಾರ್ಲಿಮೆಂಟ್ ತನಕ ಅಧಿಕಾರಕ್ಕೆ ಬಂದಿದೆ. ಆ ದೇಶ ಸಮರ್ಪಿತ ಬದುಕು, ರಾಷ್ಟ್ರ ದೇವೋಭವ ಎನ್ನುವಂಥ ಮನೋಭಾವನೆ ನಮ್ಮ ಕಾರ್ಯಕರ್ತರ ಇವತ್ತಿನ ಮನೋಭೂಮಿಕೆ. ಅದರ ಆಧಾರದಲ್ಲಿ ಇವತ್ತು ಈ ರಾಷ್ಟ್ರವನ್ನು ಕಟ್ಟುವಂಥ ಕೆಲಸ ನಮ್ಮ ಹಿರಿಯರು ಮಾಡಿದ್ದಾರೆ. ಅಂತ ಹಿರಿಯರ ಯೋಗದಾನ ಇವತ್ತು ನಮ್ಮಲ್ಲಿಯೇ ಒಂದು ಪಂಚಾಯತನ್ನು ಗೆಲ್ಲುವಂಥ ಸಂಗತಿ ಆಗಿದೆ. ಇವತ್ತು ನಾವೆಲ್ಲ ಸುವರ್ಣ ಯುಗದಲ್ಲಿದ್ದೇವೆ. ನಾನು ಮೊನ್ನೆ ಉಲ್ಲೇಖ ಮಾಡಿದೆ, ಶಿವರಂಜನ್ ಉಲ್ಲೇಖ ಮಾಡಿದರು, ಹಳ್ಳಿಯಿಂದ ದಿಲ್ಲಿ ತನಕ ಬಿಜೆಪಿ, ಆದರೆ ಮುಂಡೂರಲ್ಲಿ ಬಿಜೆಪಿ ಇಲ್ಲ. ಆದರೆ ಇವತ್ತು ಮುಂಡೂರಲ್ಲಿಯೂ ಬಿಜೆಪಿ, ಎಲ್ಲಿ ನೋಡಿದರೂ ಬಿಜೆಪಿ. ಇವತ್ತು ಬಿಜೆಪಿ ಈ ಹಂತಕ್ಕೆ ಮುಟ್ಲಿಕ್ಕೆ ಆ ಹಿರಿಯರ ಯೋಗದಾನ, ಕಾರ್ಯಕರ್ತರ ಶ್ರಮ ಪರಿಶ್ರಮ. ಇವತ್ತು ಜಗನ್ನಾಥರಾವ್ ಜೋಶಿ ಅವರು ಹೇಳಿದ ಹಾಗೆ ಯಾವುದನ್ನು ಅಪೇಕ್ಷೆ ಪಡದೆ ಎಲೆಯ ಮರೆಯ ಕಾಯಿಯಂತೆ ದುಡಿಯುವಂಥ ಕಾರ್ಯಕರ್ತರು. ಇವತ್ತು ಈ ಕಾರ್ಯಕರ್ತರ ಶ್ರಮ ಪರಿಶ್ರಮವನ್ನು ಗೌರವಿಸುವಂಥ ಕೆಲಸವನ್ನು ನಮ್ಮಂಥ ಮಂತ್ರಿಗಳು, ನಮ್ಮಂಥ ಪಂಚಾಯತ್ ಸದಸ್ಯರು ಮಾಡಬೇಕಾಗಿದೆ. ಅದಕ್ಕಾಗಿ ಈ ಒಂದು
ಗೌರವದ ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ. ಈ ಒಂದು ಅಭಿನಂದನೆಯ ಮುಖಾಂತರ ಮತ್ತೊಮ್ಮೆ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿಕೊಡ್ಬೇಕು. ಈ ದೇಶದ ಪ್ರಧಾನಿಯವರು ಕಳೆದ 7 ವರ್ಷದಿಂದ ದಿನದ 18 ಗಂಟೆ ದುಡಿಯುವ ಮುಖಾಂತರ ತಾನು ಪ್ರಥಮ ಬಾರಿಗೆ ಪಾರ್ಲಿಮೆಂಟಿಗೆ ಹೋದಾಗ ಇದು ನನ್ನ ದೇಗುಲ ಅಂತೇಳಿ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾರಲ್ಲ, ಪಾರ್ಲಿಮೆಂಟ್ ಸದಸ್ಯರನ್ನು ಉದ್ದೇಶಿಸಿ ನಾನು ಈ ದೇಶದ ಪ್ರಧಾನ ಸೇವಕ ಅಂತೇಳಿ ಉಲ್ಲೇಖ ಮಾಡ್ತಾರಲ್ಲ, ಆ ಮಾತು ಪಂಚಾಯತ್ ಸದಸ್ಯನಿಗೂ ಅನ್ವಯ ಆಗ್ತದೆ, ಒಬ್ಬ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ MLA MP ಗೂ ಅನ್ವಯ ಆಗ್ತದೆ. ಆ ಮುಖಾಂತರ ಇವತ್ತು ರಾಷ್ಟ್ರ ಸೇವೆಗೆ ಬಹುಶಃ ನಮ್ಮಂಥ ಕಾರ್ಯಕರ್ತರು ಒಂದಷ್ಟು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಯವರ ಏನು ಆತ್ಮನಿರ್ಭರ ಭಾರತ ಎನ್ನುವಂಥ ಒಂದು ಕಾರ್ಯಕ್ರಮ ನಾವೆಲ್ಲ ನಾವು ಲೆಕ್ಕ ಹಾಕ್ತಾ ಇದ್ರು. ಆಗ 1 ವರ್ಷ ಆಯಿತು ಕೋವಿಡ್ ಬಂದು ಚೀನಾದಲ್ಲಿ ಶುರುವಾಗಿ ಅಂತೇಳಿ ಭಾರಿ ಲೆಕ್ಕ ಇದೆ ತುಂಬ ಜನರಲ್ಲಿ. ಆ 1 ವರ್ಷದಲ್ಲಿ ನಾವು ಅನುಭವಿಸುವಂಥ ಕಷ್ಟ ನಷ್ಟಗಳು, ಸಾವು ನೋವುಗಳು, ಬಹುಶಃ ಇದನ್ನೆಲ್ಲ ಸಹಿಸಿಕೊಂಡು ಬಹುಶಃ ಈ ದೇಶವನ್ನು ಮತ್ತೆ ಅಭಿವೃದ್ಧಿಯತ್ತ ಕೊಂಡೋಗುವಂಥ ಕೆಲಸವನ್ನು ಈ ದೇಶದ ಪ್ರಧಾನಿಯವರು ಮಾಡಿದ್ದಾರೆ. ಅದೇ ಅವರ ಆತ್ಮನಿರ್ಭರ ಭಾರತ. ಬದುಕು ಬರ್ಬರಾದಾಗ ಆ ಬದುಕು ಕೊಡುವಂಥ ಕೆಲಸ, ನಿರ್ಭರ ಮಾಡುವಂಥ ಕೆಲಸವನ್ನು ಈ ದೇಶದ ಪ್ರಧಾನಿಯವರು ಮಾಡ್ತಾ ಇದ್ದಾರೆ. ಈ ಎಲ್ಲ ಆತ್ಮನಿರ್ಭರ ಭಾರತ ಇವತ್ತು ಮುಂಡೂರಿನ ಒಂದು ಬೂತಿನಿಂದ, ಒಂದು ಹಳ್ಳಿಯಿಂದ ಆರಂಭ ಆಗಬೇಕು. ಅದು ಒಬ್ಬ ಪಂಚಾಯತ್ ಸದಸ್ಯನ ಮುಖಾಂತರ ಆಗಬೇಕೆನ್ನುವಂಥದ್ದು ಈ ದೇಶದ ಪ್ರಧಾನಿಯವರ ಉದ್ದೇಶ. ಆ ಮುಖಾಂತರ ಇವತ್ತು ಹಳ್ಳಿಯ ಕಟ್ಟಗಡೆ ವ್ಯಕ್ತಿಯ ಕಣ್ಣೀರರಿಸುವ ಜೊತೆಯಲ್ಲಿ ಆ ಹಳ್ಳಿಯನ್ನು ಕೂಡ ಒಂದು ಸ್ವಾಭಿಮಾನಿ, ಸ್ವಾವಲಂಬಿ ಹಳ್ಳಿಯನ್ನಾಗಿ ಬೆಳೆಸುವಂಥದ್ದು. ಅದನ್ನೇ ಬಹುಶಃ ಈ ದೇಶದ ಪ್ರಧಾನಿಯವರು ಗ್ರಾಮ ಸ್ವರಾಜ್ಯದ ರಾಮರಾಜ್ಯ ಅಂತೇಳಿ ಉಲ್ಲೇಖ ಮಾಡ್ತಾರೆ. ರಾಮ ಮಂದಿರ ಆಗ್ತಾ ಇದೆ. ಶ್ರದ್ಧೆಯ ಈ ದೇಶದ ಆಧ್ಯಾತ್ಮಿಕ ಬದುಕಿನ ಅದು ಸಂಕೇತ. ಆದರ್ಶಗಳ ಶ್ರೀರಾಮಚಂದ್ರನ ಆಡಳಿತದ ಸಂಕೇತ ಅದು. ಆ ಶ್ರೀರಾಮಚಂದ್ರನ ಆದರ್ಶ, ಅಂಥ ವ್ಯಕ್ತಿತ್ವ, ಅಂಥ ಒಂದು ರಾಜ್ಯಾಡಳಿತ ಬಹುಶಃ ಈ ಗ್ರಾಮದಲ್ಲಿ ಬರಬೇಕೆನ್ನುವಂಥದ್ದು ಈ ದೇಶದ ಪ್ರಧಾನಿಯವರ ಉದ್ದೇಶ. ಶ್ರೀರಾಮಚಂದ್ರನಂಥ ಪಂಚಾಯತ್ ಸದಸ್ಯರು, ಕಾರ್ಯಕರ್ತರು ಅಲ್ಲಿ ಹುಟ್ಟಬೇಕು. ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆ ನಮ್ಮ ಗ್ರಾಮದಲ್ಲಿ ಇರಬೇಕು. ಪಾರದರ್ಶಕವಾಗಿ ಸರ್ಕಾರದ ಯೋಜನೆಗಳ ಅನುಷ್ಠಾನ ಆಗಬೇಕು. ಆ ದಿಸೆಯಿಂದ ಇವತ್ತು ಒಂದು ಗ್ರಾಮ ಪಂಚಾಯತ್, ಬಹುಶಃ ಆ ಒಂದು ಗ್ರಾಮದ ಸರ್ಕಾರ ಎನ್ನುವಂಥದ್ದು ಮುಂದಿನ ದಿನ 100ಕ್ಕೆ 100 ಆ ಗ್ರಾಮಕ್ಕೆ ರಾಮರಾಜ್ಯದ ಕಲ್ಪನೆಯ ಸರ್ಕಾರ ಆಗಬೇಕೆನ್ನುವಂಥ ಭಾವನೆಯಿಂದ ಈ ದೇಶದ ಪ್ರಧಾನಿಯವರು ಇವತ್ತು ಅನುದಾನವನ್ನು ಕೊಡ್ತಾ ಇದ್ದಾರೆ. ಉಲ್ಲೇಖ ಮಾಡಿದರು ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ನಾನು ಪಂಚಾಯತ್ ಸದಸ್ಯನಾಗಿದ್ದೆ. ಪಂಚಾಯತ್ ಸದಸ್ಯರಿಗೆ ಭರವಸೆ ಇಡ್ಬೋದು, ನೀವು MLA ಆಗ್ಬೋದು ಅಂತ ಮುಂದಿನ ದಿನಗಳಲ್ಲಿ. ನಾನು 1 ವರ್ಷ ಪಂಚಾಯತ್ ಮೆಂಬರ್ ಆಗಿದ್ದೆ. ನಾನು ಮೋಹನ್ ರೈಗಳೊಟ್ಟಿಗೆ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದೆ, ಹಾಲಿನ ಸೊಸೈಟಿ ಅಧ್ಯಕ್ಷ ಆಗಿದ್ದೆ. ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ಒಬ್ಬ ಕಾರ್ಯಕರ್ತ ತಳಮಟ್ಟದಿಂದ ಬೆಳೆದು ಬಂದಾಗ ಈ ಎಲ್ಲ ವ್ಯವಸ್ಥೆಯನ್ನು ತಿಳ್ಕೊಂಡು ಸಮಾಜದ ಕಟ್ಟಗಡೆ ವ್ಯಕ್ತಿಯ ಸಮಸ್ಯೆಗಳೇನು, ಬಡತನ ಅಂದರೆ ಏನು, ಆ ಗ್ರಾಮದ ಸಮಸ್ಯೆಗಳೇನು ಅಂತೇಳಿ ತಿಳ್ಕೊಳ್ಳುವಂಥ ಒಂದು ಸಂಗತಿ ಆಗುದಿದ್ರೆ ಅದು ಗ್ರಾಮ ಪಂಚಾಯತಿಯಿಂದ ಮಾತ್ರ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗಿರುವಂಥ ಕೆಲಸ ಕಾರ್ಯಗಳೊಂದು MLA MP ಗಿಲ್ಲ. ಆ ಗ್ರಾಮ ಪಂಚಾಯತ್ ಸದಸ್ಯ ಎನ್ನುವಂಥದ್ದು 100ಕ್ಕೆ 100 ಆ ಗ್ರಾಮ ಸರ್ಕಾರದ ಒಬ್ಬ ಪ್ರತಿನಿಧಿ. ಆ ಗ್ರಾಮ ಸರ್ಕಾರ ಆ ಪಂಚಾಯತ್ ಸದಸ್ಯರನ್ನು ಅವಲಂಬಿತವಾಗಿ ಆ ಗ್ರಾಮ ಹೇಗಿದೆ ಅಂತ ನೋಡುವಂಥ ಸಂಗತಿಗಳಾಗ್ತದೆ. ಅದಕ್ಕೆ ಬಹುಶಃ ನಮ್ಮೆಲ್ಲ ಪಂಚಾಯತ್ ಸದಸ್ಯರು ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನಿ 18 ಗಂಟೆ ದುಡಿದ ಹಾಗೆ ಈ ದೇಶದ ಪ್ರಧಾನ ಸೇವಕ ಎನ್ನುವಂಥ ನೆಲೆಯಲ್ಲಿ ನಾನು ಹೇಳುವಂಥದ್ದು, ನೀವು ಪ್ರಧಾನ ಸೇವಕರಾಗಬೇಡಿ, ಸೇವಕರಾಗುವ ಮುಖಾಂತರ ಈ ಭಾಗದ ಜನಸೇವೆ ಮಾಡುವ ಮುಖಾಂತರ, ಈ ಭಾಗದ ಅಭಿವೃದ್ಧಿ ಮಾಡುವ ಮುಖಾಂತರ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸುವಂಥ ಸಂಗತಿಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಜನ ನಿಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಆ ಜನರ ಆಶೀರ್ವಾದ ನಮ್ಮ ಅಧಿಕಾರ ಅಲ್ಲ, ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯ ನೆಲೆಯಲ್ಲಿ ನಾವು ಯಾವಾಗ ಕೆಲಸ ಮಾಡ್ತೇವೋ ಆಗ ಖಂಡಿತ ಶಾಶ್ವತವಾಗಿ ಅಲ್ಲಿ BJP ಗೆಲ್ತದೆ. ಇವತ್ತು ಕಾಂಗ್ರೆಸ್ ಮುಕ್ತ ಮುಂಡೋರು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ನಾವು. ಇಡೀ
ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 22ರಲ್ಲಿ 20 BJP ಗೆದ್ದಿದೆ. ಒಂದು ಐತಿಹಾಸಿಕ ಗೆಲುವಾಗಿದೆ. ಒಂದು 2 ಪಂಚಾಯತಲ್ಲಿ ಕಾಂಗ್ರೆಸ್ 20 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಪಂಚಾಯತಲ್ಲಿ 100ಕ್ಕೆ 100 BJP ಗೆಲ್ಲುವಂಥ ಸಂಗತಿ ಆಗಿದೆ. ನೆಕ್ಕಿಲಾಡಿ ಪಂಚಾಯತ್ ಇರ್ಬೋದು, ಕೊಡಿಪಾಡಿ ಪಂಚಾಯತ್ ಇರ್ಬೋದು, ಕಾಂಗ್ರೆಸ್ ಆಡಳಿತದಲ್ಲಿದ್ದಂದು. ಬಣ್ಣೂರು ಪಂಚಾಯತ್ 100ಕ್ಕೆ 100 BJP ಪಂಚಾಯತ್ ಆಗಿದೆ. ಯಾಕೆ ಕಾಂಗ್ರೆಸ್ ಆ ಹಂತಕ್ಕೆ ಹೋಗಿದೆ ಅಂದರೆ, ಕಾಂಗ್ರೆಸ್ ಇವತ್ತು ವರ್ಷಂಪ್ರತಿ ತಿಥಿಗಳನ್ನೇ ಮಾಡ್ತಾ ಇದೆ. ಇಂದಿರಾ ಗಾಂಧಿಯವರ ತಿಥಿ, ಸಂಜಯ ಗಾಂಧಿಯವರ ತಿಥಿ, ರಾಜೀವ್ ಗಾಂಧಿಯವರ ತಿಥಿ. ಅವರಿಗೆ ಬೇರೆ ಕಾರ್ಯಕ್ರಮಗಳಿಲ್ಲ, ಬೇರೆ ಕಾರ್ಯಕ್ರಮಗಳೇ ಇಲ್ಲ. ಜನರನ್ನು ಮರ್ತಿದ್ದಾರೆ, ಅಭಿವೃದ್ಧಿಯನ್ನು ಮರ್ತಿದ್ದಾರೆ. ಅಲ್ಲಿರುವವರೆಲ್ಲ ವೃದ್ಧಾಶ್ರಮ ಸೇರುವಂಥ ನಾಯಕರು ಇವತ್ತು. ಯುವಕರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ನಮ್ಮದು ಯುವಕರ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು ಈ ದೇಶದ ಪ್ರಧಾನಿ ಅವರು ಹೇಳ್ತಾ ಇರುವ ಹಾಗೆ ಯಂಗ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಯಂಗ್ BJP ಅಂತ ಹೇಳ್ತಾ ಇದ್ದೇವೆ. 12 ಕೋಟಿ ಸದಸ್ಯತ್ವ. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಂಸದರು, ಅತಿ ಹೆಚ್ಚು ಶಾಸಕರು, ಅತಿ ಹೆಚ್ಚು ವಿಧಾನ ಪರಿಷತ್ ಸದಸ್ಯರು, ಅತಿ ಹೆಚ್ಚು ಜನಪ್ರತಿನಿಧಿಗಳನ್ನು ಹೊಂದಿರುವಂಥ ಒಂದು ಪಾರ್ಟಿ. ಯಾಕಂದರೆ ನಾವು ಯುವಕರ ಕೈಗೆ ಅಧಿಕಾರ ಕೊಟ್ಟಾಗ ಈ ದೇಶದ ಅಭಿವೃದ್ಧಿ ಕೂಡ ಆಗ್ತದೆ, ಆ ದಿಸೆಯಿಂದ ಸಂಘಟನೆ ಕೂಡ ಆಗ್ತದೆ ಎನ್ನುವ ದೃಷ್ಟಿಯಿಂದ ಇವತ್ತು ಈ ಒಂದು ಕಾಯಕಕ್ಕೆ ನಾವೆಲ್ಲ ಇಳಿದಿದ್ದೇವೆ. ಇವತ್ತು ವಿಶೇಷವಾಗಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ನಾನು ಅರ್ಧದಿಂದ ಹೋಗುವ ಶ್ರೀನಿವಾಸ ಪೂಜಾರಿ ಅವರಾಗಿ, ಅದಕ್ಕೆ ಬೇಕಾಗಿ ನನಗೆ ಮೊದಲೇ ಕೊಟ್ಟಿದ್ದಾರೆ. ಈ ಪುತ್ತೂರಿನ ಅಭಿವೃದ್ಧಿಗೋಸ್ಕರ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಜನ, ಇವತ್ತು ರೈತಾಪಿ ವರ್ಗದ ಜನರ ಸಾಲ ಮನ್ನಾ, ಬಡ್ಡಿ ಮನ್ನಾ ಮಾಡೋ ದಿಸೆಯಿಂದ ಯಡಿಯೂರಪ್ಪ ಸರ್ಕಾರ ಬಂದ ಮೇಲೆ ನಾನು ಮೊನ್ನೆ ಲೆಕ್ಕ ಕೇಳಿದೆ ಎಷ್ಟು ದುಡ್ಡು ಬಂತು ಅಂತೇಳಿ. 1 ವರ್ಷದಲ್ಲಿ 98 ಕೋಟಿ ರೂಪಾಯಿಯನ್ನು ಪುತ್ತೂರು ತಾಲೂಕಿಗೆ ಸಾಲ ಮನ್ನಾಕ್ಕೆ ಯಡಿಯೂರಪ್ಪರು ಕೊಟ್ಟಿದ್ದಾರೆ. ಇನ್ನೂ 16 ಕೋಟಿ ಬರಲಿಕ್ಕಿದೆ. ಫಸಲ್ ವಿಮಾ ಯೋಜನೆ, ಕಿಸಾನ್ ಸಮ್ಮಾನ್ ನಿಧಿ, ಕೃಷಿ ಸಿಂಚಾಯಿ ಯೋಜನೆ, ಹೀಗೆ 16 ಯೋಜನೆಗಳ ಮುಖಾಂತರ ಇವತ್ತು ಗ್ರಾಮೀಣ ಭಾಗದ ಆ ರೈತಾಪಿ ವರ್ಗಕ್ಕೆ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾ ಇದೆ. ಇವತ್ತು ವಿಶೇಷವಾಗಿ ಈ ಗ್ರಾಮೀಣ ಭಾಗದಲ್ಲಿರುವಂಥ ನಮ್ಮ ಜನ ನಮಗೆಲ್ಲ ಕುಮ್ಕಿ ಹಾಕು ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಸರಿಯಲ್ಲ? ನಾವೆಲ್ಲ ಅಕ್ರಮ ಸಕ್ರಮದಲ್ಲಿ ಫಾರ್ಮ್ ನಂಬರ್ 50, 53, 57ರಲ್ಲಿ ಅರ್ಜಿ ಕೊಟ್ಟಿದ್ದೇವೆ. ಇನ್ನೂ ಕೂಡ ಇತ್ಯರ್ಥ ಆಗಲಿಲ್ಲ. ಏನೋ ಲಂಸಮ್ ಕೆಲವರಿಗೆ ಕಾಂಟ್ರಾಕ್ಟ್ ಕೊಟ್ಟು ಬಹುಶಃ ನಮಗೆ ಏನು ಸಾಗುವಳಿ ಚೀಟಿ ಆಗ್ಬೋದು ಅಂತೇಳಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೀರಾ. ಕುಮ್ಕಿ ಹಕ್ಕನ್ನು ಕೊಡಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ, ನಮ್ಮ ಸಂಸದರ, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ಕಂದಾಯ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ಇಟ್ಟಾಗ ಖಂಡಿತವಾಗಿ ಆ ಕುಮ್ಕಿ ಹಕ್ಕನ್ನು ಕೊಡ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಕುಮ್ಕಿ ಹಕ್ಕು ಕೊಟ್ಟರೆ ನಾವು 100ಕ್ಕೆ 100 ಸಂತೃಪ್ತರು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರಿಯಲ್ಲ ಮೋಹನಣ್ಣ? ಮತ್ತೆ ನಮ್ಮಲ್ಲಿ ಬೇರೆ ಜಾಗ ಉಳಿಯುವುದಿಲ್ಲ. ನಮಗೆ RTC ಆಗ್ತದೆ, ಕೃಷಿ ಮಾಡಲಿಕ್ಕೆ ಆಗ್ತದೆ, ಸಾಲ ತೆಗೀಲಿಕ್ಕೆ ಆಗ್ತದೆ. ಆ ಮುಖಾಂತರ ತನ್ನ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ಬೋದು. ಅದರ ಜೊತೆಯಲ್ಲಿ ಇವತ್ತು ಸುಮಾರು 12,500 ಜನ ಅಕ್ರಮ ಸಕ್ರಮದಲ್ಲಿ ಫಾರ್ಮ್ ನಂಬರ್ 57ರಲ್ಲಿ ಅರ್ಜಿ ಕೊಟ್ಟಿದ್ದೀರಾ. 1 ತಿಂಗಳಲ್ಲಿ ಅಕ್ರಮ ಸಕ್ರಮ ಸಿಟ್ಟಿಂಗ್ ಮಾಡಿ ಯಾರ್ಯಾರು ಅರ್ಹ ನಮ್ಮ ಅರ್ಜಿದಾರರಿದ್ದಾರೋ ಅವರಿಗೆ ಸಾಗುವಳಿ ಚೀಟಿ ಕೊಡುವಂಥ ಸಂಗತಿಯನ್ನು ಮಾಡಲಿಕ್ಕಿದ್ದೇನೆ. ಯಾರ್ಯಾರು ನಿವೇಶನಕ್ಕಾಗಿ 94C 94CCಯಲ್ಲಿ ಅರ್ಜಿ ಕೊಟ್ಟು ಇವತ್ತು ಕಾಯ್ತಾ ಇದ್ದೀರಾ, ತಮಗೆಲ್ಲ ಆ ಒಂದು ನಿವೇಶನ ಕೊಡುವಂಥ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ಕಳೆದ 3 ವರ್ಷದಿಂದ ಯಾವುದೇ ಒಂದು ಮನೆ ಕೊಡುವ ಕೆಲಸವನ್ನು ನಮ್ಮ ಏನು ಜೋಸ್ತಿ ಸರ್ಕಾರ ಮಾಡಲಿಲ್ಲ. ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ 1,200 ಮನೆಯನ್ನು ನಮ್ಮ ವಸತಿ ಸಚಿವರಂತ ಸೋಮಣ್ಣರು ಮೊನ್ನೆ ನನಗೆ ಘೋಷಣೆ ಮಾಡಿದರೆ ನಿಮಗೆ ಕೊಡ್ತೇನೆ ಅಂತೇಳಿ. ಈಗಾಗಲೇ ಎಲ್ಲ ನಮ್ಮ ಫಲಾನುಭವಿಗಳಿಂದ ನಾವು ಹೆಸರನ್ನು ತಗೊಂಡು 1 ವಾರದಲ್ಲಿ ಅವರಿಗೆ ಆ ಒಂದು ಆದೇಶವನ್ನು ಕೊಡುವಂಥ ಸಂಗತಿಯನ್ನು ಮಾಡ್ತೇವೆ. ನಮ್ಮ ಊರಿನ ರಸ್ತೆಗಾಗಿ ಭಾಳಷ್ಟು ಹೋರಾಟಗಳಾಗಿದೆ. ಗುಂಡಿ ಬಿದ್ದ ರಸ್ತೆಯನ್ನು ಮತ್ತೆ ದುರಸ್ತಿ ಮಾಡಬೇಕು ಅಂತೇಳಿ. ಬಹುಶಃ ಮುಂಡೂರು ನಮ್ಮ ತಿಂಗಳಾಡಿ ರಸ್ತೆ ಇವತ್ತು ಡಾಮರೀಕರಣ ಆಗಿ ಅಪ್ಗ್ರೇಡ್ ಆಗಿ ಮುಂದಿನ ದಿನ ಅದು PWD ರಸ್ತೆ ಆಗಿ ಬಹುಶಃ ಸಂಜೀವ ಮಟ್ಟಂದೂರಲ್ಲಿಗೆ
ನಳಿನ್ ಕುಮಾರ್ ಕಟೀಲಲ್ಲಿಗೆ ಇನ್ನು ಅರ್ಜಿ ತರುವಂಥ ಅಗತ್ಯ ಇಲ್ಲ. 5.5 ಮೀಟರ್ ರಸ್ತೆ ಆಗಿ PWD ರಸ್ತೆ ಆಗಿ ಅದು ಪ್ರತಿ ವರ್ಷ ಮೇಂಟೆನೆನ್ಸ್ PWDಯಿಂದ ಮಾಡುವಂಥ ಸಂಗತಿಯನ್ನು ಬಹುಶಃ ನಮ್ಮ ಸರ್ಕಾರ ಮಾಡ್ತಾ ಇದೆ. ದೈವಸ್ಥಾನ, ದೇವಸ್ಥಾನ, ನಾಗಸ್ಥಾನ ಏನೇನು ನಮ್ಮ ಶ್ರದ್ಧೆಗೆ ಸಂಬಂಧಪಟ್ಟಂಥ ಶ್ರದ್ಧಾ ಕೇಂದ್ರಗಳಿದೆಯೋ ಇದಕ್ಕೆ ಕಳೆದ ಬಾರಿ ಸುಮಾರು 40 ಲಕ್ಷ ರೂಪಾಯಿಯನ್ನು ಬಹುಶಃ ಈ ಭಾಗದ ದೇವಸ್ಥಾನಗಳಿಗೆ ಕೊಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ಸಣ್ಣ ನೀರಾವರಿ ಇಲಾಖೆಯಿಂದ ತಡೆಗೋಡೆ ನಿರ್ಮಾಣ, ಕಿಂಡಿ ಅಣೆಕಟ್ಟುಗಳ ನಿರ್ಮಾಣ ಈಗಾಗಲೇ 47 ಕೋಟಿ ರೂಪಾಯಿಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬೆಳ್ಳಿಯೂರಲ್ಲಿ ನೇತ್ರಾವತಿ ನದಿಗೆ ದೊಡ್ಡ ಒಂದು ಬ್ಯಾರೇಜ್ ಮತ್ತೆ ಒಂದು ಸೇತುವೆ ಕೂಡ ಈಗ ಆಗ್ತಾ ಇದೆ. ಇವತ್ತು ನೀರಾವರಿಗಾಗಿ ಹೆಚ್ಚು ಒತ್ತು ಕೊಡುವಂಥ ಸಂಗತಿ. ಏತ ನೀರಾವರಿಯನ್ನು ನಮ್ಮ ಪಕ್ಕದ ಶಾಂತಿಗೋಡು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಭಾಗದಲ್ಲಿ 5 ಕೋಟಿ ರೂಪಾಯಿಯಲ್ಲಿ ಸರಿಯಲ್ಲ ಶಾಂತಿಗೋಡು ಗ್ರಾಮಕ್ಕೆ ಇವತ್ತು ನಾವು ಏತ ನೀರಾವರಿಯನ್ನು ಮಾಡ್ತಾ ಇದ್ದೇವೆ. ಒಟ್ಟು ಕೃಷಿಕರಿಗಾಗಿ ಒಂದಷ್ಟು ಒತ್ತು ಕೊಟ್ಟು ಈ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಗ್ರಾಮೀಣ ಭಾಗದ ರಸ್ತೆಗಳಿಗೆ ಈಗಾಗಲೇ 25 ಕೋಟಿ ಅನುದಾನವನ್ನು ಕೊಟ್ಟು ಎಲ್ಲ ರಸ್ತೆಗಳ ಆ ಕಾಂಕ್ರೀಟೀಕರಣ ಮಾಡುವಂಥ ಸಂಗತಿ. ಮುಂಡೂರಿಗಂತೂ ವಿಶೇಷ ಅನುದಾನವನ್ನು ಕೊಟ್ಟಿದ್ದೇವೆ. ಸರಿಯಲ್ಲ ಶಿವರಂಜನ್ರೇ? ಮುಂಡೂರಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದೇವೆ. ಸರ್ವೆಗೆ ಕಡಿಮೆ ಆದರೆ ಮುಂದಿನ ದಿನದಲ್ಲಿ ಅದನ್ನು ಭರ್ತಿ ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ. ಇನ್ನು ಪಂಚಾಯತ್ ಸದಸ್ಯರಿದ್ದಾರೆ. ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ, ಪ್ರತಿ ಪಂಚಾಯಿತಿಗೆ 1 ಕೋಟಿ ಅನುದಾನವನ್ನು ಕೊಡ್ತೇವೆ. ನರೇಗಾದಲ್ಲಿ 100 ದಿವಸ ಮಾನವ ದಿನಗಳ ಆ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದನ್ನು ಇನ್ನು 150 ದಿನಗಳು ಕೊಡ್ತೇವೆ ಅಂತೇಳಿ. 150 ದಿನ ಕೊಟ್ಟರೆ 1 ಕೋಟಿ ನರೇಗಾದಲ್ಲಿ ಬರ್ತಾ ಇದ್ದರೆ ಇನ್ನು 1.5 ಕೋಟಿ ಒಂದು ಪಂಚಾಯಿತಿಗೆ ನರೇಗಾದಲ್ಲಿ ಬರ್ತದೆ. 1 ಕೋಟಿ ವಿಶೇಷ ಅನುದಾನ ಬರ್ತದೆ. ಇನ್ನು 15 ಹಣಕಾಸು, ಸ್ವಚ್ಛ ಭಾರತ್ ಮಿಷನ್, ಜಲ ಜೀವನ್ ಮಿಷನ್ ತುಂಬ ಅನುದಾನ ಬರ್ತದೆ. ಇದೆಲ್ಲ ಪಂಚಾಯಿತಿಗೆ ಬರ್ತದೆ. ಹಾಗೆ ಪಂಚಾಯತಿನ ಆ ಸರ್ವಾಂಗೀಣ ಅಭಿವೃದ್ಧಿಗೆ, ಆ ಊರಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಇವತ್ತು ಒಬ್ಬ ಶಾಸಕರ ನೆಲೆಯಲ್ಲಿ ಏನೇನು ಸರ್ಕಾರದ ಅನುದಾನಗಳು ಬರ್ಬೋದು ಆ ಎಲ್ಲ ಕೆಲಸವನ್ನು ಕೊಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ತಿಂಗಳ ಅಡಿಯ ನಮ್ಮ ಪ್ರೈಮರಿ ಹೆಲ್ತ್ ಸೆಂಟ್ರನ್ನು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿ ಇವತ್ತು ಪರಿವರ್ತನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನ ಅದು 50 ಬೆಡ್ಡಿನ ಆಸ್ಪತ್ರೆ ಆಗ್ತಾ ಇದೆ. ನಿಮಗೆಲ್ಲ ಏನು ಉಚಿತ ಆರೋಗ್ಯ ಸೇವೆಯನ್ನು ಬಹುಶಃ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲದು, ಏನು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗ್ತದೆ. ಅಪ್ಗ್ರೇಡ್ ಮಾಡುವಂಥ ಸಂಗತಿಯನ್ನು ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಒಟ್ಟು ಈ ಊರಿನ ಅಭಿವೃದ್ಧಿಗಾಗಿ, ಜನರ ಆರೋಗ್ಯಕ್ಕಾಗಿರ್ಬೋದು, ಊರಿನ ಅಭಿವೃದ್ಧಿಗಾಗಿರ್ಬೋದು 10 ಹಲವು ಕಾರ್ಯಕ್ರಮಗಳು. ಕೋವಿಡ್ ಬಂದಾಗ ಯಾವುದೇ ವ್ಯಕ್ತಿಯನ್ನು ಬಿಡದೆ 3 ಹೊತ್ತಿನ ಊಟಕ್ಕೂ ಸಮಸ್ಯೆ ಆಗಬಾರ್ದು ಅಂತೇಳಿ ಆ ಕಿಟ್ ವಿತರಣೆ ಮಾಡುವ ಕೆಲಸವನ್ನು ಬಹುಶಃ ಇಲ್ಲಿಯೇ ನಮ್ಮ ಸುಧೀರನ್ನ ಮಾಡಿದ್ದಾರೆ. ಸರಿಯಲ್ಲ? ನಮ್ಮ ಕಾರ್ಯಕರ್ತರ ಮುಖಾಂತರ ಆ ಬದುಕು ಕೊಡುವ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಆ ಗ್ರಾಮೀಣ ಭಾಗದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗವರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಯಾರನ್ನು ಬಿಡದೆ ಎಲ್ಲರನ್ನು ನಾವು ಇವತ್ತು ಅಭಿವೃದ್ಧಿಯ ದಿಸೆಯಲ್ಲಿ ಒಟ್ಟಾಗಿ ಕೊಂಡೋಗುವಂಥ ಕೆಲಸವನ್ನು ಮಾಡಿದ್ದೇವೆ. ಕುವೆಂಪು ಹೇಳಿದಂಥ ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಎನ್ನುವ ಆ ಆಧಾರದಲ್ಲಿ ನಾವು ಇವತ್ತು ಇಲ್ಲಿ ಎಲ್ಲ ನಮ್ಮ ನಾಗರಿಕರಿಗೆ ಸವಲತ್ತನ್ನು ಕೊಡುವಂಥ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಮುಸ್ಸಂಜೆಯ ಹೊತ್ತು 100 ಜನ ಸೇರಿದ್ದಾರೆ. ಬಹುಶಃ ಒಂದು ಗ್ರಾಮದ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಬೇಕಿದ್ರೆ ಇದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ ಅಂತೇಳಿ ಶಿವರಂಜನ್ ಹೇಳಿದರು. ಸ್ವಲ್ಪ ಹೋರಾಟ ಆಗಿದೆ ಅಂತೇಳಿ, ಸ್ವಲ್ಪ ನೋವನ್ನು ನಾವು ಅನುಭವಿಸ್ತೇವೆ ಅಂತೇಳಿ, ಕಷ್ಟ ನಷ್ಟಗಳನ್ನು ನಮ್ಮ ಕಾರ್ಯಕರ್ತರು ಅನುಭವಿಸಿದ್ದಾರೆ ಅಂತೇಳಿ, ಅದರ ಫಲವಾಗಿ ಇವತ್ತು ಇಷ್ಟು ಕಾರ್ಯಕರ್ತರು ಸೇರಿ ನಮ್ಮ ಅಭಿನಂದನೆಯನ್ನು ಇವತ್ತು ತಾವೇ ಸ್ವೀಕಾರ ಮಾಡುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಸರ್ವೆ ಮುಂಡೂರು ಕೆಮ್ಮಿಂಜೆ ಗ್ರಾಮಕ್ಕೆ ವಿಶೇಷ ಅನುದಾನವನ್ನು ಕೊಡುವ ಮುಖಾಂತರ ಜನರ ನಿಮ್ಮ ನಿರೀಕ್ಷೆ ಏನಿದೆಯೋ, ನಿಮ್ಮ ಅಪೇಕ್ಷೆ ಏನಿದೆಯೋ ಅದಕ್ಕೆ ಸರಿಯಾಗಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ಪಾರದರ್ಶಕವಾದಂಥ ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತವನ್ನು ಪಂಚಾಯಿತಿಯಲ್ಲಿ ಕೊಡ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ಬಂದಂಥ ಎಲ್ಲ ನಮ್ಮ ದೇವದುರ್ಲಭ ಕಾರ್ಯಕರ್ತರಿಗೆ, ದೇವರಂಥ ಮತದಾರರಿಗೆ ಮತ್ತೊಮ್ಮೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯಿತಿಗೂ ಇದೇ ರೀತಿ ಆಶೀರ್ವಾದವನ್ನು ಮಾಡಿ ನಿಮ್ಮ ಜನಸೇವೆ ಮಾಡಲಿಕ್ಕೆ ಒಂದಷ್ಟು ಕಾರ್ಯಕರ್ತರಿಗೆ ಅವಕಾಶ ಮಾಡಿ ಅಂತೇಳಿ ತಮಗೆ ವಿನಂತಿಯನ್ನು ಮಾಡ್ತಾ, ಆ ಮೃತ್ಯುಂಜಯೇಶ್ವರ ದೇವರು, ವಿಷ್ಣುಮೂರ್ತಿ ದೇವರು ನಿಮಗೆಲ್ಲ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು
ಮತ್ತಷ್ಟು ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ಈ ಒಂದು ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ತಮಗೆ ಹೇಳ್ತಾ ನನ್ನ 2 ಮಾತನಾಡಿದ್ದೇನೆ. ಜೈ ಹಿಂದ್. ಬಹುಶಃ ಈ ಸಮಯಕ್ಕೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎನ್ನುವಂತಹ ಮಾತು ಬಹಳ ಅರ್ಥಪೂರ್ಣವಾಗಿ ಸೂಕ್ತವಾಗುತ್ತದೆ ಅಂತ ಹೇಳ್ಬೋದು. ಸರ್, ನಿಮ್ಮಂತಹ ಹೆಮ್ಮೆಯ ಶಾಸಕರು ಇರುವ ಕಾರಣಕ್ಕೆ ನಾವಿವತ್ತಿಗೂ ಪುತ್ತೂರಿನಲ್ಲಿ ಅದೆಷ್ಟೋ ಅಭಿವೃದ್ಧಿಗಳನ್ನು ಕಾಣ್ತಾ ಇದ್ದೇವೆ. ಇದೀಗ ತಮ್ಮ ಅನ್ಯ ಕಾರ್ಯ ನಿಮಿತ್ತ ಅನಿವಾರ್ಯವಾಗಿ ತೆರಳ್ತಾ ಇರುವಂತಹ ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಷ್ಟೊಂದು ಸಮಯಗಳ ಕಾಲ ನಮ್ಮೆಲ್ಲರನ್ನ ಮಾತಿನ ಮೂಲಕವೇ, ಅದು ಸ್ಫುಟವಾದ ಮಾತುಗಳ ಮೂಲಕ ಹುರಿದುಂಬಿಸಿ ಒಂದಷ್ಟು ಅನುದಾನಗಳಾಗಿರ್ಬೋದು ಅಥವಾ ರೂಪುರೇಷೆಗಳಾಗಿರ್ಬೋದು, ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾಗಿರುವಂತಹ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ದೂರದೃಷ್ಟಿತ್ವದ ನಿಲುವನ್ನು ವ್ಯಕ್ತಪಡಿಸಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವಂತಹ ಮಾತಿನ ಮೂಲಕ ನಮ್ಮೆಲ್ಲರಿಗೂ ವಿಚಾರಧಾರೆಗಳನ್ನು ಹರಿಸಿಕೊಟ್ಟಂತಹ ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾಗಿರುವಂತಹ RC ನಾರಾಯಣ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಜನತಾ ಪಾರ್ಟಿ ಮುಂಡೂರು ಭಾಗದ ಗ್ರಾಮ ಪಂಚಾಯತ್ನ ಗೆದ್ದಂಥ ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ನಮ್ಮ ಬಂಧುಗಳಿಗೆ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವ ಮುಖಾಂತರ, ಹಾಗೆಯೇ ಯಾವ ಮತದಾರ ದೇವರು ಮತ್ತು ಕಾರ್ಯಕರ್ತರು ಆ ಸಂದರ್ಭದಲ್ಲಿ ದುಡಿದು ಪಾರ್ಟಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರು, ನನ್ನ ಮಿತ್ರರಾದಂಥ ಸಾಜಾ ರಾಧಾಕೃಷ್ಣ ಅಲ್ವಾರ್ ಅವರೇ, ಈಗಾಗಲೇ ನಮ್ಮಣ್ಣ ಹರಸಿ ಮಾತನಾಡಿ ಹೋಗಿರತಕ್ಕಂಥ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಸನ್ಮಾನ್ಯ ಸಂಜೀವ ಮಠಂದೂರವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೇ, ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ರಾಧಾಕೃಷ್ಣರವರೇ, BJPಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಬುಡಿಯಾರ್ ರಾಧಾಕೃಷ್ಣರಿಗೆ, ಎಲ್ಲ ಹೋರಾಟಗಳ ಈ ಸಂಘಟನೆಯ ಪ್ರಭಾರಿಯನ್ನು ಹೊತ್ತಿರತಕ್ಕಂಥ ಸನ್ಮಾನ್ಯ ರಾಜೇಶ್ ಬಂಡ್ರವರೇ, ಈ ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ಮಂಡಲದ ಉಪಾಧ್ಯಕ್ಷರಾದ ಜಯರಾಮ್ ಪೂಜಾರಿ ಅವರೇ, ತಾಲೂಕು ಪಂಚಾಯತ್ ಸದಸ್ಯರಾದಂಥ ಶಿವರಂಜನ್ರವರೇ, ಸೇರಿರತಕ್ಕಂಥ ಎಲ್ಲ ಬಂಧು ಮಿತ್ರರೇ, ಭಾರತೀಯ ಜನತಾ ಪಾರ್ಟಿ ಒಬ್ಬ ವ್ಯಕ್ತಿಯನ್ನು ಶಕ್ತಿಯಾಗಿ ಹೇಗೆ ಬೆಳೆಸುತ್ತೆ ಅನ್ನೋದನ್ನು ಈ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ವ್ಯಕ್ತಿಯನ್ನು ಕಂಡಾಗ ಅರಿವಾಗಬಹುದು. ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡಿಕೊಂಡು ಈ ಸಮಾಜಕ್ಕೆ ಒಬ್ಬ ಸಂಸ್ಕಾರಯುತ ವ್ಯಕ್ತಿಯನ್ನು ಈ ಸಮಾಜಕ್ಕೆ ನೀಡಬೇಕು ಅನ್ನೋಂಥ ಆಲೋಚನೆ ಮಾಡಿಕೊಂಡಾಗ ಸಾಮಾಜಿಕ ನ್ಯಾಯದಡಿ ಪಂಚಾಯತ್ನಲ್ಲಿ ಆಯಾಯ ರೀತಿಯ ಮೀಸಲಾತಿಗೆ ಹೊಂದಾಣಿಕೆ ಮಾಡಿಕೊಂಡು ಈ ಭಾಗದಲ್ಲಿರತಕ್ಕಂಥ ಯುವಕರನ್ನು ಪ್ರೇರೇಪಣೆ ಮಾಡಿಕೊಂಡು ಸಂಘಟನೆಗೆ ಇಳಿದಾಗ ಆ ವ್ಯಕ್ತಿಯನ್ನು ಶ್ರೇಷ್ಠ ವ್ಯಕ್ತಿತ್ವದ ಮುಖಾಂತರ ಪಂಚಾಯತ್ ಒಬ್ಬ ಪ್ರತಿನಿಧಿಯಾಗಿ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಆಲೋಚನೆಗಳನ್ನು ಪಾರ್ಟಿ ಮಾಡುತ್ತೆ. ಆ ಪಾರ್ಟಿ ಮಾಡುವ ಮುಖಾಂತರ ಈ ವ್ಯಕ್ತಿಗಳು ಇವತ್ತು ವಿಶೇಷವಾದ ವೇದಿಕೆಯನ್ನು ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾನು ಅಭಿನಂದಿಸಲೇಬೇಕಾದ್ದು ಈ ಊರಿನ ಜನರನ್ನು, ಈ ಊರಿನ ಬಂಧುಗಳನ್ನು, ನಮ್ಮಲ್ಲಿ ವಿಶ್ವಾಸ ಇಟ್ಟು, ಭಾರತೀಯ ಜನತಾ ಪಾರ್ಟಿಯ ಮೇಲೆ ವಿಶ್ವಾಸ ಇಟ್ಟು ಹಗಲಿರುಳು ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಬಂದರೂ ಕೂಡ ಕೋಪಿಸಿಕೊಳ್ಳದೆ ನನ್ನ ಮನೆಯ ಮಗ ನನ್ನ ಭಾಗಕ್ಕೆ ಬರ್ತಾನೆ ಅನ್ನುವಂಥ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿದಿರಲ್ಲ, ಅದಕ್ಕೋಸ್ಕರ ನಿಮಗೆ ಅಭಿನಂದನೆ, ಅದಕ್ಕೋಸ್ಕರ ನಿಮಗೆ ಅಭಿನಂದನೆ. ನಾನು ಅನೇಕ ಬಾರಿ ಹೇಳಲಿಕ್ಕಿದೆ, ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ನಮಗೆ ಅನಿಸುತ್ತೆ ನುಪೂರ ನಡೆದ ಆತನೇನ ಅನ್ನುವಂಥದ್ದು. ಆದರೆ ನೆನಪು ಮಾಡುವಂಥದ್ದು ಪಾರ್ಟಿ ಕೆಲಸ, ನೆನಪು ಮಾಡೋದು ಭಾರತೀಯ ಜನತಾ ಪಾರ್ಟಿ ಕೆಲಸ. ನಿಮ್ಮನ್ನು ಗೆಲ್ಲಿಸಿರುವಂಥದ್ದು ಮತದಾರರು. ನಿಮಗೆ 3 ಥರದ ಋಣಗಳಿದೆ. ಒಂದು ಮತದಾರರ ಋಣ. ಯಾವ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಮುಖ ನೋಡಿ, ನಿಮ್ಮ ವ್ಯಕ್ತಿತ್ವವನ್ನು ನೋಡಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಒಬ್ಬ ನಿಂತಿದ್ದಾನೆ, ನಿನಗೆ ಮತ ನೀಡಿದರೆ ಈ ಗ್ರಾಮದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಚಿಂತನೆಯೊಂದಿಗೆ ನಿಮಗೆ ಮತವನ್ನು ಹಾಕಿದ್ದಾರ, ಆ ಮತದಾರರ ಋಣ ನಿಮ್ಮ ಮೇಲಿದೆ. ಆ ಮತದಾರರ ಋಣವನ್ನು ನೀವು ಭರ್ತಿ ಮಾಡಬೇಕಾದ್ರೆ ಈ ಒಂದು ವೇದಿಕೆ ಸಾಲುವುದಿಲ್ಲ. ಅದು 5 ವರ್ಷಗಳ ಕಾಲ ನಿರಂತರವಾಗಿ ಅವರ ಮನದಲ್ಲಿ, ಅವರ ಮನೆಯಲ್ಲಿ ನೀವೊಬ್ಬ ಕಾರ್ಯಕರ್ತನಾಗಿ, ಒಬ್ಬ ಜನಸೇವಕನಾಗಿ ದುಡಿದರೆ ಮಾತ್ರ ನೀವು ಆ ಗೌರವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನೆನಪು ಮಾಡಬೇಕು. ಎರಡನೇದು ನಮ್ಮ ಕಾರ್ಯಕರ್ತರದ್ದು. ನಮ್ಮ ಕಾರ್ಯಕರ್ತರು ರಾತ್ರಿ ಹಗಲು ದುಡಿದು, ಅನೇಕ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮದಲ್ಲಿ ಇರಲಿಕ್ಕಿಲ್ಲ, ಬಂದಿರಲಿಕ್ಕಿಲ್ಲ. ಬಾರದಿದ್ದರೂ ಕೂಡ ನನ್ನ
ಪಾರ್ಟಿಯ ಕಾರ್ಯಕರ್ತನನ್ನ ನಾವು ಗೆಲ್ಲಿಸಿದ್ದೇವೆ, ಅವರ ಜೊತೆ ನಾವು ಹಿಂದೆ ಕೆಲಸ ಮಾಡಿದ್ದೇವೆ ಅನ್ನೋಂಥ ಆ ಪ್ರೀತಿ ಮತ್ತು ಸಂತೋಷಗಳಿಂದ ಮನೆಯಲ್ಲಿದ್ದರೂ ಕೂಡ ನನ್ನ ಪಾರ್ಟಿಯ ಕಾರ್ಯಕರ್ತರನ್ನ ಗೆಲ್ಲಿಸುವಲ್ಲಿ ಎಲ್ಲ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಕಾರ್ಯಕರ್ತರು, ಅವರ ಋಣಭಾರ ಕೂಡ ಇದೆ. ಆ 5 ವರ್ಷಗಳ ಕಾಲ ಆ ಕಾರ್ಯಕರ್ತ ನಿಮ್ಮನ್ನ ಮಾತಾಡಿಸಿದಾಗ ನೀವತ್ತು 25 ಜನ 30 ಜನ, ನಾನೊಮ್ಮೆ ಒಂದು ಬೂತಿಗೆ ಹೋಗಿದ್ದೆ ಉಮೇಶ್ ಅಂಬಟ್ರವರ, ಸುಮಾರು 60 ಜನ ಕಾರ್ಯಕರ್ತರು. ಒಂದು ರೀತಿಯ ಜಾತ್ರೋತ್ಸವ ಸಂದರ್ಭದಲ್ಲಿ ಯುವಕರು ಹೇಗೆ ತಂಡ ಹೋಗುತ್ತಾ ಆ ರೀತಿಯಲ್ಲಿ ತಾಯಂದಿರ ಸಮೇತ ಹೋಗುವಂತ ಒಂದು ನೆನಪು ಮಾಡಿಕೊಂಡಿದ್ದೇವೆ. ಅಂಥ ಕಾರ್ಯಕರ್ತ 60 ಜನರನ್ನ 100 ಜನ ಮಾಡ್ತೇನೆ ಅನ್ನೋಂಥ ವಿಶ್ವಾಸ ನಿಮ್ಮಲ್ಲಿ ಇದ್ರೆ ಮಾತ್ರ ಆ ಋಣವನ್ನು ನೀವು ಹೊರಲಿಕ್ಕೆ ಸಾಧ್ಯ. ಆ 60 ಜನ ಇವತ್ತಿದ್ರೆ 5 ವರ್ಷಗಳ ನಂತರ ಆ 60ಕ್ಕೆ 40 ಸೇರಿಸಿ 100ಕ್ಕೆ 100 ಮಾಡುವಂಥ ಕಾರ್ಯಕರ್ತರನ್ನ ಹೊಂದುವಂಥ ಕೆಲಸವನ್ನು ನೀವು ಮಾಡ್ತೀರ ಅನ್ನೋಂಥ ವಿಶ್ವಾಸ ಇದೆ. ಮತ್ತೊಂದು ಪಾರ್ಟಿಯ ಋಣ, ಭಾರತೀಯ ಜನತಾ ಪಾರ್ಟಿ ನಿಮ್ಮನ್ನು ನಿಲ್ಲಿಸಿದೆ. ನೀವೊಬ್ಬ ವ್ಯಕ್ತಿ, ಈ ಪಾರ್ಟಿಗೆ ನಿಮ್ಮಿಂದ ಅನುಕೂಲ ಆಗುತ್ತೆ, ಈ ಪಾರ್ಟಿಯಲ್ಲಿ ಚುನಾವಣೆ ಬಂದಾಗ ನಿಲ್ತೀರಿ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾರನ್ನು ನೋಡದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ನಿಂತಿದ್ದಾನೆ ಅಂತ ಅವನನ್ನು ಹುರಿದುಂಬಿಸಿ ಅವನ ಪರವಾಗಿ ಮತವನ್ನು ಬೇಡುವ ಮತ್ತು ಆ ಕಾರ್ಯಕರ್ತರಿಗೆ ಗೌರವ ಕೊಡುವಂಥ ಕೆಲಸ ಕಾರ್ಯಗಳು ಮಾಡುವಂಥ ಪಾರ್ಟಿಯ ಒಂದು ಏನು ಚಿಂತನೆ ಇದೆ ಅದನ್ನು ಎತ್ತಿ ಹಿಡಿಯುವಂಥ, ನಾಳೆ ನಿಮ್ಮನ್ನು ಗುರುತಿಸುವಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಆ ನೆಲೆಯಲ್ಲಿ ಕೂಡ ನೀವು ಆ ವ್ಯವಸ್ಥೆಗೆ ಬದ್ಧರಾಗಿರ್ತೀರೋ ಅನ್ನೋಂಥ ವಿಶ್ವಾಸ ನಮಗಿದೆ. ಇವತ್ತು ಕೇಸರಿ ಶಾಲೆ ಹಾಕಿದ್ರು, ನೆನಪು ಮಾಡ್ಲಿಕ್ಕೆ ಕೇಸರಿ ಶಾಲೆ ಹಾಕಿದ್ವು ಅಲ್ಲೋ ಮೋನಣ್ಣ, ನೆನಪು ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ನನ್ನ ಮೈ ಮೇಲಿದ್ದರೆ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಈ ದೇಶದ ಸೇವೆ ಮಾಡ್ತೇನೆ ಅನ್ನೋಂಥ ವಿಚಾರವನ್ನು ಉಲ್ಲೇಖ ಮಾಡಿದರು. ಅನೇಕ ಜನ ಶಾಸಕರಿದ್ದಾರೆ ಇವತ್ತು, ಸುಮಾರು 2000 ಜನ ಶಾಸಕರು, ಸುಮಾರು 89 ಜನ ರಾಜ್ಯಸಭಾ ಸದಸ್ಯರು, 303 ಜನ ಸಂಸದರು, ಅನೇಕ ಕಾರ್ಯಕರ್ತರು, 18 ಕೋಟಿ ಭಾರತೀಯ ಜನತಾ ಪಾರ್ಟಿಯ ಏನು ಸದಸ್ಯರಿದ್ದಾರೆ. ಅನೇಕ ನಮ್ಮ ವ್ಯವಸ್ಥೆಗೆ ನಮ್ಮ ಪರಿಪೂರ್ಣವಾಗಿ ನಮ್ಮ ಜೊತೆ ನಿಂತಿರ್ತಕ್ಕಂಥ ಮತದಾರರು ನಮ್ಮ ಮೇಲೆ ಒಂದು ಕಣ್ಣಿಟ್ಟಿರುವಂಥ ಸಂದರ್ಭದಲ್ಲಿ ನಾನು ಅವರಿಗೆ ಗೌರವ ಕೊಡಬೇಕು, ಅವರ ಗೌರವದಿಂದ ನಡೆದುಕೊಳ್ಬೇಕು. ಅವರ ಗೌರವವನ್ನು ಸ್ವೀಕಾರ ಮಾಡಿಕೊಂಡು ಈ ಗ್ರಾಮದಲ್ಲಿ ಯಾವ ರಾಮರಾಜ್ಯದ ಪರಿಕಲ್ಪನೆ ಇದೆ ಆ ಪರಿಕಲ್ಪನೆಯನ್ನು ಪೂರೈಸುವಂಥ ಜವಾಬ್ದಾರಿ ನನ್ನಲ್ಲಿದೆ ಅಂತಾದರೆ ಅದನ್ನು ಪೂರೈಸುವಂಥ ವ್ಯಕ್ತಿತ್ವ ಇರತಕ್ಕಂಥ ಕಾರ್ಯಕರ್ತರನ್ನು ನಿಲ್ಲಿಸಿದಿರಿ. ಅನೇಕರು ಹೊಸಬರಿಗೆ ಒಂದು ರೀತಿಯ ನಾಯಕತ್ವದ ಗುಣವನ್ನು ಮೈಗೂಡಿಸಿಕೊಂಡು ಸಂಘಟನೆಗೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ಅನೇಕ ಯುವಕರು ಇವತ್ತು ಈ ಜವಾಬ್ದಾರಿಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರು ಸುವರ್ಣಯುಗ. ಯಾವ ಸುವರ್ಣಯುಗದಲ್ಲಿ ನಮ್ಮ ಪಂಚಾಯತ್ ಆಡಳಿತ ಬಂತು, ನಮ್ಮ ಶಾಸಕರಿದ್ದಾರೆ, ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಿದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತ್ ಆಡಳಿತ ಇದೆ, ನಮ್ಮ ರಾಜ್ಯ ಸರ್ಕಾರ ಇದೆ, ನಮ್ಮ ಕೇಂದ್ರ ಸರ್ಕಾರ ಇದೆ, ಎಲ್ಲವೂ ಇದ್ದಾಗ ನನ್ನ ಜವಾಬ್ದಾರಿ ಏನು? ಅನೇಕ ಬಾರಿ ಪಂಚಾಯತ್ ಇಲ್ಲದಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಬರ್ತಾ ಇದ್ದೆವು, ಹೆಂಗೆ ಪಂಚಾಯತ್ ಇಜ್ಜನ್ ಮಾರೆ ಅಂಜಾದ ಆ ಕೆಲಸ ಮಾಡ್ಪೇರಾತಜಿ. ಈಗ ಆಗಲ್ಲ. ನನ್ನ ಪಂಚಾಯತ್ ನಾನಿದ್ದೇನೆ, ನನ್ನ ಪಂಚಾಯತ್ನ ಸದಸ್ಯನಾಗಿ ಆ ವಾರ್ಡ್ನ ಸಮಸ್ಯೆಗಳನ್ನ ಅರಿತುಕೊಂಡಿರ್ತೇನೆ. ಆ ಮುಂಡೂರು ಪಂಚಾಯತ್ನಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಒಬ್ಬ ಜನಸೇವಕನಾಗಿ ದುಡಿಯಬಲ್ಲೆನಂತ ವಿಶ್ವಾಸ ಇರತಕ್ಕಂಥ ಯುವಕರಿದ್ದಾರೆ. ಅವರ ಹಿಂದೆ ನಿಲ್ತಕ್ಕಂಥ ಇಷ್ಟೊಂದು ಮತದಾರರಿದ್ದಾರೆ ಅಂತಾದರೆ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅನೇಕ ಬಾರಿ ನಮ್ಮ ರಾಜ್ಯದ ಅಧ್ಯಕ್ಷರು ಉಲ್ಲೇಖ ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ಆದವನು ಅವನೊಬ್ಬ ಜನಸೇವಕ, ಜನರ ಸೇವೆ ಮಾಡಲಿಕ್ಕಿರುವಂಥವನು, ಅವನ ಅಧಿಕಾರವನ್ನು ಅನುಭವಿಸಲಿಕ್ಕಿರುವಂಥವನಲ್ಲ, ಅದವನ ಜವಾಬ್ದಾರಿ. ಆ ಜವಾಬ್ದಾರಿಯ ನೆಲೆಯಲ್ಲಿ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಕೆಲಸವನ್ನ ಮಾಡಬೇಕು ಅನ್ನೋಂಥ ವಿನಂತಿಯನ್ನ ಮಾನ್ಯ ರಾಜ್ಯಾಧ್ಯಕ್ಷರು ಮಾಡ್ತಾರೆ. ನಮಗೆ ಹೆಮ್ಮೆ, ನಮ್ಮ ರಾಜ್ಯದ ಒಬ್ಬ ರಾಜ್ಯಾಧ್ಯಕ್ಷರು, ಈ ಭಾಗದ ಸಂಸದರು, ನಮ್ಮ ನಾಯಕರು ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಆ ಆಡಳಿತ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾಗ್ತಾರಂತ ಹೇಳಿದ್ರೆ ನಮಗೆ ಕೂಡ ಒಂದು ಯೋಗ ಇದೆ. ಆ ಒಂದು ಪುಣ್ಯದ ಕಾರ್ಯದಲ್ಲಿ ನಾವು ಕೆಲಸ ಮಾಡಿದರೆ ಮಾತ್ರ ರಾಜ್ಯಾಧ್ಯಕ್ಷರ ಯಾವ ತವರು ಜಿಲ್ಲೆ ಇದೆ, ತವರು ಜಿಲ್ಲೆಯಲ್ಲಿರ್ತಕ್ಕಂಥ ಪುತ್ತೂರಿನ ವಿಧಾನಸಭಾ ಕ್ಷೇತ್ರ ಇದೆ, ಈ ಮುಂಡೂರು ಗ್ರಾಮ ಪಂಚಾಯತ್ ಇದೆ, ನಮ್ಮೆಲ್ಲ ಕಾರ್ಯಕರ್ತರು ಜೊತೆಯಾಗಿ ನಿಂತರೆ ಮಾತ್ರ ರಾಜ್ಯಾಧ್ಯಕ್ಷರಿಗೆ ಹೆಸರು ಬರುತ್ತೆ, ಸನ್ಮಾನ್ಯ ಯಡಿಯೂರಪ್ಪರಿಗೆ ಹೆಸರು ಬರುತ್ತೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹೆಸರು ಬರುತ್ತೆ. ನಮ್ಮ ಪುಣ್ಯ. ಈಗಾಗಲೇ ಶಾಸಕರ ಉಲ್ಲೇಖ ಮಾಡಿದರು, ಅನೇಕ ಕೆಲಸ ಕಾರ್ಯಗಳನ್ನು ಉಲ್ಲೇಖ ಮಾಡಿದರು. ನಾನು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸುಮಾರು 429 ಕೋಟಿಯಷ್ಟು ಅನುದಾನವನ್ನು ತಂದಿರತಕ್ಕಂಥ ಶಾಸಕರು, ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಶಾಸಕರು. ಒಬ್ಬ ಶಾಸಕರ ಚೇಂಬರ್ಗೆ ಹೋಗಬೇಕಾದ್ರೆ ಯಾರೋ ಮುಂಡೂರಿನ ವ್ಯಕ್ತಿ ಬೇಕಿತ್ತು, ಅಥವಾ ಪುತ್ತೂರಿನ ಒಬ್ಬ ಪಾರ್ಟಿಯ ಕಾರ್ಯಕರ್ತ ಬೇಕಿತ್ತು. ಆದರೆ ಇವತ್ತು ಆಗಲ್ಲ. ನೀವು ನೇರ ನಿಮ್ಮ
ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಬರ್ಬೋದು, ನೇರ ಕಚೇರಿಯಲ್ಲಿ ಇರ್ತಕ್ಕಂಥ ಶಾಸಕರನ್ನು ಭೇಟಿ ಮಾಡ್ಬೋದು, ವಿಧಾನಸೌಧದ ಮಿನಿ ವಿಧಾನಸೌಧಕ್ಕೆ ಹೋಗ್ಬೋದು, ಅಲ್ಲಿ ಕೂಡ ಭೇಟಿ ಮಾಡ್ಬೋದು. ಶಾಸಕರು ಒಂದಷ್ಟು ದಿನ ಬೆಂಗಳೂರಲ್ಲಿ ಇರ್ತಾರೆ. ಬೆಂಗಳೂರಿರುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಉಲ್ಲೇಖ ಮಾಡ್ತಾರೆ, ಅವರಲ್ಲಿ 10 ಚೀಟಿಗಳಿರುತ್ತೆ ಅವರ ಕಿಸೆಯಲ್ಲಿ. ಯಡಿಯೂರಪ್ಪರ ಹತ್ರ 6 ಜಾಬ್ಗಳಾದರೆ ಇವರ ಹತ್ರ ಒಂದು 4 ಜಾಬ್ಗಳಿರುತ್ತೆ. ಹೋಗುವಂಥ ಸಂದರ್ಭದಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ಏನು ಬೇಕು, ಅಭಿವೃದ್ಧಿ ಕೆಲಸ ಕಾರ್ಯಗಳ ಪಟ್ಟಿಗಳೇನು ಬೇಕು ಅದನ್ನು ಮಾಡುವಂಥ ಕೆಲಸ ಕಾರ್ಯ ನಮ್ಮ ಶಾಸಕರು ಮಾಡ್ತಾರೆ, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡ್ತಾರೆ, ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರು ಮಾಡ್ತಾರೆ. ಎಲ್ಲರೂ ಕೂಡ ಒಂದೇ ಆಲೋಚನೆಯಲ್ಲಿ ಇರುವಂಥದ್ದು, ಪುತ್ತೂರು ಅಭಿವೃದ್ಧಿಯ ವೇಗವನ್ನು ಪಡ್ಕೊಳ್ಬೇಕು. ಆ ವೇಗಕ್ಕೆ ಸಾಥ್ ನೀಡುವಂಥ ಕೆಲಸವನ್ನು ಮುಂಡೂರಿನ ಜನತೆ, ಮುಂಡೂರಿನ ಯಾವ ಯುವಕರಿಗೆ ಒಂದು ಸಾಥ್ ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳು ಮಾಡಲಿಕ್ಕಿದ್ದೇವೆ. ಅತ್ಯಂತ ಪರಿಶ್ರಮದಿಂದ ಈ ಒಂದು ಚುನಾವಣೆ ಗೆದ್ದ ಸಂದರ್ಭದಲ್ಲಿ ಅತ್ಯಂತ ಖುಷಿಯಿಂದ, ಅತ್ಯಂತ ಸಂತೋಷದಿಂದ ರಾಜೇಶ್ ಅಣ್ಣನಿಗೆ ಪೇಟೆ ಎಲ್ಲ ಇಟ್ಟರು. ರಾಜೇಶ್ ಅಣ್ಣ ಪೇಟೆ ಇಟ್ಟಂಥ ಸಂದರ್ಭದಲ್ಲಿ ಕೇಳಿದರು, ಎಂಕದಾಯಿ ಮಾರೆ ಅಂತ ಹೇಳಿ. ಒಂದು ನೇತೃತ್ವ ಬೇಕು. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯ ಯಾವ ನೇತೃತ್ವದಲ್ಲಿ ಇವತ್ತು ರಾಷ್ಟ್ರದಲ್ಲಿ ಮಿಂಚುತ್ತಾ ಇದೆಯಾ? ಇವತ್ತು ಯಡಿಯೂರಪ್ಪರ ನೇತೃತ್ವದಲ್ಲಿ 76 ವರ್ಷ ಪ್ರಾಯ ನಮ್ಮ ಆ ಹಿರಿತನ ಇರತಕ್ಕಂಥ ವ್ಯಕ್ತಿಗಳು ಮನೆಯಲ್ಲಿ ಕೂತಿರ್ತಾರೆ. ಆದರೆ 76 ವರ್ಷದ ಪ್ರಾಯದ ಅಂತ ಹಿರಿತನದ ವ್ಯಕ್ತಿ ಅತ್ಯಂತ ಸಂಭ್ರಮದಿಂದ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಒಬ್ಬ 16 ವರ್ಷ 18 ವರ್ಷದ ಯುವಕನಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅಂತಂದರೆ ಅದು ಅತ್ಯಂತ ವಿಶಿಷ್ಟ. ಆದರೆ ನಮ್ಮ ವ್ಯವಸ್ಥೆಗಳು, ನಾವು ಯುವಕರಿದ್ದೇವೆ, ನಾವು ಕೂಡ ಸಮಯವನ್ನು ಕೊಡಬೇಕು. ನಿಮ್ಮ ಮನೆ ಬಾಗಿಲಿಗೆ ಬೆಳಿಗ್ಗೆ 7 ಗಂಟೆಗೆ 8 ಗಂಟೆಗೆ ಎಲ್ಲ ಕದ ತಟ್ಟಿದ್ದಾರೆ ಯುವಕರು. ಮುಂದಿನ ದಿನದಲ್ಲಿ 8:30 9 ಗಂಟೆಗೆ ಕೂಡ ಆ ಮನೆಗಳನ್ನು ಮುಟ್ಟುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ. ಅವರಿಗೆ ನಮ್ಮೆಲ್ಲರ ಆಶೀರ್ವಾದವನ್ನು ನೀವು ಮಾಡಿದ್ದೀರಿ. ಆ ಆಶೀರ್ವಾದವನ್ನು ಅವರು ಗೌರವಪೂರ್ವಕ ಸ್ವೀಕಾರ ಮಾಡಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾದಂಥ ಅಭಿನಂದನೆಗಳನ್ನು ಗೆದ್ದಂಥ ಎಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೇನೆ. ಒಂದಷ್ಟು ಜನ ಹಿನ್ನಡೆ ಅನುಭವಿಸಿರ್ಬೋದು. ಆ ಭಾಗಕ್ಕೆ ಅವರೇ ಪಂಚಾಯತ್ ಸದಸ್ಯರು, ಅವರೇ ಪ್ರಧಾನಮಂತ್ರಿ, ಅವರೇ ಶಾಸಕರು, ಅವರೇ ಸಂಸದರು ಆ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನೋಂಥ ವಿಶ್ವಾಸದೊಂದಿಗೆ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ, ಅವಕಾಶವನ್ನು ನೀಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮುಂಡೂರು ಭಾಗದ ಎಲ್ಲ ನಾಯಕರಿಗೆ ವಂದನೆ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮತ್ತೆ ರಾಜೇಶ್ ಅಣ್ಣ ಹೇಳಿದರು, ಲೇಟ್ ಆದರೆ ಕೆಲವರನ್ನು ಮನೆಗೆ ಬಿಡುವಂಥ ವಾಹನದ ವ್ಯವಸ್ಥೆ ಕೂಡ ಇದೆ ಅಂತ ಹೇಳಿದರು. ಈ ಒಂದು ಮುಂಡೂರು ಗ್ರಾಮ ಪಂಚಾಯತಿನ ಚುನಾವಣೆಯ ಈ ಒಂದು ಕಾರ್ಯಕರ್ತರ ಅಭಿನಂದನಾ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು, ತಾಲೂಕ್ ಪಂಚಾಯತಿನ ಅಧ್ಯಕ್ಷರು, ಪಕ್ಷದ ಎಲ್ಲ ಪ್ರಮುಖರು, ಗ್ರಾಮ ಪಂಚಾಯತಿನ ಎಲ್ಲ ಸನ್ಮಾನಿಸಲ್ಪಟ್ಟಂಥ ಅಭ್ಯರ್ಥಿಗಳು, ಇಲ್ಲಿ ಉಪಸ್ಥಿತರಿರುವಂಥ ಕಾರ್ಯಕರ್ತರು, ಮತದಾರ ಬಂಧುಗಳು, ಅದೇ ರೀತಿ ಪರ ಊರಿಂದ ಬಂದಂಥ ಅತಿಥಿಗಳು ಕೂಡ ಇದ್ದೀರಿ. ತಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮ ಬಹುಶಃ ಚುನಾವಣೆ ಘೋಷಣೆ ಆದ ನಂತರ ನಾವು ಪ್ರತಿ ಪಂಚಾಯತಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾರಿಗಳನ್ನು 2 ಪ್ರಭಾರಿಗಳನ್ನು ನೇಮಕ ಮಾಡಿದ್ದೆವು. ಒಂದು ನಗರದಿಂದ, ಒಂದು ಗ್ರಾಮಾಂತರದಿಂದ. ಬಹುಶಃ ಈ ಭಾಗಕ್ಕೆ ರಾಜೇಶ್ ಬಣ್ಣೂರವರು ಮತ್ತು ಶಿವರಂಜನ್ ಅವರು ಪ್ರಭಾರಿಗಳಾಗಿ ಇದ್ದುಕೊಂಡು ಎಲ್ಲ ಹಿರಿಯರನ್ನು ಮತ್ತು ಊರಿನ ಬೂತಿನ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ವಿಶ್ವಾಸಕ್ಕೆ ತೆಗೊಳ್ಳುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಚುನಾವಣೆ ಆರಂಭ ಆಗುವ 1 ತಿಂಗಳ ಮೊದಲೇ ಮನೆ ಭೇಟಿ ಮಾಡಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮುಂಡೂರು, ಸರ್ವೆ ಮತ್ತು ಕೆಮ್ಮಿಂಜೆಯಲ್ಲಿ ಎಲ್ಲರನ್ನ ಒಟ್ಟು ಸೇರಿಸಿ ಕೆಲಸ ಕಾರ್ಯವನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುಶಃ ಚುನಾವಣೆ ಘೋಷಣೆ ಆದಾಗ ಮುಂಡೂರು ಪಂಚಾಯತ್ನಲ್ಲಿ ಏನು ಅಂತೇಳಿ ನಾವು ಯೋಚನೆ ಮಾಡುವಂಥ ಸಂದರ್ಭ ಇತ್ತು. ಆದರೆ ಆ ಚುನಾವಣೆ ಹತ್ತಿರ ಬಂದಾಗ ಎಲ್ಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇವತ್ತು ಚುನಾವಣೆಯಲ್ಲಿ ಗೆಲ್ಲಿಸುವ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಎಲ್ಲ ಬೂತಿನ ಅಧ್ಯಕ್ಷ, ಕಾರ್ಯದರ್ಶಿಗಳು, ಶಕ್ತಿ ಕೇಂದ್ರ ಪ್ರಮುಖರು, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಮಂಡಳದ ಅಧ್ಯಕ್ಷ ನೆಲೆಯಲ್ಲಿ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮಗೆ ಆಶೀರ್ವಾದ ಮಾಡಿದಂಥ ಈ 3 ಗ್ರಾಮದ ಮತದಾರ ಬಂಧುಗಳಿಗೆ ಕೂಡ ನಾವು ನಿಮ್ಮ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 31 ಗ್ರಾಮ ಪಂಚಾಯತ್ಗಳಲ್ಲಿ 22 ಗ್ರಾಮ ಪಂಚಾಯತ್ಗಳನ್ನು ನಾವು ಸ್ಪಷ್ಟವಾಗಿ ಗೆದ್ದಿದ್ದೇವೆ. 2 ಗ್ರಾಮ ಪಂಚಾಯತ್ ಸರಿಸಮಾನ ಆಗಿದೆ. 7 ಪಂಚಾಯತ್ ಮಾತ್ರ ಕಾಂಗ್ರೆಸ್ ಗೆದ್ದಿದೆ. ಒಟ್ಟು 470 ಅಭ್ಯರ್ಥಿಗಳನ್ನು ಭಾರತೀಯ ಜನತಾ ಪಾರ್ಟಿ ನಿಲ್ಲಿಸಿದೆ. ಯಾವುದೇ ಪಕ್ಷದೊಂದಿಗೆ ಅಥವಾ ಯಾವುದೇ ವ್ಯಕ್ತಿಯೊಂದಿಗೆ ನಾವು ಹೊಂದಾಣಿಕೆ ಮಾಡಿಲ್ಲ. 470
BJP ಕಾರ್ಯಕರ್ತ ಅಭ್ಯರ್ಥಿಗಳನ್ನೇ ನಾವು ನಿಲ್ಲಿಸಿದ್ದೇವೆ. ಅದರಲ್ಲಿ 304 BJP ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ. ಕಳೆದ ಬಾರಿಗಿಂತ ಸುಮಾರು 50 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆದ್ದಿದ್ದೇವೆ. ಒಟ್ಟು ಇದಕ್ಕೆ ಕಾರಣಕರ್ತರು ನಮ್ಮ ಕಾರ್ಯಕರ್ತರು. ಇವತ್ತು ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಚುನಾವಣೆಯಲ್ಲಿ ನಾವು ಗೆಲ್ಲಿಕೆ ಆಗಿದೆ. ಈ ಮುಂಡೂರು ಪಂಚಾಯತಲ್ಲಿ ಕೂಡ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ರಾಜೇಶ್ ಬಣ್ಣೂರವರು ಉಲ್ಲೇಖ ಮಾಡಿದರು. ಪ್ರಥಮ ಸಭೆಯಲ್ಲಿ ಗ್ರಾಮ ಪಂಚಾಯತಿನ ಒಂದು ಅಭಿವೃದ್ಧಿ ಕಾರ್ಯಕ್ರಮದ ಸಭೆಯಲ್ಲಿ 2 ಮಾತುಗಳನ್ನು ಆಡಬೇಕಂತೇಳಿ ಅವರಿಗೆ ಹೇಳುವಾಗ ಹೇಳಿದರು. ಇಲ್ಲಿ ಸುಮಾರು ಜನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವವರಿದ್ದಾರೆ. ಎಲ್ಲರನ್ನು ಒಟ್ಟು ಸೇರಿಸಿದರೆ ಗ್ರಾಮ ಪಂಚಾಯತಿ ಗೆಲ್ತದೆ, ಇಲ್ಲದ್ರೆ ಗೆಲ್ಲುವುದಿಲ್ಲ ಅಂತೇಳಿ ನಮಗೆ ಮಂಡಲಕ್ಕೆ ವರದಿಯನ್ನು ಕೊಟ್ಟರು. ಆದರೆ ಆ ಕೆಲಸವನ್ನು ಅವರೇ ಮಾಡಿದರು. ಎಲ್ಲರನ್ನು ಒಟ್ಟು ಸೇರಿಸುವಂಥ ಕೆಲಸವನ್ನು ಮಾಡಿದರು. ಎಲ್ಲ ಬೂತಿನ ಕಾರ್ಯಕರ್ತರು, ಎಲ್ಲ ಪಕ್ಷದ ಪ್ರಮುಖರನ್ನು, ಎಲ್ಲ ಹಿರಿಯರನ್ನು ಒಟ್ಟು ಸೇರಿಸಿ ಇವತ್ತು ಈ ಪಂಚಾಯತನ್ನು ಗೆಲ್ಲಿಸುವಲ್ಲಿ ಪ್ರಭಾರಿಗಳು ಉತ್ತಮ ರೀತಿಯ ಕೆಲಸ ಕಾರ್ಯವನ್ನು ಮಾಡಿದರು. ಬಹುಶಃ ಇದರಿಂದಾಗಿ ಇವತ್ತು ಮುಂಡೂರು ಪಂಚಾಯತು ಅತ್ಯುತ್ತಮವಾಗಿ ಇವತ್ತು ಮೂಡಿ ಬಂದಿದೆ. ಬಹುಶಃ ಗೆದ್ದಂಥ ಪಂಚಾಯತ್ ಸದಸ್ಯರಿಗೂ ಸ್ಪರ್ಧೆ ಮಾಡಿದಂಥ ಸದಸ್ಯರಿಗೂ ಜವಾಬ್ದಾರಿ ಇದೆ. ಇವತ್ತು ಪಂಚಾಯತನ್ನು ನಡೆಸಿಕೊಂಡು ಹೋಗಬೇಕಾದ್ರೆ ತುಂಬ ಕೆಲಸ ಕಾರ್ಯಗಳಿವೆ. ಇವತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA MP ಅವ್ರ ಹತ್ರ ಮಾತಾಡಿದರೆ ಅನುದಾನವನ್ನು ಕೇಳುವುದೇ ಹೊರತು, ಆದರೆ ಅಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಗ್ರಾಮ ಪಂಚಾಯತ್ ಸದಸ್ಯರು ಮಾಡಬೇಕು. ಇವತ್ತು ಒಂದು ಪೈಪ್ ತುಂಡಾದರೆ ನೇರ ಫೋನ್ ಮಾಡೋದು ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಒಂದು ಪೈಪ್ ಕಟ್ಟಾದರೆ, ಬೋರ್ವೆಲ್ ಹಾಲಾದರೆ ಪಂಚಾಯತ್ ಸದಸ್ಯರಿಗೆ ಫೋನ್ ಮಾಡೋದು. ಬಹುಶಃ ಇವತ್ತು ಜನಸೇವಕರಾಗಿ ಪಂಚಾಯತ್ ಸದಸ್ಯರು 365 ದಿವಸ ಕೂಡ ಕೆಲಸವನ್ನು ಮಾಡಬೇಕು. ಯಾವ ಸಂದರ್ಭದಲ್ಲಿ ಕೂಡ ಮೊಬೈಲನ್ನು ಸ್ವಿಚ್ ಆಫ್ ಮಾಡಬಾರ್ದು. ಖಂಡಿತ 24 ಗಂಟೆ ಕೂಡ ನಮ್ಮ ಪಂಚಾಯತ್ ಸದಸ್ಯರ ಮೊಬೈಲ್ ಆನ್ ಆಗಿರಬೇಕು. ಯಾಕಂದರೆ ಇವತ್ತು ಜನಗಳಿಗೆ ಸಮಸ್ಯೆ ಬಂದಾಗ, ಅದು ಕರೆಂಟ್ ಇರ್ಬೋದು, ನೀರಿರ್ಬೋದು, ಅಥವಾ ಮಾರ್ಗದ ವ್ಯವಸ್ಥೆ, ಅಥವಾ ಬೇರೆ ಬೇರೆ ಆರೋಗ್ಯದ ವ್ಯವಸ್ಥೆಗೆ ತೊಂದರೆ ಆದಾಗ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮೊದಲಾಗಿ ಫೋನ್ ಮಾಡೋದು, ಇಲ್ಲದಿದ್ದರೆ BJP ಕಾರ್ಯಕರ್ತರಿಗೆ ಫೋನ್ ಮಾಡುವಂಥದ್ದು. ಆ ದೃಷ್ಟಿಯಲ್ಲಿ ನಮ್ಮ ಪಂಚಾಯತ್ ಸದಸ್ಯರಿಗೆ ಪ್ರಮುಖವಾದ ಜವಾಬ್ದಾರಿ ಇದೆ. ಇವತ್ತು ಮುಂಡೂರು ಪಂಚಾಯತ್ನಲ್ಲಿ ಬೇರೆ ಬೇರೆ ಅನುದಾನದಲ್ಲಿ ಈಗಾಗಲೇ ಶಾಸಕರು ಉಲ್ಲೇಖ ಮಾಡಿದರು, ಬೇರೆ ಬೇರೆ ಅನುದಾನಗಳು ಇಲ್ಲಿಗೆ ಬರ್ತದೆ. ಇವತ್ತು ಜಗಜೀವನ್ ಮಿಷನ್ ಮುಖಾಂತರ ಮನೆ ಮನೆ ನಲ್ಲಿ ನೀರಿನ ವ್ಯವಸ್ಥೆ, 3 ವರ್ಷದಲ್ಲಿ ಪ್ರತಿ ಮನೆಗೆ ನಲ್ಲಿ ನೀರಿನ ವ್ಯವಸ್ಥೆ ಕೊಡುವಂಥ ವ್ಯವಸ್ಥೆ. ಯಾರಿಗೆ ಬೇಡ ಅವರು ಪಂಚಾಯತ್ಗೆ ಬರೆದು ಕೊಡಬೇಕು, ಯಾರಿಗೆ ಬೇಕು ಅವರಿಗೆ 3 ವರ್ಷದಲ್ಲಿ ಅದು ಆ ನಲ್ಲಿ ನೀರಿನ ವ್ಯವಸ್ಥೆ ಕೇಂದ್ರ ಸರ್ಕಾರದ ಮೋದಿಯವರ ಕಲ್ಪನೆ. ಅದನ್ನು ಮಾಡುವಂಥ ವ್ಯವಸ್ಥೆ ಮುಂದಿನ ದಿನದಲ್ಲಿ ಈ ಗ್ರಾಮ ಪಂಚಾಯತ್ ಕೂಡ ಮಾಡಬೇಕು. ಅದರ ಒಟ್ಟಿಗೆ ಇವತ್ತು 15ನೇ ಹಣಕಾಸು ಯೋಜನೆ, ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುದಾನಗಳು ಬರ್ತದೆ. ಅದನ್ನೆಲ್ಲ ಸಮರ್ಪಕವಾಗಿ ಮಾಡುವಾಗ ನಮ್ಮ 20 ಅಂದರೆ 12 ಗೆದ್ದವರು ಮತ್ತು ಉಳಿದ 6 ಆ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಕಾರ್ಯವನ್ನು ಮಾಡಬೇಕು. ಮತ್ತು ತಿಂಗಳಿಗೆ ಒಮ್ಮೆ ಸಭೆ ಆಗುವಾಗ ಪ್ರೀ ಕೌನ್ಸಿಲ್ ಮೀಟಿಂಗ್ ಮಾಡಿ ನಮ್ಮ ಬೂತಿನ ಅಧ್ಯಕ್ಷ ಕಾರ್ಯದರ್ಶಿಯವರನ್ನು ವಿಶ್ವಾಸಕ್ಕೆ ತಗೊಂಡು ಕಾರ್ಯಕರ್ತರನ್ನು ಕ್ರಿಯಾ ಯೋಜನೆ ಮಾಡುವಾಗ ಆ ವಾರ್ಡಲ್ಲಿ ಯಾರೆಲ್ಲ ನಮ್ಮ ಹಿಂದೆ ನಿಂತು ಕೆಲಸ ಮಾಡಿದ್ದಾರೆ ಅವರ ವಿಶ್ವಾಸ ತಗೊಂಡು ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಮುಂದಿನ ದಿನದಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ 2-3 ತಿಂಗಳಲ್ಲಿ ಬರಲಿಕ್ಕಿದೆ. ಬಹುಶಃ ಅದಕ್ಕೆ ನಾವು ಈಗಲೇ ಅದನ್ನು ತಯಾರಿ ದೃಷ್ಟಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡಬೇಕಾಗಿದೆ. ಯಾವ ಬೂತಲ್ಲಿ ಏನು ತೊಂದರೆ ಇದೆ, ಏನು ವ್ಯತ್ಯಾಸಗಳಿವೆ, ಅದನ್ನು ಸರಿ ಮಾಡುವಂಥ ಕೆಲಸವನ್ನು ನಮ್ಮ ಬೂತಿನ ಅಧ್ಯಕ್ಷ ಕಾರ್ಯದರ್ಶಿ, ಶಕ್ತಿ ಕೇಂದ್ರ ಪ್ರಮುಖರು ಮತ್ತು ಎಲ್ಲ ಹಿರಿಯ ಕಿರಿಯ ಮಾರ್ಗದರ್ಶಕ ಕಾರ್ಯಕರ್ತರು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮುಂದಿನ ದಿನದಲ್ಲಿ ಮಾಡಬೇಕು. ಒಟ್ಟು ಈ ಒಂದು ಗ್ರಾಮ ಪಂಚಾಯತಲ್ಲಿ ಹಿಂದೆ ಅನೇಕ ವ್ಯತ್ಯಾಸಗಳಿದ್ದರೂ ಕೂಡ ಎಲ್ಲವೂ ಸರಿಯಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಆದರೆ ಒಂದೆರಡು ಸಮಸ್ಯೆಗಳು ಇದೆ. ಅದನ್ನು ಮುಂದಿನ ದಿನದಲ್ಲಿ ನಾವು ಪಕ್ಷದಿಂದ ಯಾರೆಲ್ಲ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅಥವಾ ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ ಮಾತಾಡ್ತಾರೆ, ಅವರ ಮೇಲೆ, ಅವರ ಪಕ್ಷದ ಜವಾಬ್ದಾರಿಯಲ್ಲಿದ್ದರೆ ಅವರ ಮೇಲೆ ಶಿಸ್ತು ಕ್ರಮವನ್ನು ತೆಗೊಳ್ಳುವಂಥದ್ದು ಕೂಡ ನಾವು ಮಂಡಲ ವತಿಯಿಂದ ಮಾಡ್ತೇವೆ. ಖಂಡಿತ ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಕಡೆ ಇದೆ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಶಿಸ್ತು ಬೇಕು. ಆ ಶಿಸ್ತನ್ನು ಪಾಲಿಸಬೇಕಂತೇಳಿ ನಮ್ಮ ಅಪೇಕ್ಷೆ, ನಮ್ಮ ಹಿರಿಯರ ಅಪೇಕ್ಷೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಬಹುಶಃ ನಮ್ಮ ಚಂದ್ರಶೇಖರ್ ಬಪ್ಪೋಳಿಗೆ ಅವರಿದ್ದಾರೆ, ಅವರು ಬೆಟ್ಟಂಬಾಡಿಯ ಪ್ರಭಾರಿಗಳು. ಬಹುಶಃ ಅಲ್ಲಿ ಕೂಡ ತುಂಬ ಕೆಲಸ ಕಾರ್ಯವನ್ನು ಗೆಲ್ಲಿಕೆ ಮಾಡಿದರು. ಅಲ್ಲಿ ಕೂಡ ಕೆಲಸ ಕಾರ್ಯವನ್ನು ಮಾಡುವಾಗ ಏನೆಲ್ಲ ವ್ಯತ್ಯಾಸಗಳಾಗಿವೆ ಅದರ ವರದಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬಹುಶಃ ಎಲ್ಲ ಕಡೆಗೆ ನಮ್ಮ ಪ್ರಭಾರಿಗಳು 31 ಪಂಚಾಯತಿಗೆ 62 ಪ್ರಭಾರಿಗಳನ್ನು ಹಾಕಿದ್ದೇವೆ. ಅವರೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇಂಥ ಪಂಚಾಯತಲ್ಲಿ ಈ ರೀತಿ ವ್ಯವಸ್ಥೆ ಆಗಿದೆ ಅಂತೇಳಿ. ಹಾಗೆ ಪಕ್ಷದ ಚೌಕಟ್ಟಿನೊಳಗೆ ಯಾರು ಕೆಲಸ ಕಾರ್ಯವನ್ನು ಮಾಡೋದಿಲ್ಲ, ಅವರು ಪಕ್ಷದ ಜವಾಬ್ದಾರಿಯಲ್ಲಿದ್ದರೆ ಅವರನ್ನು ನಾವು ಬೇರೆ
ರೀತಿಯಲ್ಲಿ ಅಂದರೆ ಅವರನ್ನು ಬಿಡುಗಡೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾಕೆಂದರೆ ತುಂಬ ಜನ ಕಾರ್ಯಕರ್ತರು ನಮಗೆ ಅವಕಾಶ ಕೊಡಿ ಅಂತ ಕೇಳುವವರು ತುಂಬ ಜನ ಇದ್ದಾರೆ. ಬಹುಶಃ ಆ ಕೆಲಸವನ್ನು ಮಾಡಬೇಕಂತೇಳಿ ನಮಗೆ ಈಗಾಗಲೇ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರವರ ಸೂಚನೆ ಇದೆ. ಆ ಕೆಲಸವನ್ನು ನಾವು ಮುಂದಿನ ದಿನದಲ್ಲಿ ಮಾಡ್ತೇವೆ. ಒಟ್ಟು ಇವತ್ತು ಮುಂಡೂರು ಪಂಚಾಯತ್ ಅಭೂತಪೂರ್ವವಾಗಿ ವಿಜಯಿಯಾಗಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ ನಾನು ಮಂಡಲ ಅಧ್ಯಕ್ಷರ ನೆಲೆಯಲ್ಲಿ ಮಗದೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಗೆದ್ದಂಥ ಅಭ್ಯರ್ಥಿಗಳಿಗೆ ಮತ್ತು ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳಿಗೆ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಗೆದ್ದ ಅಭ್ಯರ್ಥಿ ಅಷ್ಟೇ ಮತವನ್ನು ಸೋತ ಅಭ್ಯರ್ಥಿ ಕೂಡ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳಿಗೆ ಕೂಡ ಮತವನ್ನು ನೀಡಿದ ಮತದಾರರಿಗೆ ನ್ಯಾಯ ಕೊಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗೆ ನಮ್ಮ ಪಂಚಾಯತ್ 22ನೇ ತಾರೀಕು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಆಗ್ತದೆ. ಆ ಸಂದರ್ಭದಲ್ಲಿ ಎಲ್ಲ ವಾರ್ಡಿನ ನಮ್ಮ BJP ಅಭ್ಯರ್ಥಿಗಳಿಗೆ ಅವರಿಗೆ ಕೂಡ ವಿಶ್ವಾಸವನ್ನು ಇಟ್ಟುಕೊಂಡು ಮುಂದಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಾಗ ಆ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಅದೇ ರೀತಿ ಪಕ್ಷದ ಪ್ರಮುಖರು ಇವತ್ತು ಎಲ್ಲರೊಟ್ಟಿಗೆ ಎಲ್ಲ ಕಾರ್ಯಕರ್ತರನ್ನು ಜೋಡಿಸಿಕೊಂಡು ಈ ಕೆಲಸ ಕಾರ್ಯವನ್ನು ಮಾಡುವಲ್ಲಿ ಸಹಕರಿಸಬೇಕೆಂಬ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ರಾಜೇಶ್ ಬಣ್ಣೂರವರು ಚುನಾವಣೆಯಾಗಿ 1 ತಿಂಗಳಾದರೂ ಕೂಡ ಇಲ್ಲಿಯ ಕಾರ್ಯಕರ್ತರು ಬಿಡುವಂಥ ಪ್ರಮೇಯ ಇಲ್ಲ. ಮುಂದೆ ಕೂಡ ಅವರನ್ನೇ ಏನಾದರೂ ಜವಾಬ್ದಾರಿ ಕೊಟ್ಟರೆ ಒಳ್ಳೆಯದಂತೇಳಿ ಅಭಿಪ್ರಾಯ ಬಂದಿದೆ. ಬಹುಶಃ ಅಂಥ ಸಂದರ್ಭ ಬಂದಾಗ ನೋಡುವ. ಈಗ ಸದ್ಯಕ್ಕೆ ಎಲ್ಲ ಪ್ರಭಾರಿಗಳಿಗೆ ಕೂಡ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೇವೆ. ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಯಾರಿ ಮಾಡುವಾಗ ಎಲ್ಲ ನಗರದವರೇ ಉಸ್ತುವಾರಿಯಾಗಿರ್ತಾರೆ. ಗ್ರಾಮಾಂತರದವರು ಯಾರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಪ್ರಭಾರಿಗಳಾಗಿ ಇರುವುದಿಲ್ಲ. ನಗರ ಪ್ರದೇಶದವರೇ ಪ್ರಭಾರಿಗಳಾಗಿ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಾರೆ. ಆ ಕೆಲಸವನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ದಿನದಲ್ಲಿ ಮಾಡ್ತೇವೆ ಎಂಬ ಮಾತನ್ನು ಹೇಳ್ತಾ, ಇವತ್ತು ಈ ಒಂದು ಕಂಪ ನೇಸರ ಮನೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರವಿ ಶೆಟ್ಟಿ ಅವರು ನಾನು ವೇದಿಕೆಯಲ್ಲಿರುವಾಗ ಫೋನ್ ಮಾಡಿದರು ನನಗೆ, ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ನಾವು ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೇನೆ ಅಂತೇಳಿ ಹೇಳಿದರು. ಬಹುಶಃ ಭಾರಿ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮಲ್ಲಿ ಮಾಡಿದ್ರಿ. ಇದು ನಿರಂತರವಾಗಿ ನಡೀಲಿ. ಅದು ಕೂಡ ಮೊನ್ನೆ ಕೊರೋನಾ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 5 ಲಕ್ಷ ರೂಪಾಯಿಯನ್ನು ಅವರು ಕೊಟ್ಟಿದ್ದಾರೆ. ನಾವು ಮನೆಗೆ ಬಂದು ಅದನ್ನು ತೆಕ್ಕೊಂಡು ನಮ್ಮ ಶಾಸಕರು ಅದನ್ನು ಮುಖ್ಯಮಂತ್ರಿಗೆ ಹಸ್ತಾಂತರ ಮಾಡಿದ್ದಾರೆ. ಬಹುಶಃ ಒಬ್ಬ ಸಮಾಜಮುಖಿ ವ್ಯಕ್ತಿ ಇವತ್ತು ನಮ್ಮ ಈ ಒಂದು ಕಾರ್ಯಕರ್ತರ ಅಭಿನಂದನಾ ಸಭೆಗೆ ಜಾಗವನ್ನು ಕೊಟ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಎಲ್ಲ ಕುಟುಂಬಸ್ಥರಿಗೆ ಕೂಡ ಮಂಡಲದ ಅಧ್ಯಕ್ಷರ ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ಇದಕ್ಕೆ ಸಹಕರಿಸಿದಂಥ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಬೂತಿನ ಅಧ್ಯಕ್ಷ ಕಾರ್ಯದರ್ಶಿಗಳು ಹಾಗೂ ಪಕ್ಷದ ಹಿರಿಯರು, ನಮ್ಮ ಶಿವರಂಜನ್ ಅವರು, ಅರುಣ್ ಅವರು, ಹಾಗೆ ಎಲ್ಲರೂ ಕೂಡ ಇವತ್ತು ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದ್ದಾರೆ. ಇದಕ್ಕೋಸ್ಕರ ತುಂಬ ತಯಾರಿಗಳು ಕೂಡ ಮಾಡಿದ್ದಾರೆ. ಅದು ಕಣ್ಣಿಗೆ ಕಾಣುವುದಿಲ್ಲ. ತೆರೆಮರೆಯಲ್ಲಿ ಕೆಲಸ ಮಾಡಿದಂಥ ಅನೇಕ ಕಾರ್ಯಕರ್ತರಿದ್ದಾರೆ. ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಊಟದ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ನಮ್ಮ ಕಾರ್ಯಕರ್ತರು ಕೂಡ ಮಾಡಿದ್ದಾರೆ. ಎಲ್ಲರೂ ಸೇರಿ ಒಟ್ಟು ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಸೇರಿ ಮರಸೊಬಗು ಎಂಬ ಗಾದೆಯ ಮಾತಿನಂತೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ಮಂಡಲದ ವತಿಯಿಂದ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಪತಿ ಶ್ರೀ ಸುಬ್ರಾಯ ದೇವರಿಗೆ ಮನಸಾರೆ ವಂದಿಸುವಂತು. ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಯಿನ ಶ್ರೀಯುತ ಶಾಜಾ ರಾಧಾಕೃಷ್ಣ ಆಳ್ವೆರೆಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಡು ನಂಗೆ ಒಂಜಾತ್ ಉರಿದುಂಬಿಸದು ಒಂದಾತಿ ಹಿತವಚನವನ್ನು ನುಡಿದು ಪೋಯಿನ ಕರ್ನಾಟಕ ಸರ್ಕಾರದ ಮಾನ್ಯ ಘನತವೆತ್ತ ಜಿಲ್ಲಾ ಉಸ್ತುವಾರಿ ಸಚಿವರಾಯಿನ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರ್ ಮೇರೆಗೆ ನಮ್ಮ ಮಾತರ್ನ ಪರವತ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾಯಿನ ಶ್ರೀಯುತ ಸಂಜೀವ ಮಟ್ಟಂದೂರು ಬೇರೆಗಳ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಡಿಪ್ಪನಂಚಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಯಿನ ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡರು ಬೇರೆಗಳ ಹೃತ್ಪೂರ್ವಕ ಧನ್ಯವಾದ. ಅದೇ ರೀತಿ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾಯಿನ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಬೇರೆಗಳ ಪ್ರೀತಿಪೂರ್ವಕ ಧನ್ಯವಾದ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಯಿನ ಶ್ರೀಯುತ ರಾಧಾಕೃಷ್ಣ ಬೋಡಿಯಾರ್ ಬೇರೆಗಳ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಈ ಮುಂಡೂರು ಪಂಚಾಯತದ ಚುನಾವಣಾ ಪ್ರಭಾರಿಯಾತು ಒಂಜಾತ ನಮ್ಮನ್ನು ಭಾರಿ ಎಡ್ಡ ರೀತಿ ನಮ್ಮೊಟ್ಟಿಗೆ ಬೆರೆತು ಮುಂಡೂರು ಗ್ರಾಮ ಪಂಚಾಯತ್ನ ನಮ್ಮ ತೆಕ್ಕೆಗೆ ಕೊನತ್ತಿನಂಚಿನ ಪ್ರಭಾರಿಲಾಯಿನಂಚಿನ ಶ್ರೀಯುತ ರಾಜೇಶ್ ಬಣ್ಣೂರೊಳ್ಳೆರು ಬೇರೆಗಳ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಾಯಿನ ಶ್ರೀಯುತ RC ನಾರಾಯಣರೊಳ್ಳೆರು ಬೇರೆಗಳ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಡು ಪಾನಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಯಿನ ಶ್ರೀಯುತ ಜಯರಾಮ್ ಪೂಜಾರಿ ಉಳ್ಳೆರು ಬೇರೆಗಳ ಹೃತ್ಪೂರ್ವಕ ಧನ್ಯವಾದಗಳು.
ಅದೇ ರೀತಿ ನಮ್ಮ ಈ ಭಾರತೀಯ ಜನತಾ ಪಕ್ಷದ ವತಿರ್ತು ಮುಂಡೂರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸತೆ ಗೆಲುವು ಸಾಧಿಸಿನ ಮತದಾರ ಬಂಧುಗಳ ಅದೇ ರೀತಿ ನಂಗೆ ಚುನಾವಣೆ ಅವಕಾಶ ಮಾತು ಕೊಡ್ತು ನಮ್ಮನ್ನು ಜಯಿಸ್ಯಾರ ಕಾರ್ಯಕರ್ತ ಬಂಧುಗಳು ಅವಂಜಾತ ಶ್ರಮ ಪಡ್ತೀರಿ. ಈ ಕಾರ್ಯಕರ್ತ ಬಂಧುಗಳಿಗೆಲ್ಲ ಹೃತ್ಪೂರ್ವಕ ಧನ್ಯವಾದ. ಈ ಕಾರ್ಯಕ್ರಮ ಈ ಅಭಿನಂದನಾ ಕಾರ್ಯಕ್ರಮ ಇಷ್ಟೊಂಜಿ ಪೊರ್ಲಾ ಒಡ್ನಾಂಡ ಬಹುಶಃ ಮೂಡಂಬೈಲು ನೇಸರ ಕಂಪದ ರವಿ ಶೆಟ್ರೇನ ಪಾತ್ರ ಅದಕ್ಕೆ ಬಹಳ ಉಂಡು. ಬೇರೆಗಳ ಈ ಕಾರ್ಯಕ್ರಮದ ಹೃತ್ಪೂರ್ವಕ ಧನ್ಯವಾದ ಕೊರೊಂದುಲ್ಲೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಒಂಜಾತ್ ಎಡ್ಡೆಪ್ಪಗೂ ನಂಗೆ ಭಾರಿ ಬೆನ್ನೆಲುಬಾತಿತ್ತಿನ ಹಿರಿಯ ಪಕ್ಷದ ಕಾರ್ಯಕರ್ತ ಬಂಧುಳು, ಪಕ್ಷದ ಅನನ್ಯ ಜವಾಬ್ದಾರಿ ವಹಿಸನಾಗಲಿ, ಬೂತ್ ಸಮಿತಿದ ಕಾರ್ಯದರ್ಶಿಲೆ ಅಧ್ಯಕ್ಷರು, ಅದೇ ರೀತಿ ತಾಲೂಕ್ ಪಂಚಾಯತ್ ಬಹುಶಃ ಈ ಮುಂಡೂರು ಗ್ರಾಮ ಪಂಚಾಯತ್ ಸರ್ವೇನು ಎಂಕಲ ಪೊಡತ್ತದೆ ತೀರ್ಪು ಪನ್ಪುನ ಒಂಜಾದ ಪನತೊಟ್ಟದು ಪಿಡಾದಿನಂಚಿನ ತಾಲೂಕ್ ಪಂಚಾಯತ್ ಸದಸ್ಯರಾಯಿನ ಶ್ರೀಯುತ ಶಿವರಂಜನರು ಬೇರೆಗೆ ನಮ್ಮ ಮಾತೇನ ಪರವತ್ತು ಹೃತ್ಪೂರ್ವಕ ಧನ್ಯವಾದ. ಅದೇ ರೀತಿ ನಂಗೆ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಮಾತನ ಬಂಧುಳಿಗಳ ಹೃತ್ಪೂರ್ವಕ ಧನ್ಯವಾದ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಮಾಧ್ಯಮ ಮಿತ್ರರೇ, ಅದೇ ರೀತಿ ಸಂಪ್ಯ ಟಾನಿರ್ದು ಒಂಜಾತ ನಂಗೆ ಸಹಕಾರ ಮಾಡ್ತೀರಿ ಮುಗ್ಲೆ ಮಾತೇರಿಗಳ ಹೃತ್ಪೂರ್ವಕ ಧನ್ಯವಾದ ಕೊರಂತು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮನು ಈತು ಒಂಜಿ ಪೊರ್ಲಾ ಒಡ್ದಾಂಡ ಅದಕ್ಕೊಂಜಿ ಪ್ರಮುಖ ಪಾತ್ರಧಾರಿಯಾಯಿನ ನಿರೂಪಕಿ ಆತ ನಮ್ಮ ಕಾರ್ಯಕ್ರಮ ಒಂದಾತ್ ಸೊಗಸು ಪೊರ್ಲುಗು ಕೊನತನಂಚ ನಿರೂಪಕಿ ಇಂಬೆರೆಗಳ ಹೃತ್ಪೂರ್ವಕ ಧನ್ಯವಾದ ಕೊರಂತು ಭಾಗವಹಿಸಿನ ಮಾತೆರೆಗಳ ಹೃತ್ಪೂರ್ವಕ ಧನ್ಯವಾದ. ಅದೇ ರೀತಿ ಈ ಕಾರ್ಯಕ್ರಮದ ಸಾಮ್ಯಾನದ ವ್ಯವಸ್ಥೆಯನ್ನು ಮಂತುಕೊರ್ನ ಶ್ರೀಯುತ ವಿಶ್ವನಾಥ್ ಇಂಬೆರೆಗಳ ಹೃತ್ಪೂರ್ವಕ ಧನ್ಯವಾದಗಳು. ನೇಸರಾದಲ್ಲಿ ಚಂದ್ರನ ಬೆಳಕಿನ ನಡುವೆ ವಿದ್ಯುತ್ ದೀಪಗಳ ಅಲಂಕಾರ, ಗಣ್ಯರ ಮಾತು, ಕಾರ್ಯಕರ್ತರಿಗೆ ಅಭಿನಂದನೆ ಎಲ್ಲವೂ ಅದ್ಧೂರಿಯಾಗಿ ನಡೆಯಿತು. ಮುಂಡೂರಿನ ಗ್ರಾಮ ಪಂಚಾಯತ್ ಇದೀಗ ಕಮಲ ನಾಯಕರ ಕೈ ಸೇರಿದೆ. ಗ್ರಾಮದ ಜನರ ಬೇಡಿಕೆಗಳು ಈಡೇರಿ ಮುಂದೆ ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಕಾಣಲಿ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.